ಗೌರವಾನ್ವಿತ ಉಪನಿರ್ದೇಶಕರೇ ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ನನ್ನ ಮುಂದ್ಗಡೆ ಇರುವಂತಹ ನನ್ನ ಸಹೋದ್ಯೋಗಿ ಮಿತ್ರರೇ, ಮಾಧ್ಯಮ ಮಿತ್ರರೇ ಹಾಗೂ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ, ಪ್ರತಿ ವರ್ಷವೂ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತ ಕಾರ್ಯಕ್ರಮ ಅಂತ ಮಾಡ್ತೇವೆ. ಈಗಾಗಲೇ ವಿದ್ಯಾರ್ಥಿಗಳು ದಾಖಲಾತಿಯಾಗಿ ಕ್ಲಾಸಸ್ ತರಗತಿಗಳು ಪ್ರಾರಂಭ ಆಗಿದೆ. ಆದರೂ ಕೂಡ ಒಂದು ಔಪಚಾರಿಕವಾಗಿ ಅವರನ್ನು ಈ ಸಂಸ್ಥೆಗೆ ಬರಮಾಡಿಕೊಳ್ಳುವಂಥ ಕಾರ್ಯಕ್ರಮ, ಅದರ ಜೊತೆಗೆ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ವಿಶಿಷ್ಟವಾದ ವ್ಯಕ್ತಿಗಳನ್ನು ಅಧ್ಯಕ್ಷರಿರ್ಬೋದು, ಮುಖ್ಯ ಅತಿಥಿಗಳಾಗಿ ಕರೆಯುವಂಥದ್ದು ಅಥವಾ ಉದ್ಘಾಟಕರಾಗಿ. ಆದರೆ ಇಲ್ಲಿ ವೇದಿಕೆಯಲ್ಲಿ ಇರುವವರು ಕೂಡ ಅಷ್ಟೇ, ಎಲ್ಲರೂ ಕೂಡ ಅತ್ಯಂತ ವಿಶಿಷ್ಟ ವ್ಯಕ್ತಿಗಳು. ಏನಂತ ಹೇಳಿದ್ರೆ ಝೀರೋದಿಂದ ಹೀರೋಗಳಾದವರು. ಯಾಕಂತ ಹೇಳಿದ್ರೆ ನಮ್ಮಂಥ ವಿದ್ಯಾಸಂಸ್ಥೆಗಳಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಇಷ್ಟರ ಮಟ್ಟಿಗೆ ಬೆಳೆದಂತ ಎಲ್ಲ ಅತಿಥಿಗಳು ಕೂಡ ಅಷ್ಟೇ ನಮ್ಮನ್ನು ಸೇರಿಸಿಕೊಳ್ಳುತ್ತದೆ. ಅವರು ಆಕ್ಚುಲ್ ಆಗಿ ಇವರು ಇವತ್ತು ಬಂದಂತ ಗೆಸ್ಟ್ಗಳು ನಿಮಗೆ ಭಾಷಣ ಮಾಡುವುದಲ್ಲ, ನಾನು ಆಗ್ಲೇ ಹೇಳಿದ್ದೇನೆ, ತುಂಬ ಜನ ಮಾತನಾಡಲಿಕ್ಕಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಎಲ್ಲವನ್ನು ಕೇಳಬೇಕು. ಯಾಕೆ ಅಂತ ಹೇಳಿದರೆ ಇವರೆಲ್ಲರೂ ಕೂಡ ಸಾಧನೆ ನಿಮ್ಮ ಥರನೇ ತುಂಬ ನಿಮ್ಗಿಂತಲೂ ಕಷ್ಟದಲ್ಲಿದ್ದುಕೊಂಡು ಈ ಮಟ್ಟಕ್ಕೆ ಬಂದವರು. ಅವರ ಸಾಧನೆಯ ಮಾತುಗಳು, ಭಾಷಣ ಅಲ್ಲ, 10-15 ನಿಮಿಷ ಪ್ರತಿಯೊಬ್ಬರು ಹೆಚ್ಚಿನ ಅಂಶ ನನ್ನ ಪ್ರಕಾರ ಮಾತನಾಡುವವರು. ಅವರ ಕಷ್ಟಗಳೇನು, ಈ ಮಟ್ಟಕ್ಕೆ ಬೆಳೆದದ್ದೇನು ಅಂಥೇಳಿ ಪ್ರಥಮವಾಗಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ನಮ್ಮ ಪ್ರತಿಷ್ಠಿತ ಜಿಲ್ಲೆ ಶಿಕ್ಷಣ ಕ್ಷೇತ್ರದಲ್ಲೇ ಬಹುದೊಡ್ಡ ಸಾಧನೆ ಮಾಡಿದಂತಹ ನಮ್ಮ ಜಿಲ್ಲೆಗೆ ಒಬ್ಬ ದಕ್ಷ ಅಧಿಕಾರಿ. ಇವರ ಸಾಧನೆಯನ್ನು ಹೇಳ್ತಾ ಹೋದರೆ ನಾನು ತುಂಬ ಹೇಳಬೇಕಾಗ್ತದೆ. ಪ್ರಥಮವಾಗಿ ನಾನು ಹೇಳುವಂಥ ಅತ್ಯಂತ ಸರಳ ವ್ಯಕ್ತಿ ಮತ್ತು ಕಾನೂನಿಗೆ ಬದ್ಧರಾಗಿರುವಂಥವು. ಇವತ್ತು ನೀವು ನೋಡಿದ್ದೀರಾ, ಯಾವುದೇ ಒಂದು ಸರ್ಕಾರಿ ವ್ಯವಸ್ಥೆಗೆ ಹೋದರೆ ದುಡ್ಡಿಲ್ಲದೆ ಕೆಲಸ ಆಗೋದಿಲ್ಲ. ಆದರೆ ಇವರ ಕೆಲಸ ದುಡ್ಡಲ್ಲ, ಇವರಿಗೆ ಕೆಲಸ ಕಾನೂನು ಪ್ರಕಾರವಾಗಿ ಆಗಬೇಕು. ನೀವೆಲ್ಲ ವಿದ್ಯಾರ್ಥಿಗಳು, ಕಾಮರ್ಸ್ನವರು, ಇವತ್ತು ವಾಣಿಜ್ಯ ಶಾಸ್ತ್ರ ಕಾಮರ್ಸ್ ಓದ್ತಿರುವಂಥ ವಿದ್ಯಾರ್ಥಿಗಳು ಬಿಸ್ನೆಸ್ ಸ್ಟಡೀಸನ್ನು ಓದ್ತಿದ್ದೀರಾ. ಆ ಬಿಸ್ನೆಸ್ ಸ್ಟಡೀಸ್ನ ವ್ಯವಹಾರ ಅಧ್ಯಯನದ ಟೆಕ್ಸ್ಟ್ ಬುಕ್ ಕಮಿಟಿ ಅವರು ಚೇರ್ಮನ್ ಕೂಡ ಆಗಿದ್ದಾರೆ. NCERT ಟ್ರೈನಿಂಗನ್ನು ಪಡೆದಂಥವ್ರು. ಹಾಗೆಯೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಟ್ರೈನಿಂಗ್ ಸ್ಕೂಲ್ನ ಪ್ರಿನ್ಸಿಪಾಲ್ ಕೂಡ ಆಗಿದ್ದರು. ಅತ್ಯಂತ ಪ್ರತಿಭಾವಂತ ವ್ಯಕ್ತಿ ಮತ್ತು ಸರಳ ವ್ಯಕ್ತಿ. ನಮ್ಮ ಜಿಲ್ಲೆಯ ದಕ್ಷಿಣ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಕ್ಲಪ್ತ ಸಮಯಕ್ಕೆ ಬಂದಿದ್ದಾರೆ, ಬಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಉದ್ಘಾಟನೆ ಮಾಡಲಿಕ್ಕಿರುವವರು ನಿಮಗೆಲ್ಲರೂ ಇವತ್ತು ಇರ್ಬೋದು. ಅವರು ನಮ್ಮ ಸಂಸ್ಥೆಗೆ 3ನೇ ಕಾರ್ಯಕ್ರಮ. ನಮ್ಮ ಬೇಸಾಯದ ಬೆಸುಗೆ ಕಾರ್ಯಕ್ರಮಕ್ಕೂ ಕೂಡ ಅಷ್ಟೇ ಕ್ಲಪ್ತ ಸಮಯಕ್ಕೆ ಬಂದವರನ್ನು ತುಂಬ ವೆಯ್ಟ್ ಮಾಡಿಸ್ತೀವಿ. ಇವತ್ತು ನಾನು ಹೇಳಿದರೆ ನಿಮ್ಮ ಸಮಯಕ್ಕೆ ಸರಿಯಾಗಿ 11 ಗಂಟೆಗೆ ಅವರಿಗೆ ಹೋಗ್ಬೇಕಂತ ಹೇಳಿದರೆ ಪುತ್ತೂರಿನಲ್ಲಿ ತುಂಬ ಕಾರ್ಯಕ್ರಮ ಇದೆ. ಎಷ್ಟು ಸರಳ ಅಂತ ಹೇಳಿದರೆ, ಇವಾಗ ಅವರು ಮಾಜಿ ಆಗಿದ್ದರೂ ಕೂಡ ತುಂಬ ಬ್ಯುಸಿ ಇರ್ತಾರೆ. ಜನಪರವಾದ ಕೆಲಸಗಳನ್ನು ಮಾಡುವಂಥದ್ದು ಮತ್ತು ಎಲ್ಲರಿಗೆ ರೀಚೇಬಲ್ ಆಗುವಂತಹ, ಎಲ್ರಿಗೂ ಸಿಗುವಂತಹ ಒಬ್ಬ ಮಾಜಿ MLA. ಆದರೆ ನಾನು ಒಮ್ಮೆ ನನ್ನ ಮೊಬೈಲಲ್ಲಿ ಇರ್ಬೋದು, ಅವ್ರನ್ನ MLA, ಪುತ್ತೂರು MLA ಅಂತಲೇ ಹೆಸರು ಕೊಟ್ಟಿದ್ದೀನಿ. ಇವಾಗ ಅವರನ್ನು ಮಾಜಿ MLA ಅಂತ ಮಾಡಲಿಲ್ಲ. ಅಷ್ಟು ಒಳ್ಳೆ ಮನಸ್ಸಿನವರು, ಸಮಯಕ್ಕೆ ಸರಿಯಾಗಿ ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಮ್ಮ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಸಂಸ್ಥೆಯ 3 ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಸಹೋದ್ಯೋಗಿಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅವರು ನಮ್ಮ ಹತ್ತಿರದ ಒಂದು ದೊಡ್ಡ ಮಹಾವಿದ್ಯಾಲಯ, ನಮಗೆ ಗೊತ್ತಿಲ್ಲ ಅಷ್ಟು ಅಲ್ಲಿ ಏನೆಲ್ಲ ಕೆಲಸ ಇದೆ. ನಾನು ಮೊನ್ನೆ ತಾನೇ ಅದರ ಒಳಗೆ ಹೋಗಿದ್ದು. ಬೇಕಾದ ನಮಗೆ ದಕ್ಷಿಣ ಕನ್ನಡ ಅಲ್ಲ, ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ತುಂಬ ವಿಚಾರಗಳಿದೆ. ಅದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದರೆ ಈ ಪ್ರೊಫೆಸರ್ ಶಿವಕುಮಾರ್ ಮಗದ. ಅವರು ಕೂಡ ಝೀರೋದಿಂದ ಬಂದವರು, ನಮ್ಮ ದಕ್ಷಿಣ ಕನ್ನಡದವರಲ್ಲ. ಒಬ್ಬ ಕೃಷಿಕನ ಮಗನಾಗಿ ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದರೆ ಅದು ದೊಡ್ಡ ಸಾಧನೆ. ಅವರು ಕೇವಲ ಮಾತನಾಡೋದು ಮಾತ್ರ ಅಲ್ಲ, ಒಳ್ಳೆ ಹಾಡ್ಲಿಕ್ಕೆ ಮಾಡ್ತಾರೆ. ಸರ್, ಒಂದು ಹಾಡು ಕೂಡ ಮಕ್ಕಳಿಗೆ ನೀವು ಹಾಡಬೇಕು, ಚೆನ್ನಾಗಿ ಹಾಡಬೇಕು, ನಿಮ್ಮ ಅನುಭವಗಳನ್ನು ಕೂಡ ಹೇಳಬೇಕು. ನನ್ನ ಪ್ರಕಾರ ನಮ್ಮೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ ಒಂದು ದಿನ ಆ ಕ್ಯಾಂಪಸನ್ನು, ಇವರ ಕೆಲಸವನ್ನು ನೋಡಬೇಕು. ಕೆಲವರು ಮಾತನಾಡೋದು ಮಾತ್ರ, ಇವರು ಭಾಷಣ ಮಾಡ್ತಾರೆ ಅಷ್ಟೇ ಕೆಲಸವನ್ನು. ಮೊನ್ನೆ ಒಂದು ಹೊಸ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಅಲ್ಲಿರುವಂಥ ಬಿದ್ದು ಹೋಗುವಂಥ ಒಂದು ಎಷ್ಟೋ 75 ವರ್ಷದ ಕಟ್ಟಡವನ್ನು ಫುಲ್ ಅದೇ ಥರ ಉಳಿಸಿಕೊಂಡು ಅದನ್ನೊಂದು ಆ್ಯಂಟಿಕ್ ಪೀಸ್ ಆಗಿ ಅಲ್ಲೇ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿಕೊಂಡಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ನಮ್ಮ ಪದವಿ ಪೂರ್ವ ಕಾಲೇಜಿನ ನಮ್ಮ ಜೊತೆ ಇರುವವರು ಅವರನ್ನು ಕರೆದದ್ದು ಯಾಕಂತ ಹೇಳಿದರೆ, ನಿಮ್ಮ ಥರನೇ ಕಷ್ಟ. ಅವರ ಬಗ್ಗೆ ನಾನು ಇವಾಗ ಹೇಳೋದಿಲ್ಲ, ಮತ್ತೆ ಹೇಳ್ತೇನೆ ಪುನಃ. ಅವರೇ ಹೇಳ್ತಾರೆ, ನಾನು ಹೇಳೋದಕ್ಕಿಂತಲೂ ಅವರ ಕಷ್ಟಗಳು ಏನು ಕಳೆದಿದ್ದಾರೆ
ಚಂದ್ರಾಸ್ ಪಂಡಿತ್ ಹೌಸ್ ಅಂತೇಳಿ, ನಿಮ್ಗಿಂತಲೂ ಇದ್ದಂಥ ಒಬ್ಬ ವ್ಯಕ್ತಿ. SLC ಓದಿ PUCಗೆ ಅಲೋಸಿಯಸ್ಸಲ್ಲಿ ಸೇರಿದ್ರು. ಯಾರೋ ಒಬ್ಬರು ಫೀಸ್ ಕಟ್ತೇನೆ ಅಂತ ಹೇಳಿದ್ರಂತೆ, ಫೀಸ್ ಕಟ್ಟಲಿಲ್ಲ. SLCಯನ್ನು ಅರ್ಧಕ್ಕೆ SLC ಆದ ನಂತರ ಪ್ರಥಮ PUCಯಲ್ಲಿ 4-5 ವಾರನೇ ಕ್ಲಾಸಿಗೆ ಹೋಗಿ ಮನೆಗೆ ತೆರಳಿದ್ರು. ಬೇಕಾದ ಕಷ್ಟ ಜೀವನ ನಡೆಸಿದ್ದಾರೆ. ಅದು ಅವರ ಮಾತಿನಲ್ಲೇ ನಾವು ಕೇಳಬೇಕು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಅವರು ಆದರ್ಶ. ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ಅವರ ಎಲ್ಲ ಕಥೆಗಳನ್ನು ಒಂದು 15 ನಿಮಿಷ ಹೇಳಬೇಕಂತ ಹೇಳಿದ್ದೇನೆ ನಾನು. ಚಂದ್ರಾಸ್ ಪಂಡಿತ್ ಹೌಸ್ ಅವರು ಏನು ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ಮತ್ತು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಯೂನಿಫಾರ್ಮ್ಗಳು, ಈ ನಮ್ಮ ಯೂನಿಫಾರ್ಮ್ಗಳನ್ನು ಕೂಡ ಅವರನ್ನೇ ಅವರು ಶಿಫ್ಟ್ ಮಾಡಿದೆ. ಯಾಕಂತ ಹೇಳಿದ್ರೆ ಝೀರೋದಿಂದ ಹೀರೋ ಆದವರಿಗೆ ನಾವು ಹೆಚ್ಚು ಬೆಂಬಲ ಕೊಡಬೇಕೆಂಬ ನಿಟ್ಟಿನಲ್ಲಿ ಅವರನ್ನು ಕೂಡ ಆತ್ಮೀಯವಾಗಿ ನಮ್ಮ ಸಹೋದ್ಯೋಗಿಗಳಿಗೆ ಪರಿಚಯ ಮಾಡಬೇಕಂತಿಲ್ಲ. ಅವ್ರು ಯಾವತ್ತೂ ನೋಡಿದ್ರು ಕೆಲಸದಲ್ಲಿ ಇರುವವರು. ನಾನು ಎಷ್ಟೋ ಸಲ ಫೋನ್ ಮಾಡಿ ಅವರಿಗೆ ಉಪದ್ರ ಮಾಡಲಿಕ್ಕೆ ಉಂಟು. ನನ್ನ ಕೆಲಸಗಳಿಗೆ ಅವರು ಬೇಕು. ಅವರಿಲ್ಲದಿದ್ದರೆ ಇಷ್ಟು ಚಂದ ಇವತ್ತು ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯತೆ ಇಲ್ಲ. ಏನು ಸಮಸ್ಯೆಗಳ ನಿನ್ನೆ ರಾತ್ರಿ ಅಷ್ಟು ಬಿಸಿ ಇದ್ರು. ನಾನು ಅರ್ಧ ಗಂಟೆ ಮೇಡಮಲ್ಲಿ ಮಾತನಾಡಿದ್ದೇನೆ. ಇವತ್ತಿನ ಕಾರ್ಯಕ್ರಮ ಒಂದು ಚಂದ, ನಿನ್ನೆ ಕಾರ್ಯಕ್ರಮದಲ್ಲಿ ಇತ್ತು, ಇವತ್ತಿನ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಆಗಬೇಕೆಂಬ ನಿಟ್ಟಿನಲ್ಲಿ ಸಂಪೂರ್ಣ ಸಹಕಾರ ನೀಡುತ್ತಿರುವಂತಹ ಒಂದು ಮಾತೃ ಹೃದಯ ಇರುವಂತಹ ನಮ್ಮ UBMC ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಕಿಟ್ಟಲ್ ಮೆಮೋರಿಯಲ್ ಪ್ರೌಢಶಾಲೆಯನ್ನು ಅದರ ಉಸ್ತುವಾರಿಯನ್ನು ವಹಿಸಿ ಸಮರ್ಥವಾಗಿ ನಡೆಸಿಕೊಂಡು ಹೋಗ್ತಿರುವಂತಹ ಶ್ರೀಮತಿ ಡಯಾನಾ ಜ್ಯೋತಿ ಫ್ರಾಂಕ್ ಇವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಆದರ್ಶವಾಗಬಲ್ಲಂಥ 2 ವ್ಯಕ್ತಿಗಳಿದ್ದಾರೆ. ಒಂದು ನಮ್ಮ ಸಂಸ್ಥೆಯಲ್ಲೇ 1ನೇ ತರಗತಿಯಿಂದ SLC ತನಕ ಓದಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಕೂಡ ಯಾರಿಗೂ ಕಮ್ಮಿ ಅಲ್ಲ ಎಂಬುದನ್ನು ತುಂಬ ಜನ ಇದ್ದಾರೆ. ಆದರೆ ಮೊನ್ನೆ ತಾನೇ CA ಮಾಡಿದಂತಹ ಲಾವಣ್ಯ, ಇಲ್ಲಿರುವಂಥ ಎಲ್ಲ ಉಪನ್ಯಾಸಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿ ಲಾವಣ್ಯ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅವರ ಶಿಕ್ಷಕರಲ್ಲಿ ಒಬ್ಬರಾದಂತಹ ನಮ್ಮ ಅವನನ್ನು ಯಾಕೆ ಕರೆದಂತ ಹೇಳಿದ್ರೆ, ನನಗೆ ಸ್ವಲ್ಪ ನನ್ನ ಊರಿನ ಬಗ್ಗೆ, ನನ್ನ ದೇಶದ ಬಗ್ಗೆ, ನನ್ನ ಕಾಲೇಜಿನ ಬಗ್ಗೆ ಎಲ್ಲ ಸ್ವಲ್ಪ ಪ್ರೀತಿ ಜಾಸ್ತಿ. ನಾನು ಓದಿದಂತಹ 1ನೇಯಿಂದ 12ನೇ ತನಕ ಏನು ಓದಿದ್ದೇನೆ ಸರ್ಕಾರಿ ಶಾಲೆಯಲ್ಲಿ, ಏನು ಸವಲತ್ತಿಲ್ಲದೆ ಮನೆ ಲೆಕ್ಕದ ಬಡತನ ಇರುವಂಥ ಒಬ್ಬ ವಿದ್ಯಾರ್ಥಿ. ಅವನು ಸೆಕೆಂಡ್ ಪಿ ಯು ಸಿ ಮಾಡಿ ಮಂಗಳೂರಿಗೆ ಬಂದು, ಮಂಗಳೂರಿನಲ್ಲಿ ಯಾವುದೋ ಒಂದು ಸಿ ಎ ಅವರ ಅಂಡರಲ್ಲಿ ಕೆಲಸ ಮಾಡಿ, ಬೆಸೆಂಟ್ ಈವ್ನಿಂಗ್ ಕಾಲೇಜಲ್ಲಿ ಡಿಗ್ರಿ ಮಾಡಿ, ಒಂದೇ ಅಟೆಂಪ್ಟಲ್ಲಿ CA ಪಾಸ್ ಮಾಡಿದಂಥ ವ್ಯಕ್ತಿ. ಅವರನ್ನು ಕರೆದದ್ದು ಒಂದೇ ಉದ್ದೇಶಕ್ಕೆ, ನಮ್ಮ ವಿದ್ಯಾರ್ಥಿಗಳು ಕೂಡ ಇಂಥವರೇ, ಇವರು ಕೂಡ ಇಂಥ ಸಾಧನೆ ಮಾಡಬೇಕು ಅಂತ ಎಂಬ ನಿಟ್ಟಿನಲ್ಲಿ ಶಶಿಧರ್ ಕಜಿಕರ್ ಅಂತೇಳಿ ಅವರನ್ನು ಕೂಡ, ಹಾಗೆಯೇ ವೇದಿಕೆಯಾಗಿರುವಂತಹ ರೇವತಿ ಮೇಡಮ್ ಎಲ್ಲ ಮಕ್ಕಳಿಗೆ ಒಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ತಾರೆ. ವೇದಿಕೆಯ ಮುಂಭಾಗದಲ್ಲಿ ಪತ್ರಕರ್ತ ಮಿತ್ರರಿದ್ದಾರೆ, ಅವರೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಹಾಗೆಯೇ ನಮ್ಮ ಸಹೋದ್ಯೋಗಿ ಮಿತ್ರರಿದ್ದಾರೆ, ಅವರೆಲ್ಲರನ್ನು ಸಾಮಾಜಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಪ್ರಾರಂಭವಾದಂಥ ಸಂಸ್ಥೆ. ಮನೆಯಲ್ಲಿರುವಂಥ ವಿದ್ಯಾರ್ಥಿಗಳು ಇಲ್ಲಿ ಓದಬೇಕು, ಎಲ್ಲೂ ಶಾಲೆಗೆ ಹೋಗಲಿಕ್ಕೆ ಆಗದಂಥ ವಿದ್ಯಾರ್ಥಿಗಳು ಇಲ್ಲಿ ಓದಬೇಕೆಂಬ ನಿಟ್ಟಿನಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದರು. ನನಗೆ ತಿಳಿದ ಮಟ್ಟಿನಲ್ಲಿ ಆ ಸಂದರ್ಭದಲ್ಲಿ ತುಳುವಿನಲ್ಲಿ, ಅಂದರೆ ಕನ್ನಡನೂ ಬರ್ತಿರಲಿಲ್ಲ, ಅಂದರೆ ಕರ್ನಾಟಕದ ದಕ್ಷಿಣ ಕನ್ನಡದೊಂದಿಗೆ ಕನ್ನಡ ಮಾತೃಭಾಷೆಯಲ್ಲಿ ತುಳುವಲ್ಲೇ ಪಾಠ ಮಾಡಿ ಎಷ್ಟೋ ವಿದ್ಯಾರ್ಥಿಗಳು, ದೊಡ್ಡ ವಿದ್ಯಾರ್ಥಿಗಳು, ದೊಡ್ಡ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿದ್ದಾರೆ. ಆ ಸಂಸ್ಥೆ ಪ್ರಾರಂಭವಾಯಿತು. ಆದರೆ ಇಲ್ಲಿ 7ನೇ ಕ್ಲಾಸ್ ಆದ ನಂತರ ಎಲ್ಲ ವಿದ್ಯಾರ್ಥಿಗಳು ಕೆಲಸಕ್ಕೆ ಹೋಗ್ತಿದ್ದರು. ಮತ್ತು ಅವರಿಗೆ ಹೋಗಲಿಕ್ಕೆ ಒಂದು ಆರ್ಥಿಕವಾದ ಸಂಪತ್ತು ಇರಲಿಲ್ಲ, ಮತ್ತು ದೂರದ ಶಾಲೆಗೆ ಹೋಗಬೇಕಿತ್ತು. ಆ ಸಂದರ್ಭದಲ್ಲಿ ದಿವಂಗತರಾದಂತಹ ರೆವರೆಂಡ್ JL ಸದಾನಂದರವರು ನಮ್ಮ ಈಗಿನ ಸಂಚಾಲಕರ ತೀರ್ಥರೂಪರು. ನಿಜವಾಗಿ ನಾನು ಅವರನ್ನು ಮೆಚ್ಚಬೇಕಾಗಿದ್ದು, ಆ ಕಾಲದಲ್ಲಿ ಅವರಿಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸಂಸ್ಥೆ ಪ್ರಾರಂಭ ಮಾಡಬಹುದಿತ್ತು. ಇಂಥ ವ್ಯಕ್ತಿಗಳಿರುವುದರಿಂದ ಸಾಮಾಜಿಕ ಚಿಂತನೆ ಇದೆ, ಬಡವರಿಗೆ ಶಿಕ್ಷಣವನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ಇಲ್ಲಿ ಪ್ರೌಢಶಾಲೆಯನ್ನು 1982ರಲ್ಲಿ ಪ್ರಾರಂಭಿಸಿದರು. ಅವರ ಚಿಂತನೆಗೆ ನಾವು ನಿಜವಾಗಿ ಇವತ್ತು ನಾವು ಅತ್ಯಂತ ಗೌರವದಿಂದ ನಮನ ಮಾಡಬೇಕು. 82ರಲ್ಲಿ ಪ್ರಾರಂಭವಾಯಿತು. SLC ಆದ ನಂತರ ಯಾರು ಕೂಡ ಮಕ್ಕಳು PUC ಹೋಗುದಿಲ್ಲ. ಇಲ್ಲಿ SLC ಓದ್ತಾರೆ, ಓದಲಿಕ್ಕೆ ಮತ್ತು ದುಡ್ಡಿಲ್ಲ. ಪುನಃ ಅವರು ಚಿಂತನೆ ಮಾಡಿದರು. ಅವರ ಸ್ವಂತ ಖರ್ಚಿನಿಂದ ಅಲ್ಲಿ ಬೇರೆಯವರನ್ನು ಕೇಳಿಕೊಂಡು 1994ರಲ್ಲಿ ನಮ್ಮ ಕಿಟ್ಟಲ್ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭಿಸಿದರು. ಇವತ್ತಿಗೆ 24 ವರ್ಷ ಕಳೆದು 25 ವರ್ಷ ಆಗ್ತಾ ಬಂತು. ಏನೋ ಕಾಕತಾಳೇನೋ ಗೊತ್ತಿಲ್ಲ. ಈಗ ಅವರ ಮಗನೇ ನಮಗೆ
ಡಾಕ್ಟರ್ ರೆವರೆಂಡ್ ರತ್ನಾಕರ್ ಸದಾನಂದರವರು. ಅವರು ಕೇವಲ ನಮ್ಮ ಸಂಚಾಲಕರು ಮಾತ್ರ ಅಲ್ಲ, ಇಡೀ ಸಿನಾಡ್ನ ಮಹಾಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಉದ್ದೇಶ ಇಷ್ಟೇ, ಬಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ನಮ್ಮಲ್ಲಿ ಸಾಧಾರಣ ಪ್ರೈಮರಿಯಿಂದ PUC ತನಕ ಸಾಧಾರಣ 300 ಮಕ್ಕಳಿದ್ದಾರೆ. ಅದರಲ್ಲಿ ನನ್ನ ಪ್ರಕಾರ 260, 270 ಮಕ್ಕಳು ಸಂಪೂರ್ಣ ಉಚಿತ ಶಿಕ್ಷಣದಿಂದ ಬರುವಂಥದ್ದು. ನಮ್ಮ ಹೈಸ್ಕೂಲ್ ವಿಭಾಗದ ಮುಖ್ಯಸ್ಥರು ಮತ್ತು ಎಲ್ಲ ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಇಲ್ಲೇ ಹತ್ತಿರದಲ್ಲಿ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಇರುವಂಥ ಮಕ್ಕಳು ಎಷ್ಟೋ ಜನರಿಗೆ ತಂದೆ ತಾಯಿಗಳಿಲ್ಲ, ಇದ್ರ ಸರಿಯಾದ ವ್ಯವಸ್ಥೆಗಳಿಲ್ಲ. ಅಂಥ ಮಕ್ಕಳನ್ನು ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಬಂದು ಶಿಕ್ಷಣವನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಅವರೇ ಎಲ್ಲ ಸೇರಿಕೊಂಡು ಒಂದು ಗಾಡಿಯನ್ನು ಮಾಡಿ, ಅವರ ಸ್ವಂತ ಗಾಡಿಯಲ್ಲಿ ಕೂಡ ಅವರೇ ಡ್ರೈವರ್ ಆಗಿ ಬೆಳಿಗ್ಗೆ 2 ಟ್ರಿಪ್ಪು, ಸಂಜೆ 2 ಟ್ರಿಪ್. ನಿಜವಾಗಿ ಮೊನ್ನೆ ಯಾರೋ ಒಂದು ದೊಡ್ಡ ಯೂಟ್ಯೂಬಲ್ಲಿ ದೊಡ್ಡ ಒಂದು ಸಾಧನೆ ಬಗ್ಗೆ ಯಾರೊಬ್ಬರು ಸ್ಕೂಲ್ ಬಸ್ಸಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ ಟೀಚರಲ್ಲಿ. ಅವರ ಸಾಧನೆಗಿಂತ ಎಷ್ಟೋ ದೊಡ್ಡ ಸಾಧನೆ. ನಾನು ಎಷ್ಟೋ ಸಲ ನೋಡ್ತೇನೆ, ನನಗೆ ತುಂಬ ಬೇಜಾರಾದಾಗ ನಾನು ಪ್ರೈಮರಿಗೊಮ್ಮೆ ಬರುವುದು. ಅಲ್ಲಿ ಎಷ್ಟೋ ಜನ ಅನಾಥ ಮಕ್ಕಳಿದ್ದಾರೆ, ಅವರು ಕಷ್ಟದಲ್ಲಿರುವಂಥ ಮಕ್ಕಳಿದ್ದಾರೆ, ಅವರು ತುಂಬ ಖುಷಿಯಲ್ಲಿದ್ದಾರೆ. ಅವರು ನೋಡಿದರೆ ನಮ್ಮೆಲ್ಲ ಕಷ್ಟಗಳು ಮರೆಯುತ್ತದೆ. ಆ ವಿದ್ಯಾರ್ಥಿಗಳಿಗೆ ಬರ್ತ್ಡೇಗೆ ಬೇಕಾದಂಥ ಚಾಕ್ಲೇಟ್ಸ್ಗಳನ್ನು ಕೂಡ ಇವರೇ ಟೀಚರ್ಸ್, ಅಂದರೆ ಬರ್ತ್ಡೇ ಅವರಿಗೆ ಕೂಡ ಆಚರಿಸಬೇಕು, ಎಲ್ಲ ಮಕ್ಕಳಿಗೆ ಒಂದೊಂದು ಚಾಕ್ಲೇಟ್ ಕೊಡಬೇಕೆಂಬುದಾಗಿ. ಅದೇ ರೀತಿಯಲ್ಲಿ ನಮ್ಮ ಪ್ರೈಮರಿ ಸೆಕ್ಷನಲ್ಲಿ ಇರುವಂಥವ್ರು ಕೂಡ ಅಷ್ಟೇ, ಅವರು ಅತ್ಯಂತ ಅಲ್ಲಿ ಸಂಬಳದ ಮಹತ್ವ ಇಲ್ಲವರಿಗೆ. ಈ ಮಕ್ಕಳು ಅತ್ಯಂತ ಬಡವರ ಮಕ್ಕಳು, ಅವರಿಗೆ ಶಿಕ್ಷಣವನ್ನು ಒದಗಿಸಬೇಕೆಂಬ ವೈಲೆಟ್ ಟೀಚರ್ ಇರ್ಬೋದು, ಸುವಿರಾ ಇರ್ಬೋದು, ಅಥವಾ ಇನ್ನೂ ಕೆಲವರು ಟೀಚರ್ಸ್ ಇದ್ದಾರೆ. ಅವರ ಕೆಲಸಗಳನ್ನು ನೋಡಿದರೆ ನಾವು ನಿಜವಾಗಿ ಯಾರ್ಯಾರಿಗೂ ಪ್ರಶಸ್ತಿಗಳನ್ನು ಕೊಡ್ತೇವೆ. ಯಾರು ರಾಜಕಾರಣಿಗಳ ಹಿಂದೆ ಹೋಗ್ತಾರೆ, ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ನಿಜವಾಗಿಯೂ ಕೂಡ ಶಾಲೆಯಲ್ಲೇ ಇದ್ದುಕೊಂಡು ಮಕ್ಕಳನ್ನು ನಮ್ಮ ಮನೆ ಹತ್ರ ನನಗೆ ತುಂಬ ಸಂತೋಷ ಆಗುವಂಥದ್ದು ಇಲ್ಲಿಯ ಶಿಕ್ಷಕ ವರ್ಗ. ಈ ರೀತಿಯ ಶಿಕ್ಷಕ ವರ್ಗ, ನಾನು ತುಂಬ ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೇನೆ. ಈ ರೀತಿಯ ಮನೋಭಾವನೆ ಇರುವಂಥ ಯಾವುದೇ ಶಿಕ್ಷಣ ಸಂಸ್ಥೆಗಳು ನನ್ನ ಪ್ರಕಾರ ಇರಲಿಕ್ಕಿಲ್ಲ. ನಾನು ಒಂದು ಸಾಧಾರಣ 10 ವಿದ್ಯಾಸಂಸ್ಥೆಗಳಲ್ಲಿ ದುಡಿದಿದ್ದೇನೆ. ಇದು ನಿಜವಾಗಿಯೂ ಶ್ಲಾಘನೀಯ ಕೆಲಸ. ಇದನ್ನು ಸ್ವಲ್ಪ ನಾನು ನಿಮಗೆ ಪರಿಚಯ ಮಾಡಿದ್ದೇನೆ. ನಮ್ಮಲ್ಲಿ PUCಯಲ್ಲಿ ಕೂಡ ಅಷ್ಟೇ ಆರ್ಟ್ಸ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನಾವೇ, ನಮ್ಮ ಆಡಳಿತ ಮಂಡಳಿ, ನಮ್ಮ ಸಂಚಾಲಕರು ಮತ್ತು ನಮ್ಮ ಉಪನ್ಯಾಸಕರು, ಸಿಬ್ಬಂದಿ ವರ್ಗ ಸೇರಿ. ಇವಾಗ ಕಾಮರ್ಸಲ್ಲಿ ಬರೋರು ಕೂಡ ಲಾಸ್ಟಿಗೆ ಫೀಸ್ ಇಲ್ಲ, ಅದಿಲ್ಲ, ಯೂನಿಫಾರ್ಮ್ ತಗೊಳ್ಳಿಕ್ಕೆ ಕಷ್ಟ ಇದೆ ಅಂತ ಹೇಳಿದರೆ ಅವರಿಗೆ ಕೂಡ ನಾವೇ ಫೀಸ್ ಕಟ್ಟಿ ಸಾಧಾರಣ 50-60 ಸಾವಿರ ತನಕ ಒಬ್ಬೊಬ್ಬರು ಖರ್ಚು ಮಾಡ್ತಿದ್ದೇವೆ. ಈ ನಿಟ್ಟಿನಲ್ಲಿ ಅವರೆಲ್ಲ ಪ್ರಯತ್ನ. ಮತ್ತು ನಮ್ಮಲ್ಲಿರುವಂಥ ಮಕ್ಕಳು ತುಂಬ ಕಡಿಮೆ ಮಕ್ಕಳು, ಆದರೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಮಾಡಿದ್ದೇವೆ. ಅದರ ಜೊತೆಗೆ ನಾವು ಇತ್ತೀಚೆಗೆ ಒಂದು 2-3 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಬೇಸಾಯದ ಬೆಸುಗೆ ಅಂತೇಳಿ, ಯಾವುದೋ ಮೇಡಮ್ ಕೂಡ ಬಂದಿದ್ದರು. ಯಾವುದೋ ಒಂದು ಕೃಷಿಕನಿಗೆ ಹೆಲ್ಪ್ ಮಾಡಬೇಕಂತೇಳಿ ಇವತ್ತು ಎಲ್ಲ ಕಾಲೇಜಿನವರು ನಾವು ಮಾಡಿದ ನಂತರ ಇವತ್ತು ಎಲ್ಲ ಕಾಲೇಜಿನವರು ಮಾಡ್ತಿದ್ದಾರೆ. ಮೊದಲು ಏನಿದ್ರು ಕೂಡ ಒಂದು ಕೆಸರಲ್ಲಿ ಹೋಗಿ ಆಟ ಆಡುವಂಥದ್ದು, ಒಂದೇನೋ ಸ್ವಲ್ಪ ನೇಜಿನ ಅದನ್ನು ಕೂಡ ಸರಿ ನಡಲಿಕ್ಕಿಲ್ಲ, ಒಂದು ಫೋಟೋ ಕೊಟ್ಟು ತೆಗೆಯುವುದು, ಪೇಪರಲ್ಲಿ ಬರುವುದು. ಹಾಗಲ್ಲ, ಒಬ್ಬ ಬಡ ಕೃಷಿಕನಿಗೆ ಅವನ ಇಡೀ ಕೃಷಿ ಅಂದರೆ ನಾಟಿಯಿಂದ ಹಿಡಿದು ಅದರ ಕಳೆ ತೆಗೆಯುವುದು ಹಿಡಿದು ಅದನ್ನು ಭತ್ತ ಬೇರ್ಪಡಿಸಿ, ಮತ್ತು ಭತ್ತ ಬೇರ್ಪಡಿಸಿದ ನಂತರ ಏನೆಲ್ಲ ಕೆಲಸಗಳಿದೆ ಅದನ್ನು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ 2-3 ವರ್ಷ ಮಾಡಿದ್ದೇವೆ. ಇವಾಗ ನಮಗೆ ಹಣಕಾಸಿನ ತೊಂದರೆ ಕೂಡ ವಿದ್ಯಾರ್ಥಿಗಳನ್ನು ದೂರದಲ್ಲಿ ಕೊಂಡೋಗುವಂಥದ್ದು ಕೂಡ ಇವತ್ತು ತುಂಬ ಕಷ್ಟದ ಕೆಲಸ. ಆದ್ದರಿಂದ ಅದನ್ನು ಒಂದು 2 ವರ್ಷಕ್ಕೆ ಇವಾಗ ನಿಲ್ಲಿಸಿದ್ದೇವೆ. ಈ ಸಲ ಏನೊಂದು ಹೊಸ ಯೋಜನೆ ಮಾಡಿದ್ದೇವೆ. ಏನು, ನಮ್ಮ ಸ್ಮಶಾನಗಳಲ್ಲಿ ಗಿಡಗಳನ್ನು ನೆಡುವಂಥದ್ದು. ಸಾಧಾರಣ 350 ಇಲ್ಲಿ ಹತ್ತಿರದ ಇದರಲ್ಲಿ 350 ಬೇರೆ ಬೇರೆ ಜಾತಿ 70 ಜಾತಿಯ ಗಿಡಗಳನ್ನು ನೆಟ್ಟಿದ್ದೇವೆ. ಮತ್ತೊಂದು ಪ್ರತಿ ವರ್ಷ ನಾವೊಂದು ವಿದ್ಯಾರ್ಥಿಗಳಿಗೆ ತುಡು ಪರ್ವ ಅಂತ ಮಾಡ್ತೇವೆ. ಎಲ್ಲರೂ ಆಟಿಡೋಂಜಿ ಕೂಟ ಅಂತ ಮಾಡ್ತಾರೆ. ನಾನು ಅದಕ್ಕೆ ವಿರೋಧ. ಯಾಕಂತ ಹೇಳಿದ್ರೆ ಆಟಿಡೋಂಜಿ ಕೂಟ ಅಂತ ಹೌದು, ಒಳ್ಳೆ ಡ್ರೆಸ್ ಹಾಕೋದು, ಒಳ್ಳೆ ಊಟ ತಿಂಡಿ ಮಾಡುವುದು. ಆವಾಗ ವಿದ್ಯಾರ್ಥಿಗಳಿಗೆ ಯೋಜನೆ ಏನಂತ ಹೇಳಿದರೆ ಆಟೆಯಲ್ಲಿ ಏನು ಆವಾಗ ಬಡತನ ಇರಲಿಲ್ಲ, ತುಂಬ ಗಮ್ಮತ್ತು ಎಂಬ ಚಿಂತನೆ ಬರ್ತದೆ. ಅದಕ್ಕಾಗಿ ನಾವು ಏನು ತುಳು ಪರ್ವ ಅಂತ ಮಾಡಿ ತುಳುವಿನ ಎಲ್ಲ ತಿನಿಸುಗಳು ಎಲ್ಲ ವಿದ್ಯಾರ್ಥಿಗಳಿಗೆ, ನಾನ್ ವೆಜ್ನವರಿಗೆ ನಾನ್ ವೆಜ್, ವೆಜ್ನವರಿಗೆ ವೆಜ್, ಒಂದು 2-3 ಸಲ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಊಟ ಕೊಡುವಂತೆ ನಾವೇ ಎಲ್ಲರೂ ಸೇರಿ. ಅಂದರೆ ಎಲ್ಲರೂ ಕೂಡ ಪಾಪದ ವಿದ್ಯಾರ್ಥಿ. ಇವತ್ತು ಕೂಡ ನಾವು PUCಯವರು ಮಾತ್ರ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ತಿಂಡಿ, ಅವರಿಗೆ ಮಾಲ್ಟಿ ಇರ್ಬೋದು, ಅದೆಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲ ಶಿಕ್ಷಕರು ಸೇರಿ ಕೊಡುವಂಥ ಕೆಲಸವನ್ನು ಮಾಡಿ. ದ್ವಿತೀಯ PUC ವಿದ್ಯಾರ್ಥಿಗಳು ಕಿರುಕಾಣಿಕೆಯನ್ನು ನೀಡಿ ಸ್ವಾಗತಿಸಲಿದ್ದಾರೆ.
the year 2018-19, do hereby swear in the name of God that we will discharge our duties sincerely for the all-round development of this college and will not do anything that will undermine the prestige of this institution. ನಮಗೆ ಗೊತ್ತಿರ್ಬೋದು, ನಮ್ಮ ಪ್ರಾಥಮಿಕ ವಿಭಾಗದಲ್ಲಿ ಎಲ್ಲರೂ ಇರುವುದು ಹಾನರರಿ ಟೀಚರ್ಸ್. ನಮಗೆ ಇಲಾಖೆ ಮತ್ತು ನಮ್ಮ ಆಡಳಿತ ಮಂಡಳಿಯ ಪ್ರಯತ್ನದಿಂದ ಮತ್ತು ನಮ್ಮ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರ ಪ್ರಯತ್ನದಿಂದ ಹತ್ತಿರದ ಉಳ್ಳಾಳದ UBMC ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರುವಂಥ 2 ಹೆಚ್ಚುವರಿ ಶಿಕ್ಷಕರು ಇಲ್ಲಿ ಬಂದಿದ್ದಾರೆ. ಅವರನ್ನು ಯಾಕೆ ಗುರುತಿಸಬೇಕಂತ ಹೇಳಿದರೆ, ಅವರು ಬಂದು ಸಾಧಾರಣ 1.5 ವರ್ಷ ಆಗ್ತಾ ಬಂತು. ನನ್ನ ಪ್ರಕಾರ ಅವರು ನಮಗೆ ಬೇರೆ ಶಾಲೆಯವರಂತ ಗೊತ್ತಾಗಲಿಲ್ಲ. ನಮ್ಮ ಈ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ತನದಲ್ಲಿ ನಮ್ಮದೇ ವಿದ್ಯಾರ್ಥಿಗಳು, ನಾವು ಬೇರೆ ಶಾಲೆಯಿಂದ ಬಂದದ್ದು ಅಥವಾ ಸಂಬಳಕ್ಕಾಗಿ ದುಡಿಯುವವರು, ಸರ್ಕಾರದ ಸಂಬಳ ಬಂದಿದೆ ಅದಕ್ಕಾಗಿ ದುಡಿಯುವುದಿಲ್ಲ. ಅವರಲ್ಲಿ ಕೂಡ 2-3 ಟೀಚರ್ಸ್ ರಿಟೈರ್ಮೆಂಟ್ ಆಗುವುದರಿಂದ ಅವರ ಸಂಸ್ಥೆಗೆ ಮರಳಿ ಹೋಗಬೇಕಾಗ್ತದೆ. ಅವರನ್ನು ನಾವು ಗುರುತಿಸುವುದು HM ಹೇಳಿದರೆ ಅವರನ್ನು ಗುರುತಿಸಬೇಕು. ನಾವು ಅವರನ್ನು ಗುರುತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಶ್ರೀಮತಿ ಎಡ್ಲಿನ್ ಸೆರಲಿನ್ ಮತ್ತು ಶ್ರೀಮತಿ ಲಿಡ್ವಿನ್ ಎಲಿಜಬೆತ್ ರವರು ದಯಮಾಡಿ ವೇದಿಕೆಗೆ ಬರಬೇಕು. ನಮ್ಮ ಒಂದು ಸಣ್ಣ ಕಿರುಕಾಣಿಕೆಯನ್ನು ನೀವು ಸ್ವೀಕರಿಸಬೇಕು. ನಮ್ಮೆಲ್ಲ ಗಣ್ಯರು ಅವರಿಗೆ ಒಂದು ಸಣ್ಣ ಮಟ್ಟದ ಗೌರವಾರ್ಪಣೆಯನ್ನು ಮಾಡಬೇಕಾಗ್ತದೆ. ಯಾವತ್ತೂ ನಿಮ್ಮಲ್ಲಿ ನಾವು ಬಡವರು ಅಂತ ಹೇಳುವ ಕೀಳರಿಮೆಯನ್ನು ಬೆಳೆಸಿಕೊಳ್ಬೇಡಿ. ನಾವು ಅನಾಥರು ಅಂತ ಹೇಳುವಂಥ ಭಾವನೆಯನ್ನು ಯಾವಾಗಲೂ ಇಟ್ಕೊಳ್ಬೇಡಿ. ಯಾಕಂದರೆ ಇಂಥ ಒಂದು ಸಂಸ್ಥೆ ನಿಮಗಾಗಿಯೇ ಬಡತನವನ್ನು ಕಳೆದು ಅದನ್ನು ಮೆಟ್ಟಿ ನಿಲ್ಲಬೇಕು ಅಂತೇಳಿ ನಿಮ್ಮನ್ನು ಬೆಳೆಸ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ, ನಿಮಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಬಹುಶಃ ವರದಿಯಲ್ಲಿ ಪ್ರಥಮವಾಗಿ ಪ್ರಸ್ತಾವನೆ ಮಾಡಿದಾಗ ಬಿಸಿ ಊಟ ಬರುವ ಮೊದಲೇ ಅಕ್ಷರ ದಾಸೋಹದ ಮೊದಲೇ ನೀವು ಅಕ್ಷರ ದಾಸೋಹ ಪ್ರಾರಂಭ ಮಾಡಿದ್ದೀರಿ ಅಂತ ಹೇಳಿದರೆ
ಬಹುಶಃ ಆ ಸರಕಾರದ ಕಲ್ಪನೆಗಿಂತ ಮೊದಲೇ ಇವರಿಗೆ ಬಂದಿದೆ ನಿಮಗೆ ಊಟ ಕೊಡಬೇಕು ಅಂತ. ಅದರ ಜೊತೆಯಲ್ಲಿ ಇವತ್ತು ಇಡೀ ಮಂಗಳೂರಲ್ಲಿ ನೂರಾರು ಸಂಸ್ಥೆಗಳು, ಬೇಕಾದಷ್ಟು ಹೆಸರು ಮಾಡಿದಂತಹ ಸಂಸ್ಥೆಗಳು ನಡೀತಿರುವಾಗಲೂ 300ರಷ್ಟು ಮಕ್ಕಳು ಇನ್ನೂ ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು ಅಂತ ಹೇಳಿ ಇಂಥ ಸ್ಕೂಲಿಗೆ ಬಂದಿದ್ದೀರಲ್ಲ, ಬಹುಶಃ ನಿಮಗೆ ನಾನು ಅಭಿನಂದನೆಯ ಒಟ್ಟಿಗೆ ಈ ಸಂಸ್ಥೆಗೆ ಧನ್ಯತೆಯನ್ನು ಅರ್ಪಿಸ್ತಾ ಇದ್ದೇನೆ. ಸಂಸ್ಥೆ ಯಾವುದು, ನೀವು ಕಲಿಯುವುದು ಏನು ಅಂತ ಹೇಳಿ ಮುಖ್ಯ ಅಲ್ಲ. ಮಕ್ಕಳಿಗೆ ದೊಡ್ಡ ಹೆಸರು ಪಡೆದ ಸಂಸ್ಥೆಯಲ್ಲಿ ಕಲಿಯುವ ಮಕ್ಕಳಲ್ಲಿ ನೀವು ಹೋಗಿ ಕೇಳಿ, ನಿಮ್ಮಲ್ಲಿ ಕೇಳಿದರೂ ಇರ್ಬೋದು. ಏನಾಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಸೈಂಟಿಸ್ಟ್ ಆಗಬೇಕು, ಏನೇನೋ ನಾನು ಪ್ರೊಫೆಸರ್ ಆಗಬೇಕು ಅಥವಾ ಸಿ ಆಗಬೇಕು, ಏನೋ ಹೇಳ್ತಾರೆ. ಆದರೆ ಮನುಷ್ಯರಾಗಬೇಕು ಅಂತ ಯಾರು ಹೇಳ್ತಾ ಇಲ್ಲ. ನಾನು ನಿಮಗೆ ಹೇಳ್ತಾ ಇರೋದು, ಎಲ್ಲದಕ್ಕಿಂತ ಮಿಗಿಲಾಗಿ ಮನುಷ್ಯತ್ವವನ್ನು ಇಟ್ಟುಕೊಂಡು ಇಂಥ ಸಂಸ್ಥೆಗಳಲ್ಲಿ ಕಲಿತು ಅದಕ್ಕಿಂತ ಮೇಲಿನ ಡಿಗ್ರಿಗಳನ್ನು ನೀವು ಪಡೆದಾಗ ಅದು ಸಮಾಜಕ್ಕೆ ಅರ್ಪಣೆ ಆಗ್ತದೆ. ಸರ್ ವಿಶ್ವೇಶ್ವರಯ್ಯನವರು ಅವರೇನು ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿಲ್ಲ. ಅಬ್ದುಲ್ ಕಲಾಂ ಅವರು ಸ್ಥಳೀಯ ಸರ್ಕಾರಿ ಶಾಲೆಯಲ್ಲೇ ಕಲಿತರು. ಯಾರು ದೊಡ್ಡ ವ್ಯಕ್ತಿಗಳಾಗಿದ್ದಾರ ಎಲ್ಲರೂ ಸಂಸ್ಕಾರಯುತವಾದ ವಿದ್ಯಾಭ್ಯಾಸವನ್ನು ಪಡೆದಾಗ, ಎಲ್ಲರನ್ನು ಪ್ರೀತಿಯಿಂದ, ಎಲ್ಲರನ್ನು ಗೌರವದಿಂದ, ಹಾಗೆಯೇ ಸಮಾಜದಲ್ಲಿ ಸಾಮಾಜಿಕ ಕಳಕಳಿಯನ್ನು ಹೊಂದಿಕೊಂಡು ಬೆಳೆದಾಗ ನಾವು ಸಮಾಜಕ್ಕೊಂದು ಕೊಡುಗೆಯಾಗ್ತೇವೆ, ಒಳ್ಳೆಯ ವ್ಯಕ್ತಿತ್ವ ಆಗ್ತೇವೆ. ಯಾರೋ ಶ್ರೀಮಂತರ ಮಕ್ಕಳು ಅಂತ ಲೆಕ್ಕ ಇಡಿ, ಯಾವುದೋ ಒಂದು ಹಾವು ಬಂತು ಅಂತಲೇ ಸಣ್ಣ ವಿಷಯ ಇಟ್ಕೊಳ್ಳಿ, ಆ ಹಾವು ನೋಡಿದಾಗ ದೊಡ್ಡ ಸಾವು ಬಂದವರು ಓಡಿದಾಗೆ ಓಡ್ತಾರೆ. ಅದೇ ಹಳ್ಳಿಯ ಕನ್ನಡ ಮೀಡಿಯಮ್ಮಿನ ಮಕ್ಕಳನ್ನು ನೋಡಿ, ಒಂದು ಹಾವು ಹೋಯ್ತು ಅಂತ ಹೇಳಿದರೆ ಅವು ಓಲೆ ಪೌಡು, ಎಂಚ ಪೌಡು, ಕಲರೆಂಚ ಇತ್ತಣ ಅಂತ ಹೇಳಿ ಹುಡುಕಿ ಆ ಕೆಲಸವನ್ನು ಮಾಡ್ತಾರೆ. ಧೈರ್ಯದಿಂದ ಮಕ್ಕಳು ಧೈರ್ಯವನ್ನು ಬೆಳೆಸಿಕೊಳ್ಳಿ. ಎಲ್ಲದಕ್ಕಿಂತ ನಮ್ಮನ್ನು ಅತಿ ಎತ್ತರಕ್ಕೆ ಕೊಂಡೊಯ್ಯುವುದು ನಮ್ಮ ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ. ಸಮಾಜದಲ್ಲಿ ಎಲ್ಲವನ್ನೂ ಎದುರಿಸಿ ಗೆಲ್ಲುವಂತಹ ದೃಢ ನಿಶ್ಚಯ, ಅದು ನಮ್ಮನ್ನು ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಸ್ತಾ ಇದೆ. ನಾನಿವತ್ತೊಂದು ಮಾಜಿಯೋ ಆಲಿಯೋ ಯಾವುದೋ ಶಾಸಕರು ಅಂತ ನೀವು ಹೊಗಳಬಹುದು, ಆದರೆ ನನ್ನ ಮಕ್ಕಳು ಕನ್ನಡ ಸ್ಕೂಲಲ್ಲೇ ಬೆಳೆದವರು. ಅವರು ಇವತ್ತು ಎತ್ತರಕ್ಕೆ ಬೆಳಿಬೇಕಿದ್ರೆ ಆವಾಗ ನಮಗೆ ಅವಕಾಶ ಹತ್ತಿರದಲ್ಲಿ ಇಂಗ್ಲೀಷ್ ಮೀಡಿಯಮ್ ಇರಲಿಲ್ಲ. ಆದರೆ ನನ್ನ ಯಜಮಾನರಿಗೆ ಅವರು ಸರ್ಕಾರಿ ಶಾಲಾ ಹೆಡ್ ಮಾಸ್ಟರ್ ಆದ ಕಾರಣ ಕನ್ನಡವೇ ಕಲಿಬೇಕು, ಕನ್ನಡದಿಂದ ನಂತರ ಇಂಗ್ಲೀಷ್ ಆಗಬೇಕು ಅಂತ ಹೇಳಿ ಮತ್ತೆ ಇಂಗ್ಲೀಷ್ ಕಲಿತರು. ನಿಮ್ಮ ಲಾವಣ್ಯ ಅಥವಾ ಶಶಿಧರ್ ಅವರು ಕನ್ನಡದಲ್ಲೇ ಮಾತಾಡಿ ಇಂಗ್ಲೀಷ್ ಮಾತಾಡಿ ಲೆಕ್ಕ ಗಂಟು ಹಾಕಲಿಕ್ಕೆ ಶುರು ಮಾಡಿದರು. ನೀವು ಹಾಗೆ ಆಗಬೇಕು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಜೊತೆಗೆ ಎಲ್ಲದಕ್ಕಿಂತ ದೊಡ್ಡ ಸಂಸ್ಕಾರ ನಿಮ್ಮಲ್ಲಿದ್ದಾಗ, ನಮ್ಮ ಸಂಸ್ಕಾರ ಭಾರತೀಯ ಸಂಸ್ಕೃತಿ ಅದು ಜಗತ್ತಿಗೆ ಬೆಳಕನ್ನು ಕೊಟ್ಟಂಥದ್ದು. ಎಲ್ಲೋ ಇವತ್ತು ಹೆತ್ತವರನ್ನು ಗೌರವದಿಂದ ಕಾಣಬೇಕು, ಹಾಗೆಯೇ ಗುರುಗಳನ್ನು ಬಹಳ ಎತ್ತರದಿಂದ ನಾವು ಗೌರವಿಸಬೇಕು ಅಂತ ಹೇಳುವುದನ್ನು ಕಲಿಸಿಕೊಟ್ಟದ್ದು ನಮ್ಮ ಸಂಸ್ಕೃತಿ. ಅದು ಉಳಿಸಿಕೊಳ್ಬೇಕು. ಮಕ್ಕಳೇ, ನಾನು 11 ಗಂಟೆಗೆ ಬಿಡ್ತೇನೆ ಹೇಳಿದ್ದಾರೆ, ನನ್ನನ್ನು 11 ಗಂಟೆಗೆ ಇಲ್ಲಿಗೆ ಕರೆದಿದ್ದಾರೆ. ನಾನು ನಿಮಗೆ ಒಂದು ಚಿಕ್ಕ 2 ಉದಾಹರಣೆಯ ಕಥೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಬ್ಬ ಇದೇ ಮಂಗಳೂರಿನಲ್ಲಿ, ನಾನು ಬಹಳ ಸಮಾಜ ಸೇವೆಯ ಒಂದು ಇದರಲ್ಲಿ ಸಂಘಟನೆಯಲ್ಲಿದ್ದೆ. ಇಲ್ಲೇ ಒಂದು ಮಹಿಳಾ ವೇದಿಕೆ ಅಂತ ಜಿಲ್ಲಾ ಮಟ್ಟದಲ್ಲಿ ಜವಾಬ್ದಾರಿಯಲ್ಲಿದ್ದೆ, ಅದಕ್ಕೆ ಬಂದಿದ್ದೆ. ಒಂದು ದಿನ ಒಂದು ಸರ್ಕ್ಯುಲರ್ ಬಂದಿತ್ತು, ಬಾಲಕಾರ್ಮಿಕರು ಎಲ್ಲಿಯಾದರೂ ಇದ್ದರೆ ಅವರನ್ನು ಹುಡುಕಿ ಸರ್ಕಾರಕ್ಕೆ ಒಪ್ಪಿಸುವುದು ಅಂತ. ಯಾರೋ ಹೇಳಿದರೆ ಇಲ್ಲೇ ಪಕ್ಕದಲ್ಲೊಂದು ಮನೆ
ಬ್ಯಾಂಕ್ ಮ್ಯಾನೇಜರ್ರ ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ. ಸರಿ, ನಾವಿಬ್ಬರು ಅಲ್ಲಿಂದ ಹುಡುಕ್ಲಿಕ್ಕೆ ಹೋದೆವು. ಹೋಗಿ ಅವರ ಮನೆ ಬಾಗಿಲು ತಟ್ಟಿದೆವು. ಅವರು ಬಾಗಿಲು ತೆಗೆದರು. ಒಳಗೆ ಹೋಗಿ ಕೂತಾಗ ನನ್ನ ಪರಿಚಯ ಯಾರಿಲ್ಲೋ ಕೇಳಿ, ಶಕುಂತಲಾ ಶೆಟ್ರೆ ನಿಮಗೆ ಮಕ್ಕಳು ಎಷ್ಟು? ನನಗೆ 3 ಮಕ್ಕಳು. ಇದು 20 ವರ್ಷದ ಹಿಂದಿನ ಕತೆ. ಆಗ 3 ಗಂಡು ಮಕ್ಕಳು. ಏನು ಮಾಡ್ತಾರೆ, ಒಬ್ಬ ವಕೀಲರಾಗಿ ಕೆಲಸ, ಕೋರ್ಟಲ್ಲಿ ಕೆಲಸ ಮಾಡ್ತಾನೆ, ವಕಾಲತ್ತು ಮಾಡ್ತಾ ಇದ್ದಾನೆ. ಇಬ್ಬರಿಗೆ ಇಂಜಿನಿಯರಿಂಗ್ ಆಗಿದೆ. ಖರ್ಚಿಗೆ ಕೊಡ್ತಾ ಇರೋದು ನಾನೇ. ಅಂದರೆ ಕಲಿತು ಕೆಲಸ ಪೂರ್ತಿ ಆಗಿಲ್ಲ ಅಂತ ಹೇಳುವ ಅರ್ಥದಲ್ಲಿ ಹೇಳ್ತಾ ಇದ್ದೆ. ತಕ್ಷಣ ಒಬ್ಬ ಹುಡುಗ ಯಾರೋ ನನ್ನ ಕರೆದಿಲ್ಲ, ಒಂದು ಟ್ರೇಯಲ್ಲಿ 3 ಗ್ಲಾಸು ಜ್ಯೂಸ್ ತಗೊಂಡು ಬಂದ. ನನ್ನ ಜೊತೆ ಇದ್ದವರು ತಕ್ಷಣ ನೋಡಿ ಈ ಹುಡುಗನಿಗೆ ಎಷ್ಟು ವರ್ಷ ಅಂತ ಕೇಳಿದರು. ಆದರೆ ಅವರು ಸ್ವಲ್ಪ ಬುದ್ಧಿವಂತೆ, ತಕ್ಷಣ 16 ಅಂತ ಹೇಳಿದರು. 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಡಬಾರ್ದು ಅಂತ ಸರ್ಕಾರಿ ಕಾನೂನಿದೆ. ಅದಕ್ಕೆ ಅವರ 16 ಹೇಳಿದರು. ಆದರೆ ಈ ಹುಡುಗ ಕನ್ನಡ ಬರೋದಿಲ್ಲ, ಕೈ ಮುಗ್ದೆ ಹೇಳ್ತಾನೆ, ನೀವು ಯಾಕೆ ಬಂದಿದ್ದೀರಿ ಅಂತ ನನಗೆ ಗೊತ್ತು, ಆದರೆ ನನ್ನನ್ನು ನೀವು ಇಲ್ಲಿಂದ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸಲಿಕ್ಕೆ ಬಂದಿದ್ದೀರಿ. ನಾನು ಈ ಮನೆಯಲ್ಲಿ ಕೆಲಸ ಮಾಡ್ತೇನೆ, ಈ ಮನೆಯಲ್ಲಿ ಈ ಬರೀಲಿಕ್ಕೆ ಕಲಿತಾ ಇದ್ದೇನೆ. ಆದರೆ ನಾನು ನಿಮಗೆ ಕೈ ಮುಗಿದು ಕೇಳ್ತೇನೆ, ನನಗೆ ಆಗಿರೋದು 13 ವರ್ಷ. ಆದರೆ ನಾನು ಯಾಕೆ ಇಲ್ಲಿ ಕೆಲಸ ಮಾಡ್ತೇನೆ ಅಂದರೆ, ನಾನು ಹುಟ್ಟುವಾಗಲೇ ಅಂದರೆ ಬಾಲ್ಯದಲ್ಲೇ ನನ್ನ ಅಪ್ಪ ತೀರ್ಕೊಂಡಿದ್ದಾರೆ. ನನ್ನ ಅಮ್ಮ ನನ್ನನ್ನು ಸ್ವಂತಕ್ಕೆ ಕಟ್ಕೊಂಡು ಮನೆಗೆ ಹೋಗಿ ಪಾತ್ರ ತೊಳೆದು ನನ್ನನ್ನು ಸಾಕಿದ್ರು. 4-5 ವರ್ಷಗಳಿಂದ ನನ್ನ ಅಮ್ಮ ಮಲಗಿದಲ್ಲೇ ಇದ್ದಾಳೆ. ನನ್ನ ಅಮ್ಮನಿಗೆ ನಾನು ಸ್ಕೂಲಿಗೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಅಮ್ಮನಿಗೆ ದುಡಿಲಿಕ್ಕೆ ಆಗೋದಿಲ್ಲ, ಬೇಡಿ ತಿನ್ನೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಇಲ್ಲಿ ಕೆಲಸ ಮಾಡ್ತೇನೆ. ಇಲ್ಲಿ ಕೆಲಸ ಮಾಡಿ ಈ ಮನೆಯವರು ಕೊಟ್ಟ ಬಿಸಿ ಬಿಸಿ ಅನ್ನ ನನ್ನ ತಾಯಿಗೂ ಕೊಟ್ಟು ಉಳಿದದ್ದನ್ನು ನಾನು ಊಟ ಮಾಡ್ತೇನೆ. ಈ ಮನೆಯವರು ಕೊಟ್ಟ ಸಂಬಳವನ್ನು ನನ್ನ ತಾಯಿಗೆ ಔಷಧಿಗೆ ಖರ್ಚು ಮಾಡ್ತೇನೆ ಅಂತ ಹೇಳಿ ಆ ಮಗು ನನ್ನನ್ನು ತೋರಿಸಿ ಹೇಳ್ತದೆ, ಈ ಅಮ್ಮನ ಮಕ್ಕಳು ಇಂಜಿನಿಯರ್ ಅಂತೆ, ವಕೀಲರಂತೆ, ಈ ಅಮ್ಮನೇ ನೋಡ್ತಾರಂತೆ. ಆದರೆ ನನ್ನ ತಾಯಿಯನ್ನು ನಾನು ನೋಡ್ತೇನೆ, ಆ ಹೆಮ್ಮೆ ನನಗಿದೆ. ನನ್ನ ತಾಯಿ ಸಾಯುವವರೆಗೆ ಅವಳ ಚಾಕರಿ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ. ನಾನು ಆಮೇಲೆ ಕದಿಯುವುದಿಲ್ಲ, ಮೋಸ ಮಾಡೋದಿಲ್ಲ, ಎಲ್ಲ ಹೋಗಿ ಕಬ್ಬಿಣ ಬುದ್ಧಿ ಗ್ಯಾರೇಜಲ್ಲಿ ಕೆಲಸ ಮಾಡಿ ಹೊಟ್ಟೆ ತುಂಬಿಸ್ತೇನೆ ಅಂತ ವಿದ್ಯೆ ಇಲ್ಲದ ಬಡತನದಲ್ಲಿ ತಾಯಿಯನ್ನು ಸಾಕುವ ಮಗು ಹೇಳ್ತದೆ ಅಂತ ಹೇಳಿದರೆ ಅದು ನಮ್ಮ ಸಂಸ್ಕಾರ. ಆ ಸಂಸ್ಕಾರ ಮರಿಬೇಕು ಮಗಳೇ. ಇವತ್ತು ಕಲಿತಾರೆ, ದೊಡ್ಡ ದೊಡ್ಡ ಹುದ್ದೆ ಅಲಂಕಾರ ಮಾಡ್ತಾರೆ, ಅಲ್ಲಿಂದ ಅಮೇರಿಕಾ, ಇಂಗ್ಲೆಂಡು ಎಲ್ಲೋ ಹೋಗ್ತಾರೆ. ಇಲ್ಲಿ ಹೆತ್ತ ತಂದೆ ತಾಯಿ ಕೊಚ್ಚಿಕೊಳ್ತಾರೆ, ನನ್ನ ಮಗ ಅಮೇರಿಕಾ, ಇಂಗ್ಲೆಂಡ್ ಎಲ್ಲೋ ಇದ್ದಾನೆ ಅಂತ. ಕೊನೆಗೆ ಆಶ್ರಮದಲ್ಲಿ ಹೋಗಿ ಸತ್ತಾಗ ಬರುವ ಮಗನಿಲ್ಲದೆ ಯಾರೋ ಆಶ್ರಮದಲ್ಲಿದ್ದವರು ಹೋಗಿ ಸುಡುಗಾಡಲ್ಲಿ ಹಾಕುವಂಥ ಕಾಲ ಬರುವುದಕ್ಕಿಂತ ಹೆತ್ತ ತಾಯಿಯನ್ನು ಪ್ರೀತಿಯಿಂದ ನೋಡುವ ಮಕ್ಕಳು ಬೆಳೆದರೆ ಅದು ಸಮಾಜಕ್ಕೆ ಒಳ್ಳೆಯದು. ಅದಕ್ಕಾಗಿ ಹೇಳ್ತೇನೆ, ಇವತ್ತು ನಿಮಗೆ ಧರ್ಮಾರ್ಥವಾಗಿ ಇಡೀ ಸಮಾಜದ ಜನ ಸೇರಿ ಕಿಟ್ಟಳವರ ಹೆಸರನ್ನು ಉಳಿಸಿಕೊಳ್ಳಿಕ್ಕೆ ಇಂಥ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಬಹುಶಃ ಇದು ಭಾಳ ಒಳಗಿದ್ದ ಅಥವಾ ಅದನ್ನು ಪ್ರಚಾರ ಮಾಡದೆಯ ಭಾರಿ ಪ್ರಚಾರಕ್ಕೆ ಬರಲಿಲ್ಲ. ದೊಡ್ಡವರು ಯಾರೋ ತಂದು ಇಲ್ಲಿ ಸುರಿತಿದ್ರೆ ದೊಡ್ಡ ಹೆಸರಾಗ್ತಿತ್ತು. ಆದರೆ ಇಲ್ಲಿ ಕೆಲಸ ಮಾಡಿದಂಥ ನಿಮ್ಮ ಅಧ್ಯಾಪಕ ವರ್ಗ, ನಿಮಗೆ ಈ ಅವಕಾಶ ಕೊಟ್ಟಂಥ ಈ ಸಂಸ್ಥೆ, ಇದು ನಿಮ್ಮ ಜೀವನದಲ್ಲಿ ಯಾವತ್ತೂ ಮರೆಯದಂತಹ ಒಂದು ಕೇಂದ್ರಗಳಾಗಿ ಬಿಂದುಗಳಾಗಿ ಇದ್ದಾಗ ನೀವು ಉತ್ತಮ ಸಮಾಜದ ಉತ್ತಮ ವ್ಯಕ್ತಿಗಳಾಗಿ, ಒಂದು ಭಾರತದ ಉತ್ತಮ ನಾಗರಿಕನಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಒಂದು
ವಿದ್ಯಾಭ್ಯಾಸ ಇಲ್ಲಿ ಸಿಗಲಿ ಅಂತ ಹೇಳುವುದರ ಜೊತೆಗೆ ಇವತ್ತು ನಿಮ್ಮ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯನ್ನು ದೀಪ ಬೆಳಗಿಸಿ ಉಳಿಸಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಮಕ್ಕಳೇ ಬೇರೆ ಬೇರೆ ಕ್ಷೇತ್ರದವರು, ನಾನು ರಾಜಕೀಯ ಇರ್ಬೋದು, ನಾಗರಾಜರು ಶಿಕ್ಷಣ ಇಲಾಖೆ ಇರ್ಬೋದು, ನಮ್ಮ ಶಿವಪ್ರಸಾದರು ತೋಟಗಾರಿಕೆ, ಮೀನುಗಾರಿಕೆ, ಸಂಶೋಧನೆ ಎಲ್ಲವೂ ಇರ್ಬೋದು, ಚಂದ್ರಾಸರ ಸಾಧನೆ ಇರ್ಬೋದು, ಡಯಾನ ಅವರ ಆ ಮಾತೃತ್ವದ ಗುಣ ಇರ್ಬೋದು, ವಿಠಲರ ಸೋದರತ್ವದ್ದು ಇರ್ಬೋದು, ಎಲ್ಲವನ್ನು ಸೇರಿಸಿ ಉರಿಸಿದ್ದೇವೆ. ಆ ಜ್ಯೋತಿ ಹೇಗೆ ಬೆಳಗಿದೆ, ಆ ಒಂದು ಜ್ಯೋತಿ ಇಡೀ ಸಮಾಜಕ್ಕೆ ಬೆಳಕು ಕೊಡ್ತಾ ಇರುವ ಹಾಗೆಯೇ ನಿಮ್ಮ ಸಂಘಟನೆ ಎಲ್ಲರನ್ನೊಂದು ಮಾಡಿ, ಆ ದೀಪಕ್ಕೆ ಜಾತಿ ಇಲ್ಲ, ಆ ಬೆಳಕಿಗೆ ಪಕ್ಷ ಇಲ್ಲ, ಆ ಬೆಳಕು ಎಲ್ಲರಿಗೂ ಕೊಡುವಂಥ ಬೆಳಕು ನಿಮ್ಮ ಸಂಘಟನೆಯ ಮುಖಾಂತರ ನಿಮ್ಮ ಶಾಲೆಯ ಒಳಗಿನ, ನಿಮ್ಮ ಕಾಲೇಜಿನ ಒಳಗಿನ ಎಲ್ಲ ವಿದ್ಯಾರ್ಥಿಗಳು ಒಂದೇ ತಾಯಿಯ ಮಕ್ಕಳು ಅಂತ ಹೇಳುವ ಭಾವನೆಯಲ್ಲಿ ಒಂದಾಗಿ ಬೆಳೆದು ಸಮಾಜಕ್ಕೆ ಬೆಳಕು ಕೊಡುವಂಥ ಜ್ಯೋತಿಗಳ ಆಗಿ ಅದಕ್ಕೆ ನಿಮಗೆ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಮತ್ತು ಪ್ರತಿ ವರ್ಷ ನಾವು ಉತ್ತಮ ಫಲಿತಾಂಶವನ್ನು ಪಡೆಯುತ್ತಿದ್ದೇವೆ. ಕಳೆದ ವರ್ಷ ಕಲಾ ವಿಭಾಗದಲ್ಲಿ 100% ಫಲಿತಾಂಶ ಬಂದಿದೆ. ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ 94% ಫಲಿತಾಂಶ ಬಂದಿದೆ. ಈ ಫಲಿತಾಂಶವನ್ನು ತರುವಲ್ಲಿ, ಯಶಸ್ವಿಯಾಗಿ ಫಲಿತಾಂಶ ತರುವಲ್ಲಿ ಪ್ರಯತ್ನಪಟ್ಟಂತಹ ನಮ್ಮ ಸಂಸ್ಥೆಯ ಸಹೋದ್ಯೋಗಿ ಮಿತ್ರರನ್ನು ನಾನು ಗುರುತಿಸುವುದು ನನ್ನ ಕೆಲಸ, ನನ್ನ ವೈಯಕ್ತಿಕ ಇದು ಕೆಲಸ. ನನ್ನ ವೈಯಕ್ತಿಕವಾಗಿ ಅವರಿಗೆ ಒಂದು ಸಣ್ಣ ಮೊಮೆಂಟು ಮತ್ತು ಒಂದು 2,000 ಬಿಗ್ ಬಜಾರ್ನ ಒಂದು ವೋಚರನ್ನು ಪ್ರತಿ ವರ್ಷ, ಲಾಸ್ಟ್ ಇಯರ್ ಹೇಳಿದೆ 100% ಯಾರಿಗೆಲ್ಲ ಬರ್ತದೆ, ಲಾಸ್ಟ್ ಇಯರ್ನ ಪ್ರಾರಂಭ ಮಾಡಿದೆ. ಅದೇ ರೀತಿ ಇನ್ನು ಮುಂದೆ ಏನಾಗ್ಬೋದು ಅಂತ ಹೇಳಿದರೆ, ಪ್ರತಿ ವರ್ಷವೂ 100% ಎಲ್ಲರೂ ಬಂದಾಗ ಮತ್ತೇನು ಕೊಡ್ತೀರಾ ಸರ್ ಅಂತ ಬಂದರೆ, ಆವಾಗ ಯಾವ ಸಬ್ಜೆಕ್ಟ್ನಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತಾರೆ ಅಂದರೆ ಅವರಷ್ಟು ಪ್ರಯತ್ನ ಮಾಡ್ತಾರೆ. ನಮ್ಮಲ್ಲಿರುವಂಥ ಮಕ್ಕಳು 40-50 ಇರ್ಬೋದು, ಆದರೆ ನಾವು ಯಾವುದೇ ವಿದ್ಯಾರ್ಥಿಗಳನ್ನು ಪ್ರಥಮ PUCಯಲ್ಲಿ ಕೂಡ ಫೇಲ್ ಮಾಡೋದಿಲ್ಲ. ಹೇಗಾದರೂ ಮಾಡಿ ಅವರನ್ನು ಪಾಸ್ ಮಾಡಿ ಆ ಮಕ್ಕಳನ್ನು, ನಮ್ಮಲ್ಲಿ 2 ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ. ಅದು ನಮ್ಮ ಶಿಕ್ಷಕರ ತಪ್ಪಿನಿಂದ ಅದೆಲ್ಲ. ಅವರು ನಾವು ಮಾಡಿದಂಥ ಸ್ಪೆಷಲ್ ಕ್ಲಾಸಿಗೆ ಅವರು ಬರಲಿಲ್ಲ. ಅವರು ಬರ್ತಿದ್ರು, ಅವರು ಕೂಡ ಒಂದೊಂದು ಸಬ್ಜೆಕ್ಟಲ್ಲಿ ಫೇಲ್ ಆದವರು. ಅವರು ಬರ್ತಿದ್ರು ನಮ್ಮ ಕಾಮರ್ಸ್ ವಿಭಾಗನೂ. ಹಾಗೆಯೇ ನಾವು ತುಂಬ ಪ್ರಯತ್ನ ಮಾಡ್ತಿದ್ದೇವೆ. ನನ್ನ ಒಂದು ಆಸೆ ಇದೆ, ಕಾಮರ್ಸ್ ವಿಭಾಗಕ್ಕೆ ಒಂದು ಏಡ್ ಬರಬೇಕು. ಅದು ಗೊತ್ತಿಲ್ಲ, 95-96ಕ್ಕೆ ಕೊಟ್ಟರೆ ಬರ್ತದೆ. ಒಂದಲ್ಲ ಒಂದು ದಿನ ನಮ್ಮ ಉಪನಿರ್ದೇಶಕರು ಇರ್ಬೋದು, ಇಲ್ಲ ವೇದಿಕೆಯಲ್ಲಿರುವಂಥ ನೀವಿರಬೇಕು. ನಮ್ಮಲ್ಲಿ 80 ಸೀಟ್ ಇರುವಂಥದ್ದು. ಆ 80 ಸೀಟಿಗೆ ನನ್ನ ಒಂದು ಇನ್ಫ್ಲುಯೆನ್ಸಲ್ಲಿ ಒಂದು ಸೀಟ್ ನೀವು ಕೊಡಬೇಕು ಎಂಬ ಮಟ್ಟಕ್ಕೆ ನಾವೆಲ್ಲರೂ ದುಡಿಬೇಕೆಂಬ ನಾನು ಪ್ರತಿ ಸಲ ಹೇಳ್ತಿದ್ದೇನೆ. ಅದು ಇವತ್ತಲ್ಲ ಒಂದು ದಿನ ಆಗ್ಬೋದು ಎಂಬ ನಿರೀಕ್ಷೆಯಲ್ಲಿ ಅವರನ್ನು ಸಣ್ಣ ಗುರುತಿಸುವಂಥ ಕೆಲಸ. ಮೊದಲಿಗೆ ನಮ್ಮ ಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕರ ಹುದ್ದೆ ಖಾಲಿ ಇದೆ. ಅವರು ಹತ್ತಿರದ ಭಾರತ್ ಪದವಿ ಪೂರ್ವ ಕಾಲೇಜಿನ ಒಬ್ಬರು ಅನುದಾನಿತ ಉಪನ್ಯಾಸಕಿ, ಕನ್ನಡ ಉಪನ್ಯಾಸಕರು. ಅವರು 3 ದಿನ ನಮ್ಮಲ್ಲಿ ಬಂದು ಅವರು ಕೂಡ ನಮ್ಮವರಾಗಿದ್ದಾರೆ. ಅವರು ಸಣ್ಣ ಒಂದು ಕಾಣಿಕೆಯನ್ನು ನಮ್ಮ ಶಕುಂತಲಾ ಶೆಟ್ಟಿ ಮೇಡಮ್ ಇವರಿಂದ ನಾವು ಪ್ರೀತಿಯಿಂದ ಅವ್ರನ್ನ ಶಕ್ವಪ್ಪ ಅಂತ ಕರೆಯುತ್ತೇವೆ. ಹಾಗೆಯೇ ಉಪನ್ಯಾಸಕಿಯಾದಂತಹ ಮಂಜುಳಾ ಮೇಡಮ್ ದಯಮಾಡಿ ವೇದಿಕೆ ಬರಬೇಕು. ಶ್ರೀಮತಿ ರಾಹಿಲ ದಯಮಾಡಿ ಚಂದ್ರಾಸು. ಹಾಗೆಯೇ ಮೇರಿ ಪ್ರಜ್ಞಾ ಕರ್ಕಡ ವ್ಯವಹಾರ ಅಧ್ಯಯನದಲ್ಲಿ 100%, ಹಾಗೆಯೇ ಲೆಕ್ಕಶಾಸ್ತ್ರದಲ್ಲಿ 94% ಫಲಿತಾಂಶ. ಅದೇ ರೀತಿಯಲ್ಲಿ ನಮ್ಮ 3 ಸಂಸ್ಥೆಗಳಿಗೂ ಕಚೇರಿ ಕೆಲಸವನ್ನು ಮಾಡಲಾಗಿದೆ. ಮತ್ತೆ ಮೆಮೋರಿಯಲ್ ಕಾಲೇಜಿನ ಪ್ರಥಮ PUCಗೆ ಆಗಮಿಸಿರುವ ವಿದ್ಯಾರ್ಥಿನಿಯರೆಲ್ಲರಿಗೂ ಸ್ವಾಗತ ಕೋರುವ ದಿನ. ಈ ವಿಶೇಷ ದಿನದಂದು ನಮ್ಮ ಕಾಲೇಜಿಗೆ ಆಗಮಿಸಿರುವ ಎಲ್ಲ ಗಣ್ಯಮಾನ್ಯರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನಾನು ಮೊದಲು ಈ ಕಾಲೇಜಿಗೆ ಬಂದಾಗ ತುಂಬ ಖುಷಿಯಾಯಿತು, ಹಾಗೆಯೇ ಭಯವೂ ಕೂಡ ಆಯಿತು. ಏಕೆಂದರೆ ಯಾರ ಪರಿಚಯವೂ ಇಲ್ಲಿ ಇರಲಿಲ್ಲ. ಸ್ವಲ್ಪ ದಿನಗಳು ಕಳೆದಂತೆ ಎಲ್ಲ ಸ್ನೇಹಿತರ ಪರಿಚಯವಾಯಿತು.
ನಂತರ ಉಪಾಧ್ಯಾಯರು ಕ್ಲಾಸಿಗೆ ಬಂದು ಪಾಠ ಮಾಡುವಾಗ ಸಮಯ ಹೋಗುತ್ತಿರುವುದೇ ಗೊತ್ತಾಗಿರುವುದಿಲ್ಲ. ಅಷ್ಟು ಪ್ರೀತಿಯಿಂದ ಅರ್ಥವಾಗುವಂತೆ ಪಾಠ ಬೋಧನೆಯನ್ನು ಮಾಡುತ್ತಾರೆ. ನಮಗೆ ಗೊತ್ತಿಲ್ಲದ ವಿಷಯದ ಕುರಿತು ತಿಳಿಸುತ್ತಾರೆ. ಒಟ್ಟಾರೆ ನಮ್ಮೊಂದಿಗೆ ತಾಯಿಯಂದಿರ ರೀತಿಯಲ್ಲಿ ಹಾಗೂ ಫ್ರೆಂಡ್ಸ್ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಅಷ್ಟೇ ಎಚ್ಚರಿಕೆಯ ಮಾತುಗಳನ್ನು ಸಹ ಹೇಳುತ್ತಾರೆ. ಇನ್ನು ಪ್ರಾಂಶುಪಾಲರು ಬಿಡುವಿನ ವೇಳೆ ಬಂದು ನಮಗೆ ಜೀವನದ ಬಗ್ಗೆ ಮತ್ತು ಜೀವನದಲ್ಲಿ ಹೇಗೆ ಬದುಕಬೇಕು, ನಮಗೆ ಶಿಕ್ಷಣ ಇದ್ದರೆ ಸಾಲದು, ಬೇರೆ ಬೇರೆ ವೃತ್ತಿ ಚಟುವಟಿಕೆಗಳು ಸಹ ನಮಗೆ ತಿಳಿದಿರಬೇಕು. ನಮ್ಮ ಕಾಲು ಮೇಲೆ ನಾವು ನಿಂತುಕೊಳ್ಳುವವರಾಗಬೇಕು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ವೀರರು ಮತ್ತು ಮಹಾನ್ ಮಹಿಳೆಯರು ಆಗದಿದ್ದರೂ ಕೂಡ ಅಂಥವರ ನೆರಳಲ್ಲಿ ಬದುಕುವವರು ನಾವಾಗಬೇಕು ಎಂದು ಹಿತವಚನಗಳನ್ನು ನಮಗೆ ನೀಡುತ್ತಾರೆ. ಇಂತಹ ಸವಿ ಮಾತುಗಳನ್ನಾಡುವ ಪ್ರಾಂಶುಪಾಲರಿಗೂ ಮತ್ತು ಎಲ್ಲ ಉಪಾಧ್ಯಾಯರಿಗೂ ನಾನು ಇನ್ನೆಂದಿಗೂ ಋಣಿಯಾಗಿ. ಕಾಲೇಜಿಗೆ ಬರುವಾಗ ಒಬ್ಬರದು ಪರಿಚಯವೂ ಇರಲಿಲ್ಲ. ನಾನು ಇಲ್ಲಿನ ಶಿಕ್ಷಕರು ಹೇಗಿರುತ್ತಾರೋ ಎಂದು ನೆನೆಸಿದ್ದೆ. ಆದರೆ ಇಲ್ಲಿಯ ಶಿಕ್ಷಕರು ನಮ್ಮೊಡನೆ ನೆಚ್ಚಿನ ಬಾಂಧವ್ಯದಲ್ಲಿ ಇರುತ್ತಾರೆ ಮತ್ತು ನಾನು ನನ್ನ ಕಾಲೇಜಿನ ವಿದ್ಯಾರ್ಥಿಗಳೊಡನೆ ಬೇಗನೆ ಬೆರೆತೆ. ನನ್ನ ಸೆಕೆಂಡ್ PUC ವಿದ್ಯಾರ್ಥಿಗಳು ನಮಗೆ ಎಲ್ಲ ವಿಷಯದಲ್ಲಿ ಸಹಾಯ ಮತ್ತು ಪ್ರೋತ್ಸಾಹಿಸುತ್ತಾರೆ ಮತ್ತು ಇಲ್ಲಿನ ಶಿಕ್ಷಕರು ನಮ್ಮ ಎಲ್ಲ ಚಟುವಟಿಕೆಗಳಲ್ಲಿ ಪ್ರೋತ್ಸಾಹ ನೀಡುತ್ತಾರೆ. ನನ್ನ ಗೆಳೆಯರು ನನ್ನನ್ನು ಇಲ್ಲಿಯ ಉಪನಾಯಕನ ಪಟ್ಟಕ್ಕೆ ಸ್ಪರ್ಧಿಸಲು ಹೇಳಿದರು. ನಾನು ಮತ್ತು ಅವರ ನೆಚ್ಚಿನ ಬೆಂಬಲದೊಂದಿಗೆ ಉಪನಾಯಕನ ಪಟ್ಟದಲ್ಲಿ ಜಯಗಳಿಸಿ ನಾನು ನನ್ನ ಕಾಲೇಜು ಜೀವನದ ಅನಿಸಿಕೆಯನ್ನು ಹಂಚಿಕೊಳ್ಳಲು ತಮ್ಮ ಮುಂದೆ ನಿಂತಿದ್ದೇನೆ. ನಾನು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇಲ್ಲೇ ವಿದ್ಯಾಭ್ಯಾಸ ಮಾಡಿದ್ದೇನೆ. ಆದ್ದರಿಂದ ಪ್ರಥಮ PUCಗೆ ಬರುವಾಗ ನನಗೆ ಅಷ್ಟೊಂದು ಹೆದರಿಕೆ ಆಗಲಿಲ್ಲ. ನನಗೆ ಈ ಸಂಸ್ಥೆಯ ಅಧ್ಯಾಪಕ ವೃಂದದವರು ಉತ್ತಮ ಶಿಕ್ಷಣದ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಲು ಸಹಾಯ ಸಲಹೆಯನ್ನು ನೀಡಿದ್ದಾರೆ. ಹಾಗೆಯೇ ನಾನು ಕಾಲೇಜಿನಲ್ಲಿ ಚೆನ್ನಾಗಿ ಕಲಿತು ಈ ಸಂಸ್ಥೆಯ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಯತ್ನ ಪಡುತ್ತೇನೆ. ಕಾಲೇಜಿನಲ್ಲಿ ಹಲವಾರು ಹೊಸ ಸಹಪಾಠಿಗಳು ಪರಿಚಯವಾಯಿತು. ಇದರಿಂದ ತುಂಬ ಸಂತೋಷವಾಯಿತು. ಜೊತೆಗೆ ಇಲ್ಲಿನ ಉಪನ್ಯಾಸಕರು, ಪ್ರಾಂಶುಪಾಲರು ನಮಗೆ ಎಲ್ಲ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ತುಂಬ ಪ್ರೋತ್ಸಾಹವನ್ನು ನೀಡಿದರು. ಇಂದು ನಾನು ನನ್ನ ಕಾಲೇಜಿನ ಜೀವನದ ಮೊದಲ ಅನುಭವ ಹಂಚಿಕೊಳ್ಳಲು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನಾನು ಈ ಕಾಲೇಜಿನಲ್ಲಿ ಪ್ರಥಮ PUC ಕಲಾ ವಿಭಾಗದಲ್ಲಿ ಕಲಿಯುತ್ತಿದ್ದೇನೆ. ನನಗೆ ಈ ಕಾಲೇಜು ತುಂಬ ಖುಷಿಯಾಗುತ್ತದೆ. ಇಲ್ಲಿಯ ಲೆಕ್ಚರ್ಸ್ ತುಂಬ ಚೆನ್ನಾಗಿ ಮತ್ತು ಅರ್ಥ ಆಗುವಂತೆ ಪಾಠ ಮಾಡುತ್ತಾರೆ. ನನಗೆ ಇಲ್ಲಿ ತುಂಬ ಸಹಪಾಠಿಗಳು ಸಹ ಸಿಕ್ಕಿದ್ದಾರೆ. ಪ್ರಿನ್ಸಿಪಾಲರು ಮತ್ತು ಲೆಕ್ಚರ್ಸ್ನವರು ತುಂಬ ಒಳ್ಳೆಯವರು. ಯಾವುದೇ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡುತ್ತಾರೆ. ಈ ಕಾಲೇಜಿನ ವಾತಾವರಣ, ಇಲ್ಲಿಯ ಪರಿಸರ ತುಂಬ ಚೆನ್ನಾಗಿದೆ. ನಾನು ಕಲಿತು ನಮ್ಮ ಕಾಲೇಜಿನ ಕೀರ್ತಿ ತರುತ್ತೇನೆಂದು ಇಷ್ಟು ಹೇಳಿ ನನ್ನ ಒಂದೆರಡು ಅನಿಸಿಕೆಯನ್ನು ಇರಲಿಕ್ಕಿಲ್ಲ. ಈ ಮಗು ಬೇಡ ಅಂತ ಗರ್ಭಪಾತ ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟರು. ಆದರೂ ಕೂಡ 1969ರಲ್ಲಿ ಮೇ 20ನೇ ತಾರೀಕು ಆ ಮಗು ಜನಿಸೇ ಬಿಟ್ಟ. ಆ ಮಗು ನಾನೇ. ನಾನು ಈ ವಿಚಾರವನ್ನು ಬಹಳಷ್ಟು ವರ್ಷ ನನ್ನ ತಾಯಿ ನನ್ನನ್ನು ಗರ್ಭಪಾತ ಮಾಡಬೇಕು ಅಂತ ನಿರ್ಧರಿಸಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಒಂದು ಸಲ ನಾನು ಕೇಳಿದೆ, ನನ್ನ ಅಕ್ಕ ಬಹಳ ಏನು ಅದು ಒಳಪನ್ನ ಬಿಳಿ ಇದ್ದಾರೆ, ಫೇರ್ ಆಗಿದ್ದಾರೆ, ಅಣ್ಣಂದ್ರೆ ಬೆಳ್ಳಗಿದ್ದಾರೆ, ನಾನು ಮಾತ್ರ ಯಾಕೆ ಕಪ್ಪು ಅಂತ ಕೇಳಿದೆ. ನಾನು 10ನೇ ಕ್ಲಾಸಲ್ಲಿರುವಾಗಿರಬೇಕು. ಶಿವಕುಮಾರ ಯಾಕೆ ಕಪ್ಪು, ಎಲ್ಲರೂ ಮನೆಯಲ್ಲಿ ಎಲ್ಲರೂ ಕೂಡ ಒಳ್ಳೆಯ ವರ್ಣವನ್ನು ಹೊಂದಿದ್ದಾರಲ್ಲ ಅಂತ ಕೇಳಿದಾಗ, ಅಯ್ಯೋ ಮಗನೇ, ನೀನು ಹುಟ್ಟಿದ್ದೇ ಭಾಳ ಆಶ್ಚರ್ಯ ಕಷ್ಟದಲ್ಲಿ, ಇನ್ನು ಬಿಳಿ ಕೇಳ್ತಾ ಇದೆಯಾ ನೀನು. ಆಗಲೇ ಜಯಿಸಿದವನು ನಾನು, ಹುಟ್ಟುವಾಗಲೇ ಜಯಿಸ್ಕೊಂಡು ಬಂದವನು ವಿಷಕಂಠ. ಅದಾದ ಮೇಲೆ ಈ ಥರದೇ ಒಂದು ಶಾಲೆಯಲ್ಲಿ ಓದಿ ಕನ್ನಡ ಮಾಧ್ಯಮದಲ್ಲಿ 4ನೇ ಕ್ಲಾಸ್ನಲ್ಲಿ ಏಕಪಾತ್ರ ಅಭಿನಯ ಮಾಡಲಿಕ್ಕೆ ನಾನು ಈ ಥರದೇ ಒಂದು ವೇದಿಕೆ ಎತ್ತದೆ. ಆಗ ನನ್ನ ಏಕಲವ್ಯ ಪಾತ್ರಕ್ಕೆ ಆಗಿನ ಮಾಸ್ಟರ್ ಆಯ್ಕೆ ಮಾಡಿಕೊಂಡಿದ್ದರು. ನಾನು ಅದೇ ಶಾಲೆಗೆ ಮುಖ್ಯ ಅತಿಥಿಯಾಗಿ ಹೋದೆ ಬಹಳಷ್ಟು ವರ್ಷಗಳ ನಂತರ. ಯಾಕೆ ನನ್ನ ಏಕಲವ್ಯ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ ಕೇಳಿದೆ. ಅವತ್ತು ಅವ್ರು ಹೇಳಿದ್ರು, ನೀನು ಭಾಳ ಸಣ್ಣಕ್ಕಿದ್ದೆ ಮತ್ತು ಕಪ್ಪಗಿದ್ದೆ, ಆ ಕಾರಣಕ್ಕಾಗಿ ನನ್ನ ಏಕಲವ್ಯ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡೆ. ಮತ್ತೊಬ್ಬ ಬೆಳಗಿದ್ದ ಹುಡುಗನನ್ನು ಕೃಷ್ಣನ ಪಾತ್ರಕ್ಕೆ ಅಥವಾ ಕೃಷ್ಣನ ಮತ್ತೊಂದು ದ್ರೋಣಾಚಾರ್ಯ ಪಾತ್ರಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದ್ರು. ಆ ಕಪ್ಪು
ನನಗೆ ಬಹಳಷ್ಟು ವರ್ಷ ಕಾಡ್ತಾ ಇತ್ತು. ಏನು ನಾನು ಫೇರ್ ಆ್ಯಂಡ್ ಲವ್ಲಿ ಹೆಚ್ಕೊಂಡು ಬೆಳ್ಳಗಾಗಲ್ಲ, ಅಥವಾ ಈ ಕಪ್ಪನ್ನೇ ಮಾರಾಟ ಮಾಡುವ ಕಲೆಯನ್ನು ಕಲಿಯಲ್ಲ ಅಂತ. 7 ವಾರಗಳಲ್ಲಿ ಬೆಳ್ಳಗಾಗಿ ಅಂತ ಫೇರ್ ಆ್ಯಂಡ್ ಲವ್ಲಿ ಅವರು ಹೇಳಿದ್ರು. ಅದು ನನಗೆ 50 ವರ್ಷ ಬೆಳ್ಳಗಾಗಲೇ ಇಲ್ಲ. ಯಾರು ಈ ಭಾರತದಲ್ಲಿ ಮಾತ್ರ ಬಿಳಿಯನ್ನು ಚಂದ ಅಥವಾ ಇಂಗ್ಲೀಷ್ ಗೊತ್ತಿದ್ದರೆ ಇಂಗ್ಲೀಷನ್ನ ಜ್ಞಾನಕ್ಕೆ ಮತ್ತು ಬಣ್ಣವನ್ನು ಬ್ಯೂಟಿಗೆ ಹೋಲಿಸಿದವರು ಯಾವ ಮೂರ್ಖನೋ ಗೊತ್ತಿಲ್ಲ. ಯಾಕೆ ಆ ಕೇಳಿರಿಮೆಯನ್ನು ಮಕ್ಕಳಿಗೆ ತುಂಬುವುದ್ರ ಗೊತ್ತಿಲ್ಲ. ನಿಮಗೆ ಗೊತ್ತಿರಲಿ, ಆಫ್ರಿಕಾದಲ್ಲಿ ಟನ್ಗಟ್ಟಲೆ ಫೇರ್ ಆ್ಯಂಡ್ ಲವ್ಲಿಯನ್ನು ಮಾರಬಹುದು, ಆದರೆ ಆಫ್ರಿಕಾದಲ್ಲಿ ಫೇರ್ ಆ್ಯಂಡ್ ಲವ್ಲಿ ಕಂಪನಿಯೇ ಇಲ್ಲ. ಟನ್ಗಟ್ಟಲೆ ಮಾರಬಹುದು. ಯಾಕೆ ಬೆಳ್ಳಗಾಗಬೇಕು? ಇಂಗ್ಲೀಷ್ ಮಾತ್ರ, ಇಂಗ್ಲೀಷ್ ಮತ್ತು ಭಾಷೆ ಕನ್ನಡದ ಹಾಗೆ ತುಳುವಿನ ಹಾಗೆ ಇಂಗ್ಲೀಷ್ ಗೊತ್ತಿದ್ದರೆ ಭಾಷೆಯನ್ನು ಜ್ಞಾನಕ್ಕೆ ಹೋಲಿಸಿದವರು ಯಾರು? ನನಗೆ ಆ ಶಿಕ್ಷಕರಿದ್ದರೆ ದಯವಿಟ್ಟು ಆ ವಿಚಾರವನ್ನು ಬಿಟ್ಟುಬಿಡಿ. ಇಂಗ್ಲೀಷ್ಗೂ ಜ್ಞಾನಕ್ಕೂ ಸಂಬಂಧ ಇಲ್ಲ, ಮತ್ತು ಬಣ್ಣಕ್ಕೂ ಸೌಂದರ್ಯಕ್ಕೂ ಸಂಬಂಧವೇ ಇಲ್ಲ. ಆ ಕಾರಣಕ್ಕಾಗಿ ಇವತ್ತಿನಿಂದ ಒಂದು ಸಂಕಲ್ಪ ಮಾಡಿ, ಫಾದರ್ಸ್ ಡೇ, ಮದರ್ಸ್ ಡೇ, ಪ್ರೇಮಿಗಳ ದಿನಾಚರಣೆ, ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಎಲ್ಲದಕ್ಕೂ ಒಂದು ದಿನ ಇದೆಯಲ್ಲ. ಇವತ್ತು 26 ಜುಲೈ ಎಂಥ ದಿನ ಅಂತ ಅಂದರೆ ಕನಸು ಕಾಣುವ ದಿನ. 26 ಜುಲೈ ಕನಸು ಕಾಣುವ ದಿನ ಮತ್ತು ನೋ ಸ್ಲೀಪ್ ಡೇ. ಇವತ್ತು ವಾಪಸ್ ಹೋಗಿ, ಇವತ್ತು ನೀವು ಯಾರು ನಿದ್ದೆ ಮಾಡಬೇಡಿ, ಕನಸು ಕಾಣಿ. ಏನು ಮಾಡಬೇಕು? ಈ ಒಂದು ನಿಮ್ಮ ಕಚೇರಿ, ನಿಮ್ಮ ರೂಮ್ನಲ್ಲಿ ಸಚಿನ್ ತೆಂಡೂಲ್ಕರ್ದು ಅಥವಾ ದೀಪಿಕಾ ಪಡ್ಕೊಂಡು ಫೋಟೋ ಹಾಕಬೇಡಿ. ನಮ್ಮ ಲಾವಣ್ಯ ಫೋಟೋ ತಗೊಂಡೋಗಿ, ಎಲ್ಲರೂ ಶಶಿಧರ್ ಫೋಟೋ ತಗೊಂಡೋಗಿ. ನಾನು ಒಂದು ದಿನ CA ಮಾಡಬೇಕು ಅಂತೇನಿಲ್ಲ, ಇವರಂತೆ ಏನಾದರೂ ಒಂದನ್ನು ಸಾಧಿಸ್ತೀನಿ ಅಂತ ಅದರ ಮೇಲೆ ಬರೀರಿ. ಪ್ರತಿದಿನವೂ ನೋಡಿ, ಅದನ್ನು ಪ್ರತಿದಿನವೂ ಲಾವಣ್ಯನ ನೋಡಿ, ತೊಂದರೆ ಇಲ್ಲ. ಶಶಿಧರ್ನೇ ನೋಡಿ, ಅಗತ್ಯ ಬಿದ್ದರೆ ನನ್ನ ಫೋಟೋನೂ ಹಾಕಿ, ತೊಂದರೆ ಇಲ್ಲ. ನಾನು ಏನಾದರೂ ಒಂದನ್ನು ಸಾಧಿಸುತ್ತೇನೆ, ಅದು ಬರ್ಕೊಳ್ಳಿ. ಏನಾದರೂ ಅಂತಲ್ಲ, ಏನದು ಅಂತ ಬರೆಯಿರಿ. ಡಾಕ್ಟರ, ಇಂಜಿನಿಯರ, ಕಳ್ಳನ, ರಾಜಕಾರಣಿಯ, ಏನಾದರೂ ಆಗ್ಬೋದು. ಏನಾದರೂ ಆಗಿ ಒಂದು ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಿದರೆ ಇಡೀ ಜಗತ್ತು ನಿಮ್ಮನ್ನು ಸುಂದರ ಅಂತ ಹೇಳುತ್ತೆ. ಕಳ್ಳನಾದರೆ ಅಪ್ರತಿಮ ಕಳ್ಳನಾಗಬೇಕು, ರಾಜಕಾರಣಿಯಾದರೆ ಅಪ್ರತಿಮ ರಾಜಕಾರಣಿ ಆಗಬೇಕು, ಶಿಕ್ಷಕನಾದರೆ ಅಪ್ರತಿಮ ಅದ್ವಿತೀಯ ಶಿಕ್ಷಕನಾಗಬೇಕು. ಯಾವುದಾದರೂ ಒಂದು ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಿದರೆ ಇಡೀ ಜಗತ್ತು ನಿಮ್ಮನ್ನು ಸುಂದರ ಅಥವಾ ಸುಂದರಿ ಅಂತ ಕಾಣುತ್ತೆ. ನನ್ನ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು. ನನಗೆ ಆಗಾಗ ಹೇಳ್ತಾರೆ, ನಮ್ಮ ತಾಯಿ 100 ಮೀಟ್ರ್ ನನ್ನ ಅಪಾರ್ಟ್ಮೆಂಟ್ ಇಲ್ಲೇ ಇದ್ದಾರೆ, ನಾನು ಕರ್ಕೊಂಡು ಬರೋಣ ಅಂತ ಇದ್ದೆ. ಇದಾದ ತಕ್ಷಣ ನಾನು ಎಲ್ಲೋ ಹೋಗ್ಲಿಕ್ಕಿದೆ, ಆ ಕಾರಣಕ್ಕೆ ನಾನು ಕರ್ಕೊಂಡು ಬಂದಿಲ್ಲ. ನಮ್ಮ ತಾಯಿನ ಕರ್ಕೊಂಡು ಬಂದು ಇಲ್ಲಿ ಕೂಡಿಸ್ಬೇಕು ಅಂದ್ಕೊಂಡಿದ್ದೆ. ಬಸಿರು ಹೊತ್ತ ಭಾರದಲ್ಲಿ, ಬಸಿರು ಹೊತ್ತ ಅಸಹಾಯಕತೆಯಲ್ಲೂ ಕೂಡ 7 ತಿಂಗಳವರೆಗೂ ನಾನು ನಾಟಿ ಮಾಡ್ತಾ ಇದ್ದೆ ಮಗನೇ ಅಂತ ಹೇಳ್ತಾ ಇದ್ದರು. ಅದಕ್ಕೆ ನಾನು ಆವಾಗ ಹೇಳ್ತಾ ಇದ್ದೆ, ಯಾವುದೇ ಕಾರಣಕ್ಕೂ ನಿಮ್ಮ ಪರಿಶ್ರಮ, ನಾನು 10ನೇ ಕ್ಲಾಸ್ನಲ್ಲಿ ಈ ಭಾಷೆ ಇತ್ತು ನನಗೆ, ನಿಮ್ಮ ಪರಿಶ್ರಮ ಹಾಳಾಗೋದಿಲ್ಲ, ಖಂಡಿತ ನಿಮಗೆ ಒಳ್ಳೆಯ ಹೆಸರನ್ನು ತರ್ತೀನಿ ಅಂತ ಹೇಳಿದ್ದೆ. ನಾನು ತಂದೆ. ಇಡೀ ಭಾರತದಲ್ಲಿ ಕಡಿಮೆ ವಯಸ್ಸಿನಲ್ಲಿ ನಾನು ಪ್ರೊಫೆಸರ್ ಆದೆ, ಇಡೀ ಭಾರತದಲ್ಲಿ. ಅದು ಹೆಮ್ಮೆಯ ವಿಚಾರವಾಗಿದೆ. ರಾಜ್ಯದ ಕವಿ ಕಾವ್ಯ ಮೇಳದ ಸಮ್ಮೇಳನಾಧ್ಯಕ್ಷ ಆದೆ. ಕಡಿಮೆ ವಯಸ್ಸಿಗೆ 15 ಪುಸ್ತಕವನ್ನು ಬರೆದೆ, ಅಬ್ದುಲ್ ಕಲಾಂ ಪ್ರಶಸ್ತಿಯನ್ನು ಪಡೆದೆ, ರಾಷ್ಟ್ರೀಯ ವಿಶ್ವ ಪರಿಸರ ಪ್ರಶಸ್ತಿಯನ್ನು ಪಡೆದೆ, ಮತ್ತು ಇನ್ನೂ ಭಾಳಷ್ಟನ್ನು ಪಡೆದು ಆ ಪ್ರಶಸ್ತಿಗಳನ್ನೆಲ್ಲ ಡೋರ್ ಸ್ಟಾಪರ್ ಆಗಿ ಅಥವಾ ಯಾವುದಾದ್ರು ಅಲ್ಮೇರ ಕೆಳಗಡೆ ಅವನ್ನೆಲ್ಲ ವೇಸ್ಟಾಗಿ ಬಿಸಾಕ್ಬಿಡ್ತೀನಿ. ಆದರೆ ಪಡಿಬೇಕು, ಪಡೆದು ಅದನ್ನು ಸೈಡಿಗೆ ಬಿಸಾಕ್ತೀನಿ. ಅಂಥ ಒಂದು ಅಹಂಕಾರ ನಿಮಗಿರಬೇಕು. ಅದಕ್ಕೆ ನಾನೇನು ಮಾಡಿದೆ, ಯಾರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಅಥವಾ ಕೀಳಿಮೆ ಕಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನೇ ಒಂದು ಅಹಂಕಾರವನ್ನು ಬೆಳೆಸ್ಕೊಂಡೆ. ಏನು ಅಂದರೆ, ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ ವ್ಯಕ್ತಿ ಶಿವಕುಮಾರ್ ಅಂತ ನಾನೇ ಅಂದ್ಕೊಂಡೆ. ನಮಗಿರೋದು ಒಂದೇ ಓಟು, ಅದು ನಮ್ಮದು. ನನ್ನನ್ನು ನಾನು ಪ್ರೀತಿಸಿಕೊಳ್ಳದೆ ಇನ್ಯಾರು ಪ್ರೀತಿಸ್ತಾರೆ? ನಾನು ಸರಿಯಿಲ್ಲ ಅಂತ ನಾನೇ ಯಾಕೆ ಅಂದ್ಕೊಳ್ಬೇಕು? ನಮಗೆ ಯಾವಾಗ ನಮ್ಮನ್ನು ನಾವು ಪ್ರೀತಿಸ್ತೀವೋ, ಅದು ಆತ್ಮರತಿಯೋ ಆತ್ಮತೃಪ್ತಿ ಏನಾದರೂ ಆಗ್ಬೋದು, ನಿಮ್ಮ ಮೇಲೆ ಆತ್ಮವಿಶ್ವಾಸ ಇದ್ದರೆ ಮಾತ್ರ ಸಮಾಜಮುಖಿಯಾದ ಚಿಂತನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಆಗ ಮಾತ್ರ ನೀವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಲಿಕ್ಕೆ ಸಾಧ್ಯ. ಅಂತಹದೊಂದು ನಿರುಪದ್ರವಿ ಅಹಂಕಾರವನ್ನು ನೀವು ಬೆಳೆಸ್ಕೊಳ್ಬೇಕು. ಜಗತ್ತಿನಲ್ಲಿ ನಾನೇ ಅತ್ಯಂತ ಸುಂದರಿ ಅಂತ ನೀವೇ ಅಂದ್ಕೊಳ್ಬೇಕು.
ನನ್ನ ತಾಯಿ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು. ನಾನು ಹೇಗೆ ನಾನು ದೀಪಿಕಾ ಪಡ್ಕೊಣಿ ಅಂತ ಬಿಳಿ ಬಣ್ಣ ಗೌರವಗಳನ್ನ ನಾನು ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ? ನಿಮಗೆ ವಿಜ್ಞಾನ ಗೊತ್ತಿದ್ದರೆ ಅರ್ಥವಾಗುತ್ತೆ ಹೇಗೆ ತಂದೆ ತಾಯಿಯಿಂದ ನಮ್ಮ ಬೇರೆ ಕ್ಯಾರೆಕ್ಟರ್ಗಳನ್ನ ಪಡ್ಕೊಳ್ತೀವಿ ಅಂತ. ನನ್ನ ತಂದೆ ತಾಯಿ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ ಖಂಡಿತವಾಗಿ ನಾನು ಕಪ್ಪು ವರ್ಣವನ್ನು ಪಡಿಲೇಬೇಕು. ನನ್ನ ತಂದೆ ಕುಳ್ಳ ಇದ್ದರೆ ನಾನು ಕುಳ್ಳನಾಗಲೇಬೇಕು. ಹೀಗಿರುವ ವಿಜ್ಞಾನ ಗೊತ್ತಿರುವಾಗ ನಾನು ಯಾಕೆ ನನ್ನ ಕೈಯಲ್ಲಿ ಸಾಧ್ಯವಿಲ್ಲದೆ ಇರುವುದನ್ನು ನಾನು ಪ್ರಯತ್ನ ಪಡಲಿ? ಹೀಗ್ಯಾಕೆ ನಾನು ರಿತಿಕ್ ರೋಷನ್ ಆಗ್ತೀನಿ ಅಂತ ಹೇಳಲಿಕ್ಕೆ ಹೊರಡಲಿ? ಹೀಗಾಗಿ ನಾನು ಸಚಿನ್ ತೆಂಡೂಲ್ಕರ್ ಆಗಲಿಕ್ಕೆ ಹೊರಡಲಿ? ನನ್ನ ಕೈಯಲ್ಲಿ ಏನು ಸಾಧ್ಯವಿದೆ ನನ್ನ ಕಾರ್ಯಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅವರಿಗಿನ್ನ ಒಂದು ಕೈ ಎತ್ತರದಲ್ಲಿ ಹೋಗಲಿಕ್ಕೆ ನಿಲ್ಲಲಿಕ್ಕೆ ಸಾಧ್ಯವಾದಂಥ ಯೋಚನೆ ಮಾಡಿ ಇವತ್ತಿನಿಂದಲೇ ಕಾರ್ಯಪ್ರವೃತ್ತನಾಗ್ತೇನೆ. ನೀವು ಹಾಡು ಕೇಳಿರಬಹುದು, ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು. ಯಾರು ಬರೆದಿದ್ದು? ಯಾರು ಬರೆದಿದ್ದು? ಈ ಹಾಡನ್ನು ಬರೆದಿದ್ದು ನಮ್ಮೂರಿನವರೇ ಆದ ಅಶ್ವಥ್ ಅಲ್ಲಮ್ಮ. ಹಾಡಿದ್ದು ಅಶ್ವಥ್ ಇರಬಹುದು, KS ನರಸಿಂಹಸ್ವಾಮಿಯವರು ಬರೆದಿದ್ದು, ಶಿವರುದ್ರಪ್ಪನವರು ಅಲ್ಲ. ದೀಪವು ನಿನ್ನದೇ ಗಾಳಿಯು ನಿನ್ನದೇ ಆರದಿರಲಿ ಬೆಳಕು, ಕಡಲು ನಿನ್ನದೇ ಹಡಗು ನಿನ್ನದೇ ಮುಳುಗದಿರಲಿ ಬದುಕು ಅಂತ ಬರೆದರು. ನಾನು ಬಹಳಷ್ಟು ವರ್ಷ ಈ ಹಾಡನ್ನು ಇಷ್ಟಪಡ್ತಾ ಇದ್ದೆ. ಇತ್ತೀಚೆಗೆ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಈಗ ನಾವು ದೀಪ ಹಚ್ಚಿದ್ವಿ, ಹಚ್ಚಬೇಕಾದ್ರೆ ಫ್ಯಾನ್ ಆಫ್ ಮಾಡಿ ಅಂತಿದ್ವಿ. ಯಾರು ದೇವರ ಹತ್ರ ಬೇಡ್ಕೊಳ್ಳೋದು? ಯಾರು ಬೇಡ್ಕೊಳ್ಳೋದು? ದೇವರೇ ನನಗೆ ಇದನ್ನು ಕರುಣಿಸು, ಇದನ್ನು ಅನುಗ್ರಹಿಸು ಅಂತ ಯಾರು ಬೇಡ್ಕೊಳ್ತಾರೆ? ನೀವು ಬೇಡ್ಕೊಳ್ತೀರಾ? ಯಾರು ಗೆಲ್ಲೋದಿಲ್ಲ. ಯಾರು ದೇವ್ರ ಹತ್ರ ಬೇಡ್ಕೊಳ್ತೀರೋ ಅವ್ರು ಯಾರು ಗೆಲ್ಲೋದಿಲ್ಲ. ದೇವ್ರ ಹತ್ರ ಬೇಡ್ಕೊಬಾರ್ದು, ದೇವ್ರ ಹತ್ರ ಕಮ್ಯಾಂಡ್ ಮಾಡಬೇಕು. ಕೊರಳಪಟ್ಟಿ ಹಿಡಿದು ದೇವರೇ ನಾನು ಸರಿ ಇದ್ದೇನೆ, ನನಗೆ ಬೇಕಾದ್ದನ್ನು ಕೊಡೋ ಮಗನೇ ಅಂತ ಕೇಳಬೇಕು. ಅಂತಹದೊಂದು ತಾಕತ್ತನ್ನು ಬೆಳೆಸ್ಕೊಳ್ಬೇಕು. ದೇವ್ರ ಹತ್ರ ಬೇಡ್ಕೊಳ್ಬಾರ್ದು, ಕಮ್ಯಾಂಡ್ ಮಾಡಿ. ಈವನ್ ವಿತ್ ದ ಗಾಡ್ ಡೋಂಟ್ ಬೆಗ್. ಯಾಕೆ ಬೇಡ್ಕೊಳ್ತೀರಿ ನೀವು? ಕಮ್ಯಾಂಡ್ ಮಾಡಿ, ನಾನು ಸರಿ ಇದ್ದೇನೆ, ನನಗೆ ಇದನ್ನು ಕೊಡು, ನಾನು ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಬೇಕು, ನನಗೆ ಇದನ್ನೆಲ್ಲ ಮರ್ಯಾದೆಯಿಂದ ಕೊಡು, ನಾನು ಒಳ್ಳೆಯ ಕೆಲಸ ಮಾಡಿ ಋಣಮುಕ್ತನಾಗ್ತೀನಿ ಅಂತ ದೇವ್ರ ಹತ್ರ ಕಮ್ಯಾಂಡ್ ಮಾಡಬೇಕು. ಅದಕ್ಕೋಸ್ಕರ ಈ ಹಾಡನ್ನು ನಾನೇ ಬದಲು ಮಾಡಿದೆ. ದೀಪವು ನನ್ನದೇ ಗಾಳಿಯು ನನ್ನದೇ ಆರುವುದಿಲ್ಲ ಬೆಳಕು ಅಂತ ಕರೆಕ್ಟಾಗಿ ಗಾಳಿ ಇಲ್ಲದ ಕಡೆ ಇಟ್ಕೊಳ್ಬೇಕು. ನಿತ್ಯವೂ ಅದಕ್ಕೆ ಬೇಕಾದ ಎಣ್ಣೆಯನ್ನು ಉಯ್ಬೇಕು. ನಿರಂತರವಾಗಿ ಆ ಬೆಳಕಿಂದ ಮತ್ತೊಂದು ದೀಪ ಹಚ್ಚಿ ಈ ಜಗತ್ತಿನಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸ್ಬೇಕು. ಅಂತಹದೊಂದು ಅಹಂಕಾರವನ್ನು ಇವತ್ತಿಂದ ಬೆಳೆಸ್ಕೊಳ್ಳಿ. ಅದಕ್ಕೋಸ್ಕರ ನಾನು ಮೊದಲೇ ಹೇಳಿದೆ, ನಾನು ಅಹಂಕಾರವನ್ನು ಮಾರುವ ಹುಡುಗ ಮತ್ತು ಕನಸನ್ನು ಮಾರುವ ಹುಡುಗ. ಕನಸೊಂದಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಬಹುದು. ನಾನು ಹಾಸ್ಟೆಲ್ನಲ್ಲಿ ಓದಿದೆ, ಇಂಥದ್ದೇ ಪ್ರಾಯದಲ್ಲಿ ಹಾಸ್ಟೆಲ್ನಲ್ಲಿ ಓದಿದೆ. ಎರಡೇ ಹೊತ್ತು ಊಟ ಇದ್ದರಿಂದ ನನಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಆಯಿತು. ಯಾಕಪ್ಪ ನೀವು ಇಷ್ಟು ದೊಡ್ಡ ಸಂಬಳ? ಇವತ್ತು ನನ್ನ ಸಂಬಳವನ್ನು ನೀವು ಕೇಳಿದ್ರೆ ಆಶ್ಚರ್ಯಪಡ್ತೀರಿ. ನಾನು IAS ಮಾಡಬೇಕು ಅಂತ ಆಲೋಚನೆ ಇತ್ತು, ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕೆ ಹೋಗಲೇಬೇಕಾಗಿ ಬಂತು ನಾನು. ಆದರೆ ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ, ಡೆಪ್ಯೂಟಿ ಕಮಿಷನರ್ಗಿನ್ನ ಒಂದು ಕೈ ಜಾಸ್ತಿ ಸಂಬಳವನ್ನು ತಗೊಳ್ತೀನಿ. ಮತ್ತು ಡೆಪ್ಯೂಟಿ ಕಮಿಷನರ್ ಆಗುವಂತಹ ಮತ್ತು KS ಆದಂತಹ ಪಡೆದಂಥವರಿಗೆ ನಾನು ಪ್ರೊಫೆಷ್ನಲ್ ಟ್ರೈನರ್ ಆಗಿದ್ದೀನಿ. ಯಾರಿಗೆ? IAS ಓದಿ ಪಾಸಾಗಿ ಬಂದವರಿಗೆ ಟ್ರೈನರ್ ಆಗಿದ್ದೀನಿ. ಅದು ಹೆಮ್ಮೆಯ ವಿಚಾರವಲ್ವೇ? ಇದೇ ಗೋರಿಗುಡ್ಡದಲ್ಲಿ ನಾನು ಮನೆ ಮಾಡಿಕೊಂಡಿದ್ದೆ. ಡಿಗ್ರಿ ಮುಗಿಸಿದ ಮೇಲೆ ನಾನು PhD ಮಾಡಲಿಕ್ಕಾಗಲಿಲ್ಲ, ಮಾಸ್ಟರ್ ಡಿಗ್ರಿ ಮತ್ತು PhD ಮಾಡಲಿಕ್ಕಾಗಲಿಲ್ಲ. ನನ್ನ ಮಗ ಹುಟ್ಟಿದ ಮೇಲೆ, ನನ್ನ ಮಗ ರೋಶ್ನಿ ನಿಲಯಕ್ಕೆ ಹೋಗ್ತಾಯಿದ್ದೆ, ನಾನು PhDಗೆ ಕ್ಲಾಸ್ಗೆ ಹೋಗ್ತಾಯಿದ್ದೆ. ಅತ್ಯಂತ ಕಷ್ಟದಲ್ಲಿ ನಾನು PhDಯನ್ನು ಮಾಡ್ತಾಯಿದ್ದೆ. ಒಂದೇ ಕನಸಿತ್ತು, ನಾನು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕು. ಏನಾಗಬೇಕು ಅಂತ ನನ್ನ ಕಾಲೇಜಿನಲ್ಲಿ ಕೇಳಿದ್ರೆ, ಈ ಕಾಲೇಜಿನ ಡೀನ್ ಆಗ್ತೀರ ಅಂತ ಕೇಳಿದ್ರು. ಇಲ್ಲ, ನಾನು ಕುಲಪತಿ ಆಗಬೇಕು ಮೊದಲು, ಆ ನಂತರ ರಾಷ್ಟ್ರಪತಿಗೆ ಅಪ್ಲಿಕೇಶನ್ ಕರೆಯೋದಕ್ಕೆ ನಾನು ಮೊದಲನೇ ಅಪ್ಲಿಕೇಶನ್ ಹಾಕ್ತೀನಿ. ಯಾಕೆಂದರೆ ರಾಷ್ಟ್ರಪತಿ ಆಗಲಿಕ್ಕೆ ಏನು 35 ವರ್ಷ ಆಗಿರಬೇಕು ಮತ್ತು ಯಾವುದೇ ಕ್ರಿಮಿನಲ್ ಮೊಕದ್ದಮೆ ಇರಬಾರ್ದು. ಕನಸು ಕಾಣುವುದಿದ್ದರೆ ರಾಷ್ಟ್ರಪತಿನೇ ಯಾಕೆ ಆಗಬಾರ್ದು? ದೊಡ್ಡ ಕನಸನ್ನೇ ಕಾಣ್ತೀನಿ, ಯಾಕೆ ಬರೀ ಡೀನು ಕುಲಪತಿ ಅಂತ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಅಂತಹದೊಂದು ದೊಡ್ಡ ಕನಸುಗಳನ್ನು, ಸಣ್ಣ ಕನಸು ಕಾಣಬೇಡಿ ನೀವು. ಈ ಶಾಲೆ ಪ್ರವೇಶವನ್ನು ನಿರಾಕರಿಸಿದೆ, ಒಂದು ವಿಶ್ವವಿದ್ಯಾನಿಲಯವನ್ನೇ ಕಟ್ತೀನಿ ಅಂತ ಅನ್ನೋಷ್ಟು ಕನಸು ಕಾಣಬೇಕು. ಯಾರಾದರೂ ಅಧಿಕಾರಿ ನಿಮಗೆ ಸಂದರ್ಶನವನ್ನು
ಖಂಡಿತವಾಗಿ ಕನಸು ಕಾಣಲಿಕ್ಕೆ ದೊಡ್ಡ ಶಾಲೆಯಲ್ಲಿ ಕೂತು, ಇಂಗ್ಲೀಷ್ ಮೀಡಿಯಮ್ನ ಶಾಲೆಯಲ್ಲಿ ಕೂತು, ಅದು ದೊಡ್ಡ ವ್ಯವಸ್ಥಿತರ ಸ್ಥಿತಿವಂತರ ಮನೆಯಲ್ಲಿ ಮಾತ್ರ ಕನಸು ಕಾಣಲಿಕ್ಕೆ ಸಾಧ್ಯವಿದೆ ಅಂದ್ಕೊಳ್ಬೇಡಿ. ಕನಸು ಕಾಣೋಕ್ಕೆ ಸಮಯ ಎಲ್ಲರಿಗೂ ಉಚಿತ, ಯಾರು ಬೇಕಾದರೂ ಕಾಣಿಸ್ಬೋದು. ಆದರೆ ಕಂಡ ಕನಸನ್ನು ನೀವು ಪೂರೈಸ್ಕೊಳ್ತೀನಿ ಅಂತ ನೀವು ಅದಕ್ಕೆ ಕಾರ್ಯಪ್ರವೃತ್ತವಾಗದೆ ಹೋದರೆ ಯಾವ ಕನಸನ್ನು ಕಂಡರೂ ಕೂಡ ನೀವು ಸಫಲರಾಗೋದಿಲ್ಲ. ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ಯಾವುದು ಮಲಗಿದ್ದಾಗ ಕಾಣುವ ಕನಸಲ್ಲ, ನಿದ್ದೆ ಮಾಡಲಿಕ್ಕೆ ಬಿಡಬಾರ್ದು. ಅಂತಹದೊಂದು ಕನಸನ್ನು ಕಂಡ್ರೆ ಯಾರು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಹೇಳೋದಕ್ಕೆ ನಿಮಗೆ ಲಾವಣ್ಯ ಸಾಕು, ಶಶಿಧರ್ ಸಾಕು, ಚಂದ್ರಹಾಸರು ಸಾಕು, ಪುಟ್ಟಣ್ಣ ಸಾಕು, ವಿಠಲ್ರು ಸಾಕು, ನಾನು ಸಾಕು. ಯಾರೋ ಅಂಬೇಡ್ಕರ್ ಬಗ್ಗೆ, ಕಲಾಮರ ಬಗ್ಗೆ, ಗಾಂಧಿಯವರ ಬಗ್ಗೆ ಹೇಳಿ ಇದು ಕಥೆಗಳಿರಬಹುದು, ಅಥವಾ ನಮಗೆ ಸ್ಫೂರ್ತಿ ಕೊಡಲಿಕ್ಕೆ ಹೇಳ್ತಾ ಇರ್ಬೋದು ಅಂತ ನಿಮಗೆ ಕಟ್ಟುಕತೆ ಅನ್ನಿಸ್ಬಹುದು. ಆದರೆ ಇವತ್ತಿಂದ ಜುಲೈ 26ರಿಂದ ನೀವು ನೋಡ್ತಾರೆ, ಮುಂದಿನ 5 ವರ್ಷಗಳಲ್ಲಿ ನಾನು ಏನಾಗಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಾನು ಜೀವನವನ್ನು ಬಂದ ಹಾಗೆ ಸ್ವೀಕರಿಸುವುದೇ ಇಲ್ಲ. ಐ ವಿಲ್ ನಾಟ್ ಟೇಕ್ ದ ಲೈಫ್ ಆ್ಯಸ್ ಇಟ್ ಕಮ್ಸ್. ಭಾಳ ಜನ ಹೇಳ್ತಾರೆ ಜೀವನವನ್ನು ಬಂದ ಹಾಗೆ ಸ್ವೀಕರಿಸಬೇಕು. ಸಾಧ್ಯವೇ ಇಲ್ಲ. ಜೀವನವನ್ನು ಬಂದ ಹಾಗೆ ಸ್ವೀಕರಿಸಬೇಡಿ, ನಿಮಗೆ ಬೇಕಾದ ಹಾಗೆ ಬರೆದುಕೊಳ್ಳಿ. ಏನು ಮಾಡ್ತೀರಿ? ಬೇಕಾದ ಹಾಗೆ ಬರ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಪುಸ್ತಕ ಇದೆಯಾ? ಪುಸ್ತಕ ಇಲ್ವಾ? ಊಟ ಆದ ತಕ್ಷಣ, ಹೋದ ತಕ್ಷಣ ನಿಮ್ಮ ಪುಸ್ತಕವನ್ನು ತೆರೆದು ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು CA ಆಗಬೇಕು ಅಂತ ಬರೀಬೇಕು. ನೀವು ಹೈಸ್ಕೂಲ್ ಮಕ್ಕಳು, ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಿಗೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ತೋರಿಸ್ಬೇಕು. ನೀವು ತೋರಿಸ್ತೀರಾ? ಅದು ನಾಟಕೀಯವಾದರೂ ಪರವಾಗಿಲ್ಲ. ನಾನು ನಟಿ ಆಗಬೇಕು ಅಂತ ಬರೀರಿ, ನಾನು ಡ್ರೈವರ್ ಆಗಬೇಕು, ಏನು ಬೇಕಾದರೂ ಬರೀ, ನಾನು ಉದ್ಯಮಿ ಆಗಬೇಕು ಅಂತ ಬರೀರಿ. ಆದರೆ ಇವತ್ತು ನಿರ್ಧಾರ ಮಾಡಿ, ಡಿಗ್ರಿ ಆದಮೇಲೆ ನೋಡ್ಕೊಳ್ಳೋಣ, ಮುಂದೆ ನೋಡ್ಕೊಂಡ್ರಾಯ್ತು ಅಂತ ಕಾಯಬೇಡಿ. ಇವತ್ತೇ 3 ಗಂಟೆಗೆ ಎಲ್ಲರೂ ಕೈ ಮುಂದೆ ಮಾಡಿ, ಪ್ರಾಮಿಸ್ ಮಾಡಿ. 3 ಗಂಟೆಗೆ ಹೈಸ್ಕೂಲ್ ವಿದ್ಯಾರ್ಥಿಗಳು, ಮುಖ್ಯೋಪಾಧ್ಯಾಯರಿಗೆ, ಕಾಲೇಜು ವಿದ್ಯಾರ್ಥಿಗಳು, ಯಾಕಂದ್ರೆ ಆ ಕಡೆ ನೋಡ್ತಾ ಇದ್ದೀರಾ, ಕಾಲೇಜು ವಿದ್ಯಾರ್ಥಿಗಳು, ಪ್ರಾಂಶುಪಾಲರಿಗೆ ನಿಮ್ಮ ಪುಸ್ತಕದ ಕೊನೆಯ ಪುಟದಲ್ಲಿ, ಮೊದಲನೇ ಪುಟದಲ್ಲಿ ನಾನು ಶಶಿಧರ್ ಶಿವಕುಮಾರ್ ಎಂಬ ನಾನು ಜುಲೈ 26ರಂದು ಸಂಕಲ್ಪ ಮಾಡುತ್ತಿದ್ದೇನೆ, ನಾನು ಮುಂದೆ ನನ್ನ ಕಠಿಣ ಪರಿಶ್ರಮದಿಂದ ಏನು ಅಂತ ಡ್ಯಾಶ್ ನೀವೇ ಬರ್ಕೊಳ್ಳಿ, ಅದನ್ನು ತೋರಿಸಿ ಅದಕ್ಕೆ ಒಂದು ರುಜುವಾತು ಮಾಡಿಕೊಳ್ಳಿ. ಮಾಡ್ತೀರಾ? ಯಾಕೋ ಗಟ್ಟಿಯಾಗಿ ಹೇಳ್ತಾ ಇಲ್ಲಪ್ಪ, ಇನ್ನೂ ಜೋರಾಗಿ. ಖಂಡಿತವಾಗಿ ನಾನೊಂದು ಪುಸ್ತಕದಲ್ಲಿ ಬರೀತೀನಿ, ನಾನು ನಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಬೇಕೆಂದಿದ್ದೇನೆ ಮತ್ತು ಆಗುತ್ತೇನೆ ಅಂತ ಬರೆದು, ಆದ ದಿನ ನೀವು ಯಾವ ನಿದ್ರೆ ಕೊಡೋಲ್ಲ ನಿಲ್ತೇನೆ, ನಾನು ಆಗೇ ಆಗುತ್ತೇನೆ. ವಾಮ ಮಾರ್ಗಗಳಿದ್ದಲ್ಲ, ನ್ಯಾಯ ಮಾರ್ಗದಲ್ಲಿ ನಾನು ಕುಲಪತಿ ಆಗೇ ಆಗುತ್ತೇನೆ ಅಂತ ನಾನು ಪ್ರಮಾಣ ಮಾಡುತ್ತೇನೆ. ಆಗ ಮೊದಲ ವಾರದಲ್ಲಿ ಮತ್ತೆ ಕಿಟ್ಟಲ್ ಶಾಲೆಗೆ ಬಂದೇ ಬರುತ್ತೇನೆ. ಇದು ಸಂಕಲ್ಪ. ಟ್ರೈ ಮಾಡ್ತೀನಿ, ನೋಡೋಣ. ಸರ್ಕಾರ ಬಂದರೆ, ನಮ್ಮ ಸರ್ಕಾರ ಬಂದರೆ ಯಾವುದೂ ಇಲ್ಲ, ಕೇವಲ ನನ್ನ ಬಯೋಡೇಟಾ ಇಟ್ಕೊಂಡು ನಾನು ಕುಲಪತಿಯಾಗಿ ಈ ಶಾಲೆಗೆ ಮತ್ತೊಮ್ಮೆ, ಅಲ್ಲಿವರೆಗೂ ಬರೋದಿಲ್ಲ. ಏನು ಸರ್, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಕರಿಬೇಡಿ. ಕುಲಪತಿಯಾಗದ ಹೊರತು ನಾನು ಈ ಶಾಲೆಗೆ ಬರುವುದಿಲ್ಲ. ನಾನು 2 ಸಲ ಕುಲಪತಿಗೆ ಅರ್ಜಿಯನ್ನು ಹಾಕಿದ್ದೆ, ಸಣ್ಣ ಪುಟ್ಟ ದೋಷಗಳಿಂದ ತಿರಸ್ಕೃತನಾಗಿದ್ದೇನೆ. ಗೆಲ್ತೇನೆ. ಕುಲಪತಿಯಾದ ದಿನ ಬಹಳ ದೊಡ್ಡ. ಈ ಶಾಲೆಯ ವಿದ್ಯಾರ್ಥಿ ಉದ್ಘಾಟನಾ ಸಮಾರಂಭವನ್ನು ನಮ್ಮ ಮೀನುಗಾರಿಕಾ ಮಹಾವಿದ್ಯಾಲಯದ ಆಡಿಟೋರಿಯಮಲ್ಲಿ ಮಾಡಿ 500 ಜನ ವಿದ್ಯಾರ್ಥಿಗಳು ಸೇರಿದ್ರು. ಅಲ್ಲಿ ಇವತ್ತು ಹವಾನಿಯಂತ್ರಿತ ವ್ಯವಸ್ಥೆ ಇಲ್ಲ. ಆ ಟೈಮ್ಗೆ ನಾನು AC ಹಾಕ್ಸಿರ್ತೀನಿ. ಅಲ್ಲಿ ಖಂಡಿತವಾಗಿ AC ಹಾಲ್ನಲ್ಲಿ 70 mm ಸ್ಕ್ರೀನ್, ದೊಡ್ಡ ಪರದೆಯ ಮೇಲೆ ನನ್ನ ಯಶೋಗಾಥೆಯನ್ನು ಹೇಳ್ತೀನಿ. ಆ ಸಮಯಕ್ಕೆ ನೀವು ಯಾರಾದರೂ ಗೆದ್ದಿದ್ರೆ ಲಾವಣ್ಯ ಮತ್ತು ಶಶಿಧರ್ ಅವ್ರನ್ನ ಸೈಡಿಗೆ ತಳ್ಳಿ ನೀವು ಕೂತಿರ್ಬೇಕಲ್ಲಿ. ಯಾಕೆ ಅವ್ರು ಮಾತ್ರ ಕೂತಿರ್ಬೇಕು ಅಲ್ವಾ? ಅವ್ರನ್ನ ಸೈಡಿಗೆ ತಳ್ಳಿ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಕೂತಿರಬೇಕು. ಪ್ರಾಮಿಸ್ ಮಾಡ್ತೀರಾ? ಖಂಡಿತವಾಗಿ ಅದು ಸಾಧ್ಯ ಇದೆ. ನನಗೆ ಸಾಧ್ಯವಿದೆ, ಅವ್ರಿಗೆ ಸಾಧ್ಯವಿದೆ, ಲಾವಣ್ಯಕ್ಕೆ ಸಾಧ್ಯವಿದೆ ಅಂತ ಅಂದರೆ ನಿಮಗೆ ಸಾಧ್ಯವಿಲ್ವಾ? ನಾನು ಅದಕ್ಕೆ ಹೇಳೋದು, ನೀವು ಯಾವ ಹೀರೋಗಳನ್ನಾದರೂ ನೋಡಿ, ರಾಜ್ಕುಮಾರ್, ಸಚಿನ್ ತೆಂಡೂಲ್ಕರ್, ಋತಿಕ್ ರೋಷನ್, ಅವರೆಲ್ಲರೂ ನಿಮ್ಮ ಹಾಗೆಯೇ ಆರ್ಡಿನರಿ ಪೀಪಲ್. ಆದರೆ ಅವರು ಆಯ್ಕೆ ಮಾಡಿಕೊಂಡ ವೃತ್ತಿಯಲ್ಲಿ
ಒಳ್ಳೆಯ ಸಾಧನೆ ಮಾಡೋದ್ರಿಂದ ನಮಗೆ ಭಾಳ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಶಾರುಖ್ ಖಾನು, ಹೃತಿಕ್ ರೋಷನನ್ನು ರಸ್ತೆಯಲ್ಲಿ ಅವ್ರ ಸಿನಿಮಾದಲ್ಲಿ ಇಲ್ಲದೆ ರಸ್ತೆಯಲ್ಲಿ ತಿರುಗಾಡ್ತಿದ್ರೆ ನಾವು ಯಾರು ನೋಡ್ತಾ ಇರಲಿಲ್ಲ. ಯಾವುದಾದರೂ ಒಂದು ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಿದರೆ, ಅಂದರೆ ನಾನೇ ಹೇಳ್ತೇನೆ, ಹ್ಯಾಂಡ್ಸಮ್ನೆಸ್ ಕಮ್ಸ್ ವಿತ್ ದ ಫೇಮ್ ಅಂತ. ಅಂದರೆ ನೀವು ಫೇಮಸ್ ಆಗೋದ್ರೆ ಹ್ಯಾಂಡ್ಸಮ್ ಆಗಿ ಕಾಣ್ತೀರಿ ಅಂತ. ನಾನೇ ಅತ್ಯಂತ ಸುಂದರವಾದ ಹುಡುಗಿ ಅಂತ ಹೇಳಿ ಅಲ್ಲ, ನಾನೇ ಅತ್ಯಂತ ಸುಂದರ, ನಾನೇ ಅತ್ಯಂತ ಸುಂದರ. ಥ್ಯಾಂಕ್ ಯು. ಕೇಳಿಸ್ತಿದ್ಯಮ್ಮ ಮರಿಯಾ? ಕೇಳಿಸ್ತಾ ಇದೆಯಾ? ನಾನು ಇಲ್ಲದೆ ಹೋಗಿದ್ದೆ ಈ ಸ್ಟೇಜ್ ಮೇಲೆ, ನೀನು ಹೇಳಿದರೆ ಎಲ್ಲರೂ ನಗ್ತಾ ಇದ್ದರು. ನಾನು ಇರೋದ್ರಿಂದ ಯಾರೂ ನಕ್ಕಿಲ್ಲ. ಆ ಜನ ನಾನು ಇಲ್ಲದೇ ಇದ್ದಾಗ ಹೇಳಿದ್ರೆ ನಾನು ಸುಂದರಿ ಅಂತ, ಅವ್ರು ನಗ್ತಾರೆ. ಅವ್ರ ನಗು ನಿಲ್ಲಿಸುವವರೆಗೂ ಹೇಳಬೇಕು ನೀನು. ಅವ್ರ ನಗು ನಿಲ್ಲಿಸುವವರೆಗೂ ನೀನು ಸುಂದರಿ ಅಂತ ಹೇಳ್ತಾನೇ ಇರಬೇಕು. ಪ್ರತಿಯೊಬ್ಬರು ಇಂಥದ್ದೊಂದು ಅಹಂಕಾರವನ್ನು ಇವತ್ತು ತೆಗೆದುಕೊಂಡೋಗಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ಇಡೀ ಪ್ರಪಂಚದಲ್ಲಿ ನಾನೇ ಸುಂದರಿ ಅಂದ್ಕೊಳ್ಳಿ. ಯಾರು ನಿಮಗೆ ಈ ಥರದ ಉಚಿತ ಸಲಹೆ ಅಂದ್ಕೊಬೇಡಿ, ಯಾರು ನಿಮಗೆ ಈ ಥರದ ವಿಚಾರವನ್ನು ಹೇಳ್ಕೊಡೋದಿಲ್ಲ. ಇವತ್ತು ಹೋಗಿ ನಾನೇ ಸುಂದರಿ ಅಂದ್ಕೊಳ್ಳಿ, ನಾಳೆಯಿಂದ ಖಂಡಿತವಾಗಿ ಪಾಠ ಪ್ರವಚನದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಿ, ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗುತ್ತೆ. ಹುಡುಗರು ಅಷ್ಟೇ, ಒಳ್ಳೆ ಬಟ್ಟೆ ಒಳ್ಳೆ ಶೂ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣ್ತೀರಿ ಅಂದ್ಕೊಬೇಡಿ, ಒಳ್ಳೆ ಸಂಸ್ಕಾರ ಬೆಳೆಸ್ಕೊಳ್ಳಿ, ಭಾಳ ಸುಂದರವಾಗಿ ಕಾಣ್ತೀರಿ. ನೀವು ಅಂದುಕೊಂಡ ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಿ, ಖಂಡಿತ ಸುಂದರವಾಗಿ ಕಾಣ್ತೀರಿ. ನಾನು ಭಾಳ ಒಂದು ಸಲ ಮಾತಾಡಿದ್ರೆ 60 ನಿಮಿಷ ಮಾತಾಡಬೇಕು, ಆದರೆ ಭಾಳಷ್ಟು ಜನ ವೇದಿಕೆಯಲ್ಲಿದ್ದಾರೆ, ನಾನು ಮಾತಾಡೋದಿಲ್ಲ. ನನ್ನ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರ ಮೀನುಗಾರಿಕೆ ಆವರಣದಲ್ಲೇ ಇದೆ. ಅದರ ಮುಖ್ಯಸ್ಥ ನಾನು ಮತ್ತು ಪ್ರಾಧ್ಯಾಪಕ. ನನ್ನ ಆವರಣಕ್ಕೆ ಯಾವಾಗ ಬಿಡುವಿನ ವೇಳೆಯಲ್ಲೂ ಕೂಡ ನೀವು ಬನ್ನಿ. ನಮ್ಮಲ್ಲಿ 8 ಜನ ವಿಜ್ಞಾನಿಗಳಿದ್ದಾರೆ. ಮಣ್ಣು ವಿಜ್ಞಾನಿ, ಬೇಸಾಯಶಾಸ್ತ್ರ, ಮೀನುಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಹೀಗೆ 8 ಜನ ವಿಜ್ಞಾನಿಗಳು ನನ್ನ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಸಮಯದಲ್ಲೂ ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬನ್ನಿ. ಓದನ್ನು ಹೊರತುಪಡಿಸಿ ಹೇಗೆ ಗೆಲ್ಲಬಹುದು ಅಂತ ಸಾವಿರಾರು ಮಾರ್ಗಗಳನ್ನು ನಾನು ನಿಮಗೆ ತಿಳಿಸ್ತೇನೆ. ಅಲ್ಲಿ ಬಂದಾಗ ನಾನು ಹೆಚ್ಚು ಮಾತಾಡೋದಿಲ್ಲ. ವಿಜ್ಞಾನ ಬಹಳ ಸುಲಭ. ಆ್ಯಕ್ಚುಲಿ ಮೇಷ್ಟ್ರುಗಳೇ ಅದನ್ನ ಕಾಂಪ್ಲಿಕೇಟ್ ಮಾಡಿಟ್ಟಿರೋದು. ವಿಜ್ಞಾನ ಬಹಳ ಸುಲಭ, ಆದರೆ ಈ ಜೀವನದ ಪಾಠ ಇದೆಯಲ್ಲ, ಆಧಾರ ವಿಚಾರಗಳಿಗೆ ಯಾವುದೇ ಸಮಯದಲ್ಲೂ ನಮ್ಮ ಮಹಾವಿದ್ಯಾಲಯಕ್ಕೆ ಬರ್ಬೋದು. ಒಂದು ಫೋನ್ ಮಾಡಿ, ಅಲ್ಲೂ ಕೂಡ ಹವಾನಿಯಂತ್ರಿತ ತರಬೇತಿ ಕೊಠಡಿ ಇದೆ. ಯಾವುದೇ ಚಟುವಟಿಕೆ ಬಗ್ಗೆ ತಿಳ್ಕೊಂಡ ಮೇಲೆ ನಾನು ನಿಮ್ಮನ್ನು ಉದ್ದೇಶಿಸಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಮಾತಾಡ್ತೇನೆ. ಒಳಿತು ಮಾಡು ಮನುಷ್ಯ, ಈ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ಈ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುದಾಗ ಹೆಣ ಅನ್ನುತ್ತಾರ, ಮಣ್ಣಾಗ ಹೂಡುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ. ಅಧ್ಯಕ್ಷರು ಭಾಳ ಮಾತಾಡ್ತಿದ್ದಾರೆ ಮನೆಯವರು. ಕರೆಕ್ಟ್ ಚಪ್ಪಲಿ ಹೊಡೆದ್ರೆ 3 ದಿನದ ಸಂತೆ ನನ್ನದು ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಕಾಡಿಗೆ ಮನೆಯಾಗಿ ನಾಳೆ ಹೋಗಬೇಕು, ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ.
ಹೊರದು ಏನು ಹಿಂದೆ ಒಳಿತು ಮಾಡು ಮನಸ ನೀರಿದು 3 ದಿವಸ ಒಳಿತು ಮಾಡು ಮನಸ ನೀರಿದು 3 ದಿವಸ. ಗೊತ್ತಿಲ್ಲ ನೀವು ಈ ಹಾಡು ನಮ್ಮ ಮರಿಯಾಗೆ ಈ ಹಾಡನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಸೌಂಡ್ ಕೊಡಪ್ಪ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರು ಕೊನೆ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸಿರು ಕೊನೆ ತನಕ. ನಾನು ಎಂದು ಕರೆಯಬೇಡ ಮೂಡ ನಾನು ಎಂಬುದು ಮರೆತು ಹೋಗಬೇಡ. ನಾನು ಎಂದು ಕರೆಯಬೇಡ ಮೂಡ ನಾನು ಎಂಬುದು ಮರೆತು ಹೋಗಬೇಡ. ವಿಷವೆಂಬ ವಿಷವ ತಿಳಿಯಲೋಗಬೇಡ ಪ್ರೀತಿಯ ಅಮೃತವ ಒಮ್ಮೆ ಸವಿದು ನೋಡ. ಈ ಸ್ವರ್ಗ ಕೇಳ ಮನುಜನಾಗಿ ಬಾಳ ಒಳಿತು ಮಾಡು ಮನಸ ಈ 3 ದಿವಸ ಒಳಿತು ಮಾಡು ಮನಸ ಈ 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಮಣ್ಣಾಗ ಹೋಗುತ್ತಾರ. ಒಳಿತು ಮಾಡು ಮನಸ ಈ 3 ದಿವಸ ಒಳಿತು ಮಾಡು ಮನಸ ಈ 3 ದಿವಸ ಒಳಿತು ಮಾಡು ಮನಸ ಈ 3 ದಿವಸ. ಕಲಿತದ್ದು ನಿಮ್ಮಷ್ಟು ಅಲ್ಲದಿದ್ದರೂ ನನ್ನ ಜ್ಞಾನಕ್ಕಷ್ಟು ಸಾಕಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ನೀವು ಈಗ ಒಂದು ಮಾತು ಹೇಳಿದ್ರು ಈಗ ಮಗದ್ರವರು ನಾವೆಷ್ಟಿದ್ದು ಅದರಲ್ಲೇ ತೃಪ್ತಿ ಪಡ್ಕೊಳ್ಬೇಕಂತ ಅವ್ರು ಸೂಚನೆ ಕೊಟ್ಟಿದ್ದಾರೆ. ಅವರು ಕಪ್ಪನ್ನು ತಾನೇ ಸುಂದರ ಅಂತ ಹೇಗೆ ಹೇಳ್ಕೊಂಡ್ರ ಹಾಗೆ ನನಗೆ ಇದ್ದಂಥ ವಿದ್ಯೆಯನ್ನು ನನಗೆ ಸಾಕಂತ ತಿಳ್ಕೊಂಡಿದ್ದೆ. ಹಾಗಾಗಿ ನಾನು ಈ ಮಾತನ್ನು ಹೇಳಿದೆ ಅವ್ರು ಹೇಳಿದ್ದಕ್ಕೋಸ್ಕರ. ಕಿಟೆಲ್ ಮೆಮೋರಿಯಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಗೋರಿಗುಡ್ಡ ಇದರ ಪ್ರಥಮ PUC ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಕಾರ್ಯಕ್ರಮದ ಈ ಅರ್ಥಪೂರ್ಣವಾದಂಥ ನಾನು ನಡೆದು ಬಂದಂಥ ದಾರಿಯನ್ನು ಮಾತ್ರ ನಿಮಗೆ ವಿವರವಾಗಿ ಹೇಳಬಲ್ಲೆ ಬಿಟ್ಟರೆ ನನಗೆ ಭಾಷಣ ಅಥವಾ ವಿಶೇಷ ಮಾತುಗಾರಿಕೆ ಅಥವಾ ವಾಕ್ಚಾತುರ್ಯ ನನ್ನ ಹತ್ರ ಇಲ್ಲ. ಹಾಗಾಗಿ ನನಗೆ ಮನಸ್ಸಿಗೆ ನನ್ನ ಮನಸ್ಸಲ್ಲಿರುವಂಥ ಖಾಲಿ ಒಂದು ಆ ವಿಚಾರವನ್ನು ನಿಮಗೆ ಹೇಳಿಬಿಟ್ಟು ನಿಮಗೆ ಸ್ವಲ್ಪ ಸ್ಫೂರ್ತಿಯನ್ನು ಕೊಡಬೇಕು ಅನ್ನೋದೇ ನನ್ನ ದೃಷ್ಟಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ಈಗ ಭಾಷಣ ಕೇಳೋ ಸ್ಥಿತಿಯಲ್ಲಿ ಯಾವ ಮಕ್ಕಳು ಇಲ್ಲ. ಯಾಕಂತ ಹೇಳಿದ್ರೆ ಈಗ ನೋಡಿ ಸಾಹೇಬರು ಅಷ್ಟು ಒಳ್ಳೆಯ ವಿಚಾರವನ್ನು ಕೊಟ್ಟು ಸ್ಫೂರ್ತಿ ತುಂಬಿಸೋಕ್ಕೋಸ್ಕರ ಎಲ್ಲ ಬಗ್ಗಿದ್ದ ಮಕ್ಕಳು ಸ್ಟ್ರೈಟ್ ಹಾಕೋದ್ರು. ಇವಾಗ ಸ್ವಲ್ಪ ಬಗ್ತಾ ಇದ್ದಾರೆ. ಯಾಕಂದರೆ ಮಾತು ನಾಟಿ ಕಡಿಮೆ ಆಗಿದೆ ನಾಟುವಂಥದ್ದು. ಹಾಗಾಗಿ ಮಕ್ಕಳು ವಾಪಸ್ ಬಗ್ತಾ ಬರ್ತಾ ಇದ್ದಾರೆ. ಆ ಬಗ್ಗುವಂಥದ್ದು ಇರಬಾರ್ದು. ಯಾಕಂತ ಹೇಳಿದ್ರೆ ಎದೆ ಎಬ್ಬಿಸಿ ನಿಲ್ಲುವುದೇ ನಮ್ಮ ತಾಕತ್ತು. ಯಾಕಂತ ಹೇಳಿದ್ರೆ ನಮ್ಮನ್ನು ನೋಡುವಾಗಲೇ ನಮ್ಮ ಹತ್ರ ಬಡತನ ಇರಬಹುದು, ಆದರೆ ಹೃದಯ ಶ್ರೀಮಂತಿಕೆ ಅನ್ನೋದು ಪ್ರತಿಯೊಬ್ಬರ ಹತ್ರನೂ ಇದೆ. ಹಾಗಾಗಿ ಅದನ್ನು ಮೊದಲು ನಾವು ನಮ್ಮ ಹತ್ರ ಅಳವಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರ ಹತ್ರ ಕೀಳರಿಮೆ ಇದೆ. ನಾನು ಬಡವ, ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ಆಗೋದಿಲ್ಲ ಅಂತ ಮಾತು ಪ್ರತಿಯೊಬ್ಬರ ಹತ್ರನೂ ಇದೆ. ಮೊದಲಾಗಿ ಅದು ಹೋದರೆ ನಾವು ನಮ್ಮ ಕ್ಷೇತ್ರದಲ್ಲಿ ಉತ್ತುಂಗಕ ಸ್ಥಾನಕ್ಕೆ ಇರೋದಂತೂ ಖಂಡಿತ, ಅದರಲ್ಲಿ ಯಾರು ಸಂಶಯ ಬೇಡ. ಯಾಕಂದರೆ ಇದಕ್ಕೆ ಕಾರಣ ನಿಮ್ಮ ಕಣ್ಣೆದುರಿಗಿರುವಂಥದ್ದು ನಾನೇನು ದೊಡ್ಡ ಮಹಾಸಾಧನೆ ಮಾಡಲಿಲ್ಲ, ಆದರೂ ಸಮಾಜದಲ್ಲಿ ಗೌರವ ಕೊಡುವಂಥ ಮಟ್ಟಕ್ಕೆ ನಾನು ಬಂದುಬಿಟ್ಟಿದ್ದೇನೆ. ಹಾಗಾಗಿ ಈ ವೇದಿಕೆಯಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಕೂಡ ನಮ್ಮ ಕಿಟೆಲ್ ಸರ್ ಕೊಟ್ಟಿದ್ದಾರೆ. ಇಷ್ಟೇ ನಾನು ಹೇಳೋದು. ಸರಕಾರಿ ಶಾಲೆ ಅಂತ ಹೇಳಿದ ತಕ್ಷಣ ಅಥವಾ ಕನ್ನಡ ಮೀಡಿಯಂ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಒಂಥರ ಕೀಳಾಗಿದೆ. ಇಂಗ್ಲೀಷ್ ಮಾತಾಡುವಂಥ ಮಕ್ಕಳಿಗೆ ಕನ್ನಡದಲ್ಲಿ ಮಾತಾಡೋ ಸ್ಟೂಡೆಂಟ್ಸ್ ಕಂಡ್ರೆ ಸ್ವಲ್ಪ ಒಂಥರ
ಮಾತಾಡೋದು. ಯಾಕಂದರೆ ನಮ್ಮ ಇಂಗ್ಲೀಷ್ನ ಫ್ಲೂಯೆನ್ಸ್ ನಮ್ಮ ಹತ್ರ ಸ್ವಲ್ಪ ಕಡಿಮೆ ಇರ್ತದೆ, ಅದನ್ನು ನಾವು ಒಪ್ಕೊಳ್ಬೇಕಂಥದ್ದು. ಆದರೆ ಆ ಇಂಗ್ಲೀಷೇ ಇವತ್ತು ನಮ್ಮ ಭಾರತವನ್ನು ಈ ಹಂತಕ್ಕೆ ಮುಟ್ಟಿಸಿದ್ದಲ್ಲ, ಮತ್ತು ಈಗಿನ ಮಕ್ಕಳ ಇಂಗ್ಲೀಷ್ ಮೀಡಿಯಂನ ಮಕ್ಕಳ ಸಾಧನೆಯಿಂದ ನಮ್ಮ ಭಾರತ ಈ ಹಂತಕ್ಕೆ ತಲುಪಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ಈ ಹಂತಕ್ಕೆ ಬರಬೇಕಿದ್ರೆ ನಮ್ಮ ಯಾರೆಲ್ಲ ಈಗ ವೇದಿಕೆಯಲ್ಲಿದ್ದಾರೆ ಅವರ ಹಂತದವರು ಸಾಧಿಸಿದಂಥ ಸಾಧನೆಯಿಂದಾಗಿ ಇವತ್ತು ಭಾರತ ರಾಷ್ಟ್ರದಲ್ಲಿ ರಾಷ್ಟ್ರಗುರು ಆಗಿದೆ. ಅಂದರೆ ನಮ್ಮ ಮಟ್ಟದ ಮಕ್ಕಳ ವಿದ್ಯಾಭ್ಯಾಸ ಅಲ್ಲವೇ ಅಲ್ಲ, ಆ ಪ್ರಗತಿ ಇನ್ನೂ ಬರಬೇಕಷ್ಟೇ. ಅದು ಇವಾಗ ನಮ್ಮ ಭಾರತ ವಿಶ್ವಗುರು ಆಗಿದೆ ಯಾವ ಕಾರಣ ಅಂದರೆ ನಮ್ಮ ಮೊದಲಿನ ಅಬ್ದುಲ್ ಕಲಾಂ ಆಗಲಿ ಅಥವಾ ತುಂಬ ಸಂಶೋಧಕರಿದ್ದರೆ ಅವರ ಮುಖಾಂತರವಾಗಿ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವು ಬೇರೆ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ನಾನು ಹೋಗ್ತಾ ಇಲ್ಲ. ನಾನು ನನ್ನ ಜೀವನದ ಒಂದೆರಡು ಘಟನೆಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ಹೇಳಿದಾಗೇನೆ ಅವರ ತಾಯಿ ಅವರನ್ನು ಅಬಾರ್ಷನ್ ಮಾಡುವಂಥ ಆ ಒಂದು ಆಯುರ್ವೇದಿಕ್ ಮದ್ದು ಕೊಡದು ಅವರ ಜನನ ಆಯಿತು. ಅವರು ವಿಷಕಂಠನ ಥರ ಆಗಿ ಕಪ್ಪಾಕಿದ್ದಾರೆ ಅಂತೇಳಿ ಇವರು ಮಾತು ಹೇಳಿದರು. ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನನ್ನನ್ನು ಇರುವಾಗ ನನ್ನ ತಾಯಿ ನಮ್ಮಲ್ಲಿ ಒಂದು ಸೀಮಂತ ಕಾರ್ಯಕ್ರಮ ಅಂತ ಇದೆ ಗರ್ಭಿಣಿಗೆ. ಸೀಮಂತದ ದಿನ ನಾಳೆ ಆದರೆ ಅದರ ಮೊದಲನೇ ದಿನ ಹುಟ್ಟಿದವ ನಾನು. ಹಾಗಾಗಿ ನನ್ನ ತಾಯಿಗೆ ಸೀಮಂತದ ಬಯಕೆ, ತುಳು ಭಾಷೆಯಲ್ಲಿ ಬಯಕೆ ಅಂತ ಹೇಳ್ತಾರೆ. ಆ ಬಯಕೆಯನ್ನು ಆಗದಂತಹ ಒಂದು ಹೆಣ್ಣಿನ ಹೊಟ್ಟೆಯಿಂದ ಜನಿಸಿದ ವ್ಯಕ್ತಿ ನಾನು. ಹಾಗಾಗಿ ನನಗೆ ಯಾವುದೇ ರೀತಿಯಲ್ಲೂ ಆಸೆ ಇಲ್ಲ, ಸಿಕ್ಕಿದ್ದಲ್ಲಿ ತೃಪ್ತಿ ಪಡುವಂಥ ಗುಣ ನಂದು. ಇದು ನನ್ನ ಜೀವನದಲ್ಲಿ ನಾನು ಕಲಿತಂಥ ಒಂದು ವಿಚಾರ. ಯಾಕೆ ಹೇಳಿದಂದರೆ ಯಾರಿಗೂ ಕೂಡ ಆಸೆ ಇರಬೇಕು, ಬಟ್ ತುಂಬ ದುರಾಸೆ ಇರಬಾರ್ದು ಅಂತೇಳಿ ಅದು ಸೂಚಿಸ್ತಾ ಇದೆ ನನಗೆ. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ನಾನು ತುಂಬ ಅಂತ ಹೇಳಿದ್ರೆ ಬಹಳ ಕಠಿಣ ಬಡತನದಿಂದ ಬಂದಂಥ ಒಂದು ಹುಡುಗ. ಯಾಕಂದರೆ ನಮ್ಮ ಅಜ್ಜನ ಕಾಲದಲ್ಲಿ ಸ್ವಲ್ಪ ಶ್ರೀಮಂತರಿದ್ದಂತೆ, ಆದರೆ ನನ್ನ ತಾಯಿ ಕಾಲದಲ್ಲಿ ನಮಗೇನೋ ಕಷ್ಟ ಇತ್ತು. ಯಾಕಂತ ಹೇಳಿದರೆ ನನ್ನ ತಾಯಿ ಬೀಡಿ ಕಟ್ತಾಯಿದ್ರು, ನನ್ನ ತಂದೆ ರಿಕ್ಷಾ ಡ್ರೈವರ್ ಆಗಿದ್ದರು. ಈಗಲೂ ನನ್ನ ತಾಯಿ ಬೀಡಿ ಕಟ್ತಾ ಇದ್ದಾರೆ, ಈಗಲೂ ಈ ಕ್ಷಣ ಕೂಡ ಕಟ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅವರಿಗೆ ಅದರಲ್ಲಿ ತೃಪ್ತಿ ಇದೆ. ಆ ತೃಪ್ತಿಯನ್ನು ತುಂಡಾಗಬಾರ್ದು, ಅವರ ಆ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ದೃಷ್ಟಿಯಿಂದ ಈಗಲೂ ನನ್ನ ಮನೆಯಲ್ಲಿ ಅವರು ಈಗ ಬಂದು ನೋಡ್ಬೋದು, ಅವ್ರು ಬೀಡಿ ಕಟ್ತಾ ಇದ್ದಾರೆ. ನಾನು ಅವರಿಗೆ ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸೋದಿಲ್ಲ. ಯಾಕಂತ ಹೇಳಿದರೆ ನಾವು ಆ ದಿವಸ ಆ ಬೀಡಿ ಕಟ್ಟಿದ ಹಣದಿಂದಲೇ ನಾವು ಊಟ ಮಾಡಿದವರು. ಹಾಗಾಗಿ ಇವತ್ತಿಗೂ ಆ ಉದ್ಯೋಗವನ್ನು ನಾನು ಪ್ರೀತಿ ಮಾಡ್ತಾಯಿದ್ದೆ. ಇವತ್ತಿಗೂ ನನ್ನ ಮನೆಯಲ್ಲಿ ಇವಾಗ ದೇವರ ದಯದಿಂದ ತುಂಬ ಜನ ಬಂದು ನಮ್ಮ ಹತ್ರ ಸಹಾಯ ಕೇಳ್ತಾರೆ. ಅದು ನಮಗೆ ಆ ದೇವರು ಕೊಟ್ಟಂಥ ವರ ಅಂತ ನಾನು ತಿಳ್ಕೊಳ್ತೀನಿ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಎಲ್ಲ ಮಕ್ಕಳಿಗೊಂದು ಇವರಿಗೆಲ್ಲ ಯಾಕೆ ಹೇಳ್ತದೆ ಅಂತೇಳಿ, ಶಾಲೆಯಲ್ಲಿ ಇವಾಗ ಪಿಕ್ಚರ್ ತೋರಿಸುವಂಥದ್ದು, ಮ್ಯಾಜಿಕ್ ಅದೆಲ್ಲ ಈಗಿನ ಶಿಕ್ಷಣ ಪದ್ಧತಿ ಅಷ್ಟು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಬೇಕಾದಷ್ಟು ಪುಸ್ತಕ ಅಂತ ಹೇಳಿದ್ರೆ ನಾವು ಕೆಲಸ ಸಿಕ್ಕಿದ್ರೆ ಕೂಲಿ ಕೆಲಸ ಮಾಡ್ಬೋದು, ಆ ಥರ ಹೊತ್ತು ಅಭ್ಯಾಸ ಆಗಿದೆ ನಮಗೆ. ಪುಸ್ತಕವನ್ನೇ ಹೊತ್ತು ಅಭ್ಯಾಸ ಆಗಿದೆ. ಮೊದಲೆಲ್ಲ ನಮಗೆ ಒಂದೇ ಪುಸ್ತಕ, 2 ಪುಸ್ತಕ, ಪ್ಲಾಸ್ಟಿಕ್ ಚೀಲ ಸುತ್ತಕೊಂಡು ಕಿಸೆ ಹೀಗೆ ಹಿಡ್ಕೊಂಡು ಓಡೋದು, ಒಂದು ಕೈಯಲ್ಲಿ ಚಡ್ಡಿ ಹೀಗೆ. ಹೌದು, ನಗಲಿಕ್ಕೆ ಇಲ್ಲ ಇದ್ದಂಥ ವಿಚಾರ ಅದು. ಇವಾಗ ನಿಮ್ಗೆ ಅಂಥ ಕಷ್ಟ ಎಲ್ಲ ನೋಡ್ಲಿಕ್ಕೆ ಹೋಗ್ಬೇಕಿದ್ರೆ ಚಪ್ಪಲಲ್ಲಿ ಒಂದು ಕಡೆ, ಆ ಕಾಲಿನ ಕಡೆಯಲ್ಲಿ ಒಂದು ಒಟ್ಟು ಅಂತ ಹೇಳ್ತದೆ, ಒಳಗೆ ಹೋಲಾಗಿರ್ತದೆ. ಮತ್ತು ಓಡುವಾಗ ಅದು ಚಪ್ಪಲ್ ಬೀಳ್ತದೆ, ಅದನ್ನು ಎತ್ಕೊಂಡು ವಾಪಸ್ ಸಿಕ್ಸಿ ಅದಕ್ಕೊಂದು ಆಣೆ ಸಿಕ್ಸಿ ಮತ್ತೆ ಓಡ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನಮಗೆ ಬೆಳಿಗ್ಗೆ ಶಾಲೆಗೆ ಹೋಗೋದು ಮುಂಚೆ ಬೀಡಿ ಕಟ್ಟಲಿಕ್ಕಿತ್ತು. ಬೀಡಿ ಕಟ್ಟಿ ಅದನ್ನು ಶಾಲೆಗೆ ಕಂಪನಿಗೆ ಕೊಟ್ಟು ಬಿಟ್ಟು ಅಲ್ಲಿಂದ ವಾಪಸ್ ನಾವು ಓಡ್ಕೊಂಡು ಬರಬೇಕು. ಬರುವಾಗ 9:30 10 ಗಂಟೆ, ಅಲ್ಲಿಂದ ವಾಪಸ್ 2 ಪುಸ್ತಕ ಓಡಬೇಕು. ಇವಾಗ ಹೋಮ್ವರ್ಕ್ ಬೇರೆ, ಟ್ಯೂಷನ್ ಬೇರೆ, ಇನ್ನೊಂದು ಯಾವುದು ಯಾಕಂದ್ರೆ ನನ್ನ ಮಗ ಕೂಡ ಈಗ ಕಾಲೇಜಲ್ಲಿ ಕಲಿತಾ ಇದ್ದಾನೆ. ಆದರೆ ನನ್ನ ಮಗನಿಗೆ ಕೂಡ ನಾನು ಈಗಲೂ ಕೂಡ ನನ್ನ ಹತ್ರ ಕಾರ್ ಇದೆ, ವ್ಯವಸ್ಥೆ ಇದೆ, ಡ್ರೈವರ್ ಇದೆ, ಎಲ್ಲ ಇದೆ. ಆದರೂ ಕೂಡ ಬಸ್ಸಲ್ಲೇ ಹೋಗಬೇಕು, ಬಸ್ಸಲ್ಲೇ ಬರಬೇಕು. ಬಸ್ಸಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಕಲಿತ್ರೆ ಮಾತ್ರ ಅನುಭವ ಬರ್ತದೆ. ಅದಕ್ಕೋಸ್ಕರ ನಾನು ಈಗಲೂ ಕೂಡ ನನ್ನ ಮಗನಿಗೆ ಆ ಥರ ಮಾಡ್ತಾಯಿದ್ದೀನಿ ಸರ್. ಆ ಕಷ್ಟ ಅನ್ನೋದು ಸ್ವಲ್ಪನಾದರೂ ಮನುಷ್ಯನಿಗೆ ತಿಳಿದಿರಬೇಕು. ಅದಕ್ಕೋಸ್ಕರ ಆವಾಗ ಆ ಪಿಕ್ಚರ್ ತೋರಿಸಲಿಕ್ಕೆ ಒಂದು 50 ಪೈಸೆ ಅಥವಾ 1 ರೂಪಾಯಿ ತಗೊಂಡಿದ್ರು ಶಾಲೆಯಲ್ಲಿ ಟೀಚರ್ಸ್. ಯಾಕಂತ ಹೇಳಿದ್ರೆ ಅದು ಆ ಬರುವಂಥ ಸಿನಿಮಾ ತೋರಿಸುವಂಥ ಅವರಿಗೆ ಕೊಡಲಿಕ್ಕಿತ್ತು ಕಲೆಕ್ಷನ್ ಮಾಡಿ. ಆ 1 ರೂಪಾಯಿ ಕೊಡಲಿಕ್ಕಿತ್ತಂಥ ಕಾರಣಕ್ಕೋಸ್ಕರ ನಾನು ಪಿಕ್ಚರ್ ನೋಡಲಿಕ್ಕೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ಆ 1 ರೂಪಾಯಿ ಉಳಿದರೆ ಆವಾಗ 2 ರೂಪಾಯಿ 10 ಪೈಸೆ ಅಂಗಡಿಯಲ್ಲಿ ಅಕ್ಕಿಗಿತ್ತು. ಆ 1 ರೂಪಾಯಿ ಉಳಿದರೆ ಅರ್ಧ ಕೆ ಜಿ ಅಕ್ಕಿ ಸಿಗ್ತದೆ. ಅರ್ಧ ಕೆ ಜಿ ಅಕ್ಕಿ ಸಿಕ್ಕಿದ್ದು ನನಗೆ ಆ ದಿವಸದ ಜೀವನ ಹೋಯಿತು. ಆ ಕಾರಣಕ್ಕೋಸ್ಕರ ನಾನು ಯಾವುದೇ ಪಿಕ್ಚರನ್ನು ಶಾಲೆಯಲ್ಲಿ ನೋಡಿದಂಥ ವ್ಯಕ್ತಿ ಅಲ್ಲ, 1 ರೂಪಾಯಿ ಉಳಿಸಲಿಕ್ಕೋಸ್ಕರ. ಆದರೆ ಈಗ 1 ರೂಪಾಯಿ ಅಲ್ಲ,
ಐಫೋನ್ ಕೊಡದಿದ್ದರೆ ಮನೆಯಲ್ಲಿ ಗಲಾಟೆ ಆಗ್ತದೆ. ಗಲಾಟೆ 30,000 ರೂಪಾಯಿ ಐಫೋನ್ ಕೇಳ್ತಾರೆ ಈಗಿನ ಮಕ್ಕಳು. ಇದು ಪರಿಸ್ಥಿತಿ. ಆದರೆ ಇರಲಿ, ಪರವಾಗಿಲ್ಲ, ಈಗ ನಮ್ಮ ಸಮಾಜ ಸುಧಾರಿದೆ, ನಾವು ಕೂಡ ಸುಧಾರಿದ್ದೇವೆ, ಅದೆಲ್ಲ ಬೇಕಾಗುವಂಥ ವಸ್ತುಗಳು. ಆದರೆ ಸ್ವಲ್ಪ ಅದರ ಬಗ್ಗೆ, ಆ ಕಷ್ಟದ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು. ಮತ್ತೊಂದು ವಿಚಾರ ಏನಂತ ಹೇಳಿದರೆ, ನನಗೆ ಶಾಲೆಯಲ್ಲಿ ಅಷ್ಟು ಕಷ್ಟ ಇದ್ದರೂ ಕೂಡ ದೇವರ ದಯದಿಂದ ಕ್ಲಾಸಲ್ಲಿ ನಾನು ಲೀಡರ್ ಆಗಿದ್ದವ. ಹಾಗಾಗಿ ಏನೋ ದೇವರ ದಯ ಗೊತ್ತಿಲ್ಲ, ಆವಾಗಿನಿಂದ ಈವಾಗಲೂ ಕೂಡ ನಾನು ಫಸ್ಟ್ ಬೆಂಚಿನ ಫಸ್ಟಲ್ಲೇ ಕಲ್ತವ. ಇವಾಗಲೂ ಯಾವುದೇ ಕಾರ್ಯಕ್ರಮ ಹೋದರೂ ಕೂಡ ನಾನು ಫಸ್ಟ್ ಬೆಂಚಲ್ಲಿ ಫಸ್ಟ್ ಸೀಟಲ್ಲೇ ಕೂತ್ಕೊಳ್ಳೋಂಥ ಅಭ್ಯಾಸ ನನಗಿದೆ ಈಗ. ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ಮಾತು ಹೇಳ್ತೇನೆ, ಎಲ್ಲ ಮಕ್ಕಳು ಆದಷ್ಟು ಹಿಂದಿನ ಸೀಟಿಗೆ ಪ್ರಯತ್ನ ಪಡ್ತಾ ಇರ್ತಾರೆ. ಪಿರಾಡ್ಕೊಲ್ಗ ಅಂತೇಳಿ ಪಿರಾಡ್ಕೊಲ್ಕೊಂಡ್ರೆ ಸರ್ ಹೇಳಿದ ಇಬ್ಬರು ಯಾರೋ ತಂಟೆ ಮಾಡ್ತಾ ಇದ್ರಂತೆ, ಅದೇ ಮಾಡಲಿಕ್ಕೋಸ್ಕರ ಹಿಂದೆ ಕೂತ್ಕೊಳ್ಳೋದು. ಆದರೂ ಕೂಡ ಹಿಂದಿನ ಹುಡುಗರನ್ನು ನಾವು ದೂರಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ವರ್ಲ್ಡಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಕೂಡ ಲಾಸ್ಟ್ ಬೆಂಚಿನ ಕೂತಂಥ ವ್ಯಕ್ತಿ. ಅವ್ರ ಕೊನೆಗೆ ಎಲ್ಲ ಆದಮೇಲೆ ಮೊನ್ನೆ ಇತ್ತೀಚೆಗೆ ಸಂದರ್ಶನದಲ್ಲಿ ಹೇಳಿದರು, ನಾನು ಲಾಸ್ಟ್ ಬೆಂಚಲ್ಲಿ ಕೂತ ಹುಡುಗ ಆದರೂ ಕೂಡ ನನ್ನ ಎಲ್ಲ ಕ್ಲಾಸಿನ ಎಲ್ಲ ಹುಡುಗರು ಈಗ ಶುರುವಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಂಪನಿ CEO ಆಗಿದ್ದಾರೆ, ಬಟ್ ನಾನು ಅವರಿಗೆಲ್ಲ ಓನರ್ ಆಗಿದ್ದೀನಿ ಅಂತ ಮೊನ್ನೆ ಒಂದು ಮಾತು ಹೇಳಿದರು. ಹಾಗಾಗಿ ಹಿಂದೆ ಕೂತವರು ಕೂಡ ಯಾರು ಕೂಡ ಹಾಳಲ್ಲ. ಹಾಗಾಗಿ ಚೇಷ್ಟೆಗಳು ಇದ್ದದ್ದು ಬಿಡಿ, ಅದು ವಿದ್ಯಾರ್ಥಿ ಜೀವನದಲ್ಲಿ ಚೇಷ್ಟೆ ಮಾಡೋದಿದ್ರೆ ಅದು ಜೀವನವಲ್ಲ, ಮತ್ತೆ ಅದು ಸಿಕ್ಕಲ್ಲ ಆ ಜೀವನ. ಈ ವಿದ್ಯಾರ್ಥಿ ಜೀವನ ಅನ್ನೋದು ಮತ್ತೆ ಯಾವಾಗಲೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಕಷ್ಟದ 1-2 ದಿವಸಗಳು ನಾನು ನಿಮಗೆ ನೆನಪು ಮಾಡ್ತೀನಿ. SLC ಆಯಿತು ನಂದು. SLCಯಲ್ಲಿ ನನಗೆ 422 ಮಾರ್ಕ್ಸ್ ಸಿಕ್ಕಿತ್ತು ನನಗೆ. PUCಗೆ ಇವಾಗ ಮೊದಲೇ ಆಲೋಚನೆ ಇರ್ತದೆ, ಯಾವ ಸ್ಟೇಜಿಗೆ ಹೋಗಬೇಕು, ಕಾಮರ್ಸ್ ಮಾಡಬೇಕಾ ಅಥವಾ ಆರ್ಟ್ಸ್ ಮಾಡಬೇಕಾ, ಸೈನ್ಸ್ ಮಾಡಬೇಕಾ, ಯಾವುದು ಅಥವಾ ಬೇರೆ ಯಾವುದಾದ್ರೂ ಕೋರ್ಸ್ ಮಾಡಬೇಕಂತ ಮೊದಲೇ ಡಿಸೈಡ್ ಆಗಿರ್ತದೆ. ಆದರೆ ಆವಾಗ ನಮಗೆ ಯಾವುದೇ ವಿಷಯ ಗೊತ್ತಿರಲಿಲ್ಲ, ಯಾವುದನ್ನು ಆಯ್ಕೆ ಮಾಡಬೇಕಂತಲೇ ಗೊತ್ತಿರಲಿಲ್ಲ. ಆದರೂ LSS ಕಾಲೇಜಿಗೆ ನಾನು ಹೋದೆ. LSS ಕಾಲೇಜ್ ನೈಟ್ ಕಾಲೇಜಿಗೆ. ಹಗಲೊತ್ತಿಗೆ ನಮಗೆ ಸೇರಿಸಲಿಕ್ಕೆ ಅಷ್ಟು ತಾಕತ್ತಿರಲಿಲ್ಲ. ನಾನು ಕೂಲಿ ಕೆಲಸ ಮಾಡ್ತಾಯಿದ್ದೆ, ಕಲ್ಲೋರ್ಲಿಕ್ಕೆ, ಮಣ್ಣೋರ್ಲಿಕ್ಕೆ, ಮೇಸ್ತ್ರಿಗೆ, ಹೆಲ್ಪರ್ ಕೆಲಸಕ್ಕೆ ನಾನು ಹೋಗ್ತಾಯಿದ್ದೆ. ಅಂದರೆ ನನ್ನ 91ನೇ ಇಸವಿ. ಯಾಕಂತ ಹೇಳಿದ್ರೆ ಒಂದು ವೇಳೆ 94ನೇ ಇಸವಿಯಲ್ಲಿ ಆಗಿದ್ದರೆ ನನಗೆ ಕಿಟೇಲಲ್ಲಿ ಒಂದು ಸೀಟ್ ಸಿಗ್ತಿತ್ತಾ ಏನೋ. ಆವಾಗ 94ನೇ ಇಸವಿಯಲ್ಲಿ ಇಲ್ಲಿ ಪದವಿ ಪೂರ್ವ ಕಾಲೇಜ್ ಆಯಿತು ಅಂತೇಳಿ ಆಗ ಸರ್ ಹೇಳಿದರು. ಹಾಗಾಗಿ ಒಂದು ಆಸೆ ಇತ್ತು, 94ರಲ್ಲಿ ಬದಲಿಗೆ 90ರಲ್ಲೇ ಮಾಡಿದ್ದಿದ್ರೆ ನಾನು ಕೂಡ ಒಂದು ಈ ಶಾಲೆಗೆ ಸೇರ್ಬೋದಂತಂದು ಆಸೆ ಈಗಲೂ ಆಯಿತು ನನಗೆ. ಹಾಗಾಗಿ 90ನೇ ಇಸವಿಯಲ್ಲಿ ನಾನು LSS ಕಾಲೇಜಿಗೆ ಸೇರಿದೆ. ನಾನು ಅವಾಗ ಆರ್ಟ್ಸ್ ಅಂತ ಹೇಳಿದ್ರೆ ಎಲ್ಲರಿಗೂ ಆಸೆ, ಅಂದರೆ ನನಗೆ ಲಾ ಮಾಡಬೇಕಾದ್ರೆ ತುಂಬ ಆಸೆ ಇತ್ತು. ಹಾಗಾಗಿ ನಾನು ಆರ್ಟ್ಸ್ ಕಾಲೇಜಿಗೆ ಹೋದೆ. ಆರ್ಟ್ಸ್ ಕಾಲೇಜಿಗೆ ಹೋಗುವ ಆರ್ಟ್ಸ್ಗೆ ಅಂತ ಕೇಳಿದೆ ನಾನು. ಅದಕ್ಕೆ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಹೇಳಿದರು, ನಿಮಗೆ ಮ್ಯಾಥ್ಸಲ್ಲಿ ಮಾರ್ಕ್ಸ್ ಒಳ್ಳೆಯದು, ಹಾಗಾಗಿ ನೀವು ಕಾಮರ್ಸ್ ತಗೊಳ್ಳಿ ಅಂತ ಹೇಳಿದರು. ನಮಗೇನು, ನಮ್ಮ ಹತ್ರ ಹಣನೇ ಇಲ್ಲ, 10 ರೂಪಾಯಿ ಕೂಡ ಇಲ್ಲ, ಖಾಲಿ ಅಪ್ಲಿಕೇಶನ್ಗೆ ಕೊಡಲಿಕ್ಕೂ ನನ್ನ ಹತ್ರ ಹಣ ಇಲ್ಲ. ಹಾಗಾಗಿ ಹೋಗಿ ತಗೊಂಡು ಬಂದು ತಂದೆಯನ್ನು ಹುಡುಕುವಷ್ಟು ನನ್ನ ಹತ್ರ ಪುಡ್ಸೋದಿಲ್ಲ. ತಂದೆ ಎಲ್ಲೆಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ರಿಕ್ಷಾದಲ್ಲಿ. ಅಲ್ಲೇ ಒಂದು ಸೈನ್ ಮಾಡಿದೆ ಅಪ್ಲಿಕೇಶನ್ಗೆ. ಕೇಳಿದರು, ಇಷ್ಟು 5 ನಿಮಿಷದಲ್ಲಿ ನಿಮಗೆ ಹೇಗೆ ತಂದೆ ಸಿಗ್ನೇಚರ್ ತಗೊಂಡು ಬಂದೆ ಅಂತ ಕೇಳಿದರು ನನ್ನ ಹತ್ರ. ನಾನು ಆವಾಗಲೇ ಹೇಳಿದೆ ಅದಕ್ಕೆ, ನನ್ನ ತಂದೆ ಇಲ್ಲೇ ಬಾಡಿಗೆ ತಗೊಂಡು ಬಂದಿದ್ದೆ, ಅಲ್ಲೇ ಹಾಕ್ಸಿದೆ ಅಂತ ಹೇಳಿದೆ. ಅಲ್ಲೂ ಒಂದು ಸುಳ್ಳು ಹೇಳಿದೆ ನಾನು. ಯಾಕೆ ಸುಳ್ಳು ಹೇಳಿದೆ ಅಂತ ಹೇಳಿದ್ರೆ, ನನಗೆ ಸೀಟು ಬೇಕಿತ್ತು, ಆ ದಿವಸ ಲಾಸ್ಟ್ ದಿನ ಆಗಿತ್ತು. ಆ ಒಂದು ಉದ್ದೇಶಕ್ಕೆ ನಾನೊಂದು ಸುಳ್ಳು ಹೇಳಿದೆ ಅಲ್ಲಿ. ಅದು ಈಗಲೂ ನೆನಪಿದೆ, ನಾನು ಅದು ಮಾಡಬಾರ್ದಿತ್ತು, ಅದಕ್ಕೋಸ್ಕರ ನನಗೆ ಆ ಸೀಟ್ ತಪ್ಪಿತ್ತು ಅಂತ ಈಗ ಒಂದು ಆ ಸಣ್ಣ ಪಶ್ಚಾತ್ತಾಪ ಕೂಡ ಆಗ್ತಾ ಇದೆ. ಸುಳ್ಳು ಹೇಳಿದರೂ ಕೂಡ ಎಲ್ಲಾದರೂ ತಪ್ತದೆ ಅಂತ ನಂಗೆ ಗೊತ್ತಿತ್ತು. ಹಾಗಾಗಿ ನನಗೆ ಸೀಟ್ ಕೊಟ್ಟರೆ ಅಲ್ಲಿ ಕ್ಲಾಸಿಗೆ ಅಟೆಂಡೆನ್ಸ್ ಮಾಡಿದ್ದು. ನೆಕ್ಸ್ಟ್ ಡೇ ನಾನು ಹೋದೆ. ಒಬ್ಬರು ನಾನೊಂದು ಅಂಗಡಿಯಲ್ಲಿ ಕೆಲಸಕ್ಕಿದ್ದೆ, ಒಂದು ಮಿನರಲ್ ಸಪ್ಲೈ ಕಂಪ್ನಿಯಲ್ಲಿ ನಾನೊಂದು ಕೆಲಸಕ್ಕಿದ್ದೆ. ತಿಂಗಳಿಗೆ ನನಗೆ 250 ರೂಪಾಯಿ ಸಂಬಳ ಇತ್ತು. ಆವಾಗ ಅವ್ರು ಹೇಳಿದ್ರು, ಫೀಸ್ ನಾನು ಕಟ್ತೇನೆ ಅಂತ ಹೇಳಿದೆ. ಆಯಿತು ಅಂತ ಆಸೆಯಲ್ಲಿ ಹೋದೆ. ಮನೆಯಲ್ಲಿ ಕಟ್ಟುವಂಥ ಪರಿಸ್ಥಿತಿ ಇಲ್ಲ. ನಾನು ದುಡಿದಿದ್ದರೆ ನನ್ನ ತಾಯಿಗೆ ಸಪೋರ್ಟ್ ಮಾಡೋರು ಯಾರಿಲ್ಲ. ಯಾಕೆ ತಂದೆ ಅಷ್ಟು ಇನ್ಕಮ್ ಇರಲಿಲ್ಲ, ಮತ್ತು ಅಷ್ಟು ಸ್ವಲ್ಪ ಅವ್ರ ಹತ್ರ ಗುಣ ಕೂಡ ಸ್ವಲ್ಪ. ಆವಾಗ ನಂತರ ಅವ್ರು ಬದಲಾದರು. ಆ ಸಮಯದಲ್ಲಿ ಅವ್ರದ್ದು ಕೂಡ ಸ್ವಲ್ಪ ಗುಣ ಅಷ್ಟು ಸರಿ ಇರಲಿಲ್ಲ. ಹಾಗಾಗಿ ಅಷ್ಟು ಕಷ್ಟಪಡಬೇಕಾಯಿತು. ಕೊನೆಗೆ ಸೀಟ್ ಸಿಕ್ಕಿತ್ತು. 15 ದಿವಸ ನಾನು ಕ್ಲಾಸಿಗೆ ಹೋದೆ. 14ನೇ ದಿವಸ ನನ್ನ ಹತ್ರ ಹೇಳಿದ್ರು, ನೀನು ಫೀಸ್ ಕಟ್ಟಿದೆ, ಕ್ಲಾಸಿಗೆ ಬರಬೇಡ ಅಂತ ಹೇಳಿದರು. ಮನೆಗೆ ಬಂದೆ. ಮನೆಗೆ ಬಂದು ತಾಯಿ ಹತ್ರ ತುಂಬ ಅತ್ತೆ ಅಂತ ಹೇಳಿದ್ರೆ 3 ದಿವಸ ನಾನು ಊಟ ಕೂಡ ಮಾಡಿಲ್ಲ ಸರಿಯಾಗಿ. ನನಗೆ
ನನ್ನ ಎಜುಕೇಷನ್ ಹೋಯ್ತು ಅಂತೇಳಿ ತುಂಬ ಬೇಜಾರಾಯಿತು. ತುಂಬ ಅಂತ ಹೇಳಿದ್ರೆ ಅದು ಹೇಳಲಿಕ್ಕಾಗೋದಿಲ್ಲ, ಅಷ್ಟು ನೋವಾಗಿದೆ ನನಗೆ. ಯಾಕಂದರೆ ನನಗೆ ಲಾ ಮಾಡಬೇಕಂತ ಒಂದು ತುಂಬ ಆಸೆ ಇತ್ತು. ಹಾಗಾಗಿ ಅಲ್ಲಿ ನನ್ನ ಎಜುಕೇಷನ್ ಕಟ್ಟಾಗಿ ಫೀಸ್ ಕಟ್ಟುವಂಥ ವ್ಯಕ್ತಿ ಆ ದಿವಸದಿಂದ ನಾನು ಕಣ್ಣಲ್ಲೇ ನೋಡಲಿಲ್ಲ ಆ ವ್ಯಕ್ತಿಯನ್ನು. ಮತ್ತು ಆ ವ್ಯಕ್ತಿ ನನ್ನ ಆಫೀಸ್ ಕಡೆ ಕೂಡ ಬರಲಿಲ್ಲ. ಹಾಗಾಗಿ ನಂದು ವಿದ್ಯಾಭ್ಯಾಸನೇ ಕಟ್ಟಾಗೋಯ್ತು. ಆ ದಿನ ನಾನೊಂದು ನಿರ್ಣಯ ಮಾಡಿದೆ, ಒಂದಲ್ಲ ಒಂದು ದಿವಸ ನಾನು ಏನಾದರೂ ಸಾಧನೆ ಮಾಡಿ ಸಮಾಜದಲ್ಲಿ ತೋರಿಸ್ಬೇಕಂತೇಳಿ ನಾನು ಆ ದಿವಸನೇ ಸಾಹೇಬರು ಹೇಳಿದರು, ನೀವು ಇವಾಗಲೇ ಬರ್ಕೊಳ್ಳಿ ಅಂತೇಳಿ. ನಾನು ಪುಸ್ತಕದಲ್ಲಿ ಬರೀಲಿಲ್ಲ, ಮನಸ್ಸಲ್ಲೇ ಬರ್ಕೊಂಡೆ. ಒಂದಲ್ಲ ಒಂದು ದಿವಸ ನಾನು ಈ ಸಮಾಜದಲ್ಲಿ ನನಗೆ ಗೌರವ ಸಿಕ್ಕುವಂತೆ ನಾನು ನಡಿದ್ದೇನೆ ಅಂತೇಳಿ ಆ ದಿವಸ ನಾನು ನಿರ್ಣಯ ಮಾಡಿಕೊಂಡೆ. ನನ್ನ ಮನಸ್ಸಿನ ಪುಸ್ತಕದಲ್ಲಿ ಅಂದರೆ ಮಸ್ತಕದಲ್ಲಿ ನಾನು ಬರ್ಕೊಂಡೆ. ಸಾಹೇಬರು ಪುಸ್ತಕದಲ್ಲಿ ಬರೀರಿ ಅಂತ ಹೇಳಿದ್ರಿ, ನಾನೀಗ ಹೇಳ್ತಾ ಇದ್ದೀನಿ ನಿಮಗೆ, ಪುಸ್ತಕದಲ್ಲೂ ಬರೀರಿ, ಮಸ್ತಕದಲ್ಲಿ ಅದನ್ನು ಇಟ್ಕೊಳ್ಳಿ. ನಿಮ್ಮ ಉದ್ದೇಶ ಏನಿದೆ ಅದನ್ನು ಇವಾಗಲೇ ಈ ದಿವಸನೇ ಡಿಸೈಡ್ ಮಾಡ್ಕೊಳ್ಳಿ, ನಾನು ಈ ಥರ ಆಗಲೇಬೇಕು ಅಂತ ಹೇಳಿದರೆ. ಒಂದು ಪಾಠ ಇತ್ತು 8ನೇ ಕ್ಲಾಸಲ್ಲಿ, ಧ್ರುವ, ಇವಾಗ ಉಂಟ ಅಂತೇಳಿ ಗೊತ್ತಿಲ್ಲ ನನಗೆ, ಧ್ರುವ ಅಂತ ಒಂದು ಪಾಠ ಇತ್ತು. ಅಲ್ಲೊಂದು ವಾಕ್ಯ ಕೂಡ ಬಂದಿದ್ರು ಆವಾಗ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಮಗು, ಆದರೆ ಸಾಧಿಸುವ ಛಲ ಬೇಕಂತೇಳಿ ಒಂದು ಸೆಂಟೆನ್ಸ್ ಇತ್ತು. ಅದು ಕೆಲವು ಟೀಚರ್ಸಿಗೆ ಗೊತ್ತಿರ್ಬೋದು, ಯಾಕಂದ್ರೆ ನನ್ನ ವಯಸ್ಸಿನ ಟೀಚರ್ಸ್ ಸ್ಕೂಲಿಗೆ ಹೋಗಿದ್ರೆ ಗೊತ್ತಿರ್ಬೋದು. ಆ ಒಂದು ಪಾಠ ಇತ್ತು, ಅದು ಕೂಡ ನನಗೆ ಅದನ್ನು ನಾನು ಪದೇ 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 ನೆನಪು ಮಾಡ್ತಾ ಇರ್ತೇನೆ. ಯಾಕಂತ ಹೇಳಿದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ಒಂದು ಹಂತಕ್ಕೆ ಬರಬೇಕಾದ್ರೆ ಈ ಸಿಂಹ ಕೂಡ ಯಾವುದೇ ಹಂತಕ್ಕೆ ಮುಟ್ಟಿದ್ರು ಕೂಡ ವಾಪಸ್ ತಿರುಗಿ ನೋಡ್ತಾ ಇರಬೇಕಂತೆ. ಅದಕ್ಕೋಸ್ಕರ ಅದು ಸಿಂಹಾವಲೋಕನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸಾರ್ ಕರೆದ ತಕ್ಷಣ ನಾನು ಬಂದೆ. ನನಗೆ ಯಾಕಂದರೆ ನನ್ನ ಕಷ್ಟ ದಿನಗಳನ್ನು ನಾನು ಪ್ರತಿ ದಿವಸ ನೆನೆಸ್ಕೊಳ್ದೆ. ಯಾಕಂದರೆ ಅದು ನೆನಪಿಸ್ಕೊಂಡಾಗ ನಮಗೆ ದುರಹಂಕಾರ ಬರುವುದಿಲ್ಲ. ಅಹಂಕಾರ ಇಲ್ಲದಿದ್ದರೆ ನಾವು ಮೇಲೆ ಹತ್ತಲಿಕ್ಕೆ ಸಾಧ್ಯ ಇಲ್ಲ. ಸರ್ ಹೇಳಿದ್ದೇನೆ, ಧನ್ಯವಾದಗಳು. ಗೋರಿಗುಡ್ಡ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಂಡು ಅವರ ಸಮಾಜದ ಸೇವೆ, ಸಮಾಜದಲ್ಲಿ ಅವರು ಹೆಚ್ಚಾಗಿ ಜನರೊಟ್ಟಿಗೆ ಬೆರೆತುಕೊಳ್ತಾರೆ. ಅವರಿಗೆ ಈ ಜನರ ಪರಿಚಯವಿದ್ದರಿಂದ ನಮ್ಮ ಸಂಸ್ಥೆಗೆ ಯೋಗ್ಯವಾದ ಅತಿಥಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಇವರ ಮಾತುಗಳನ್ನು ಕೇಳಿದ ನಂತರ ಬಹುಶಃ ನಮಗೇನು ಮಾತು ಉಳಿದಿಲ್ಲ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಥದ್ದೇ ಪರಿಸ್ಥಿತಿಯಲ್ಲಿ, ನೀವು ಬೆಳೆದ ಪರಿಸ್ಥಿತಿಯಲ್ಲಿ ಬೆಳೆದ ಈ ಮಹಾನ್ ವ್ಯಕ್ತಿಗಳು ಆಡಿದ ಮಾತುಗಳನ್ನು ನೀವು ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಿಮ್ಮ ಜೀವನಕ್ಕೆ ಇವರೇ ಒಂದು ಆದರ್ಶ. ಅವರ ಅಪಾರ ಅನುಭವಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಅವರ ಮಾತುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರ ಹಾಗೆಯೇ ನೀವು ಕೂಡ ಮುಂದೆ ಬೆಳೀಬೇಕು. ಸಮಾಜದಲ್ಲಿ ಯೋಗ್ಯ ಪ್ರಜೆಗಳಾಗಿರಬೇಕು. ಅದೇ ಸಮಯದಲ್ಲಿ ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಜನೆ ಮಾಡಿದ ಲಾವಣ್ಯ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಇಲ್ಲಿ ಕಲಿತು ಬಹುಶಃ ಅವಳು ಕೂಡ ನಿಮಗೆ ಒಂದು ಆದರ್ಶ ಅಂತ ಹೇಳ್ಬೋದು. ಅವರ ಆ ಸಾಧನೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ನಾನು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿ ಹಾಗೂ ಸಹೋದ್ಯೋಗಿ ಬಂಧುಗಳು, ವಿದ್ಯಾರ್ಥಿ ಬಳಗದ ಪರವಾಗಿ ಲಾವಣ್ಯನನ್ನು ಅಭಿನಂದಿಸುತ್ತೇನೆ. ಹಾಗೆಯೇ ನಿಮ್ಮೆಲ್ಲರಿಗೂ ನೀವು ಮುಂದೆ ಒಳ್ಳೆಯ ಪ್ರಜೆಗಳಾಗಿ ದೇವರು ನಿಮ್ಮನ್ನು ಒಳ್ಳೆಯ ಗುಣಗಳಿಂದ ನಿಮ್ಮನ್ನು ನಡೆಸಲಿ. ನೀವು ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಗಳಾಗಿ ಬೆಳೆಯಲಿ. 1999 ಜುಲೈ 26ರಂದು ಭಾರತ ದೇಶ ಅತ್ಯಂತ ಸಂಭ್ರಮವನ್ನು ಆಚರಿಸುವಂತಹ, ದೇಶದ ಜಯವನ್ನು ಸಾಧಿಸಿರುವಂತಹ, ಹೆಮ್ಮೆಯನ್ನು ಸಂಭ್ರಮಿಸಿರುವಂತಹ ದಿನದೊಂದು ಈ ಸಾಧಕರ ದಿನ ನಡೀತಾ ಇದೆ ಅಂತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷದ ದಿನ. ಕಾರ್ಗಿಲ್ ವಿಜಯ್ ದಿವಸ್. ಇವತ್ತು ರಾಷ್ಟ್ರಾದ್ಯಂತ ಕಾರ್ಗಿಲ್ ವಿಜಯ್ ದಿವಸನ್ನು ನಾವು ಆಚರಿಸ್ತಾ ಇದ್ದೇವೆ. ಅಂತಹ ಸಂಭ್ರಮದ ದಿನದಂದು
ರಾಷ್ಟ್ರದ ಸಂಭ್ರಮದ ದಿನದಂದು ನಮ್ಮ ಸಂಭ್ರಮದ ದಿನ, ನಮ್ಮ ಸಂಸ್ಥೆಯ ಸಾಧಕರ ಸಂಭ್ರಮದ ದಿನವನ್ನು ನಾವು ಆಚರಿಸುವಂತಹದ್ದು ಯೋಗ. ಆ ಯೋಗದಲ್ಲಿ ನಾನು ಸಹ ತಮ್ಮೊಟ್ಟಿಗೆ ಭಾಗಿಯಾಗಿದ್ದೇನೆ. ಆದ್ದರಿಂದ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಆಭಾರ ಮನ್ನಣೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂಥ ದಿನದಂದು ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ನಮ್ಮ ಪ್ರೊಫೆಸರ್ ಶಿವಕುಮಾರ್ ಸರ್ ಅವರು ಅದ್ವಿತೀಯ ಭಾಷಣಗಾರರು, ಅತ್ಯಂತ ಕನಸುಗಾರರು ಮತ್ತು ಸಾಧಕರು ಸಹ. ಅವರು ಕೇವಲ ಭಾಷಣವನ್ನು ಮಾಡಲಿಲ್ಲ, ಕೇವಲ ತಮ್ಮಲ್ಲಿರುವಂತಹ ಸ್ಫೂರ್ತಿಯನ್ನು ಅವರು ಪ್ರಜ್ವಲಿಸಲಿಲ್ಲ. ತಮ್ಮ ಸಾಧನೆಯನ್ನು ತೋರಿಸುವ ಮೂಲಕ ತಮ್ಮಲ್ಲಿ ಒಂದು ಸಂಕಲ್ಪವನ್ನು ಸೃಷ್ಟಿ ಮಾಡುವಂತಹ ಅವಕಾಶಕ್ಕೆ ಇವತ್ತು ಮುನ್ನುಡಿಯನ್ನು ಬರೆದಿದ್ದಾರೆ. ಅವರು ಈ ದಿನ ನಿಮ್ಮಿಂದ ಪ್ರಮಾಣವನ್ನು ತೆಗೆದುಕೊಂಡಿದ್ದಾರೆ, ನಿಮ್ಮ ಸಂಕಲ್ಪವನ್ನು ತೆಗೆದುಕೊಂಡಿದ್ದಾರೆ. 3 ಗಂಟೆಗೆ ಪ್ರೌಢಶಾಲಾ ಮಕ್ಕಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಸಂಕಲ್ಪವನ್ನು, ತಮ್ಮ ಸಾಧನೆಯನ್ನು ಸಾಧಿಸುತ್ತೇವೆ ಎನ್ನುವಂತಹ ಸಂಕಲ್ಪ, ಒಂದು ಕನಸನ್ನು ನೀವು ಅದನ್ನು ಇವತ್ತು ನಿರ್ಣಯ ಮಾಡಿ ಅದಕ್ಕೆ ಮುನ್ನುಡಿಯನ್ನು ಬರೀಬೇಕು. ಇವತ್ತಿನ ಹೆಜ್ಜೆ 1000 ಹೆಜ್ಜೆಯ ಪ್ರಯಾಣಕ್ಕೆ ಮೊದಲ ಹೆಜ್ಜೆಯಾಗಬೇಕು ಎನ್ನುವಂತಹದ್ದನ್ನು ತಿಳಿಸಿಕೊಟ್ಟಿದ್ದಾರೆ. ನಿಜವಾಗಲೂ ನೀವೆಲ್ಲ ಪಾಪದವರ ಅಲ್ಲ, ಭಾಗ್ಯವಂತರು, ವಂಚಿತರಲ್ಲ, ವಂಚನೆಯಿಂದ ಅವಕಾಶಗಳನ್ನು ಪಡೆದವರು. ಕೆಲವು ಸ್ಥಳಗಳು, ಕೆಲವು ವ್ಯಕ್ತಿಗಳು, ಕೆಲವು ಜಾಗಗಳನ್ನು, ಆ ಜಾಗದ ಮಹಿಮೆ ಇರುತ್ತೆ. ಸಮ್ ಪೀಪಲ್ ಸರ್ಚ್ ಫಾರ್ ಗುಡ್ ಪ್ಲೇಸಸ್, ವೆರ್ ಸಮ್ ಪೀಪಲ್ ಮೇಕ್ಸ್ ಪ್ಲೇಸಸ್ ಆಸ್ ಗುಡ್. ಕೆಲವು ಜನ ಒಳ್ಳೆಯ ಜಾಗಗಳನ್ನು ಹುಡುಕಿಕೊಂಡು, ಒಳ್ಳೆಯ ಸಂಸ್ಥೆಗಳನ್ನು ಹುಡುಕಿಕೊಂಡು ಹೋಗ್ತಾರೆ. ಆದರೆ ಕೆಲವು ಜನ ಆ ಜಾಗಗಳನ್ನೇ ಒಳ್ಳೆಯದನ್ನಾಗಿ ಮಾಡ್ತಾರೆ. ಅಂತಹ ಪರಿವರ್ತನೆ ಮಾಡಿರುವಂತಹ ಈ ಕಿಟ್ಟಲ್ ಮೆಮೋರಿಯಲ್ ವಿದ್ಯಾಸಂಸ್ಥೆಯಲ್ಲಿ ತಾವೆಲ್ಲ ಅವಕಾಶವನ್ನು ಪಡೆದಿದ್ದೀರಾ. ಮತ್ತು ಈ ಸಂಸ್ಥೆಯಿಂದ ನೀವೆಲ್ಲ ರೀತಿಯ ಸೌಲಭ್ಯಗಳನ್ನು ನಿಮ್ಮ ಪರವಾಗಿ ಸಂಸ್ಥೆ ಅವಿರತವಾಗಿ ಸರ್ಕಾರದ ಕಲ್ಪನೆಯನ್ನು, ಸರ್ಕಾರದ ಯೋಜನೆಯನ್ನು ಜಾರಿಗೊಳಿಸುವ ಪೂರ್ವದಲ್ಲಿ ಈ ಸಂಸ್ಥೆಯ ಸಂಸ್ಥಾಪಕರುಗಳು, ಈ ಸಂಸ್ಥೆಯನ್ನು ಮುನ್ನಡೆಸುವಂಥ ವ್ಯವಸ್ಥಾಪಕರುಗಳು ಇಲ್ಲಿ ಬಿಸಿ ಊಟದ ಯೋಜನೆಯನ್ನು ಮಾಡಿ ಮಕ್ಕಳ ಹಸಿವನ್ನು ಇಂಗಿಸುವ ಮೂಲಕ ವಿದ್ಯಾದ ದಾಹವನ್ನು ತೀರಿಸುವಲ್ಲಿ ಅವರ ಪ್ರಯತ್ನ ಅತ್ಯಂತ ಶ್ಲಾಘನೀಯ. ಮತ್ತು ಸಮಾಜ ಯಾವತ್ತೂ ಈ ಸಂಸ್ಥೆಗೆ ಋಣಿಯಾಗಿರುತ್ತದೆ ಎನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳುವುದು ತುಂಬ ಸಂತೋಷದ ವಿಷಯ ಆಗಿರುತ್ತೆ ಎನ್ನುವಂಥದ್ದು ನನ್ನ ಭಾವನೆ. ವಿದ್ಯಾರ್ಥಿಗಳೇ, ವಿ ಶುಡ್ ಹ್ಯಾವ್ ಕಾಂಪಿಟೇಟಿವ್ ಸ್ಪಿರಿಟ್. ನಮ್ಮಲ್ಲಿ ಸ್ಪರ್ಧಾ ಮನೋಭಾವ ಇರಬೇಕು. ಯಾವುದಕ್ಕೆ ಸ್ಪರ್ಧಾ ಮನೋಭಾವ ಇರಬೇಕು? ನನ್ನ ಪಕ್ಕದವನು ನನಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡ, ನನ್ನಕ್ಕಿಂತ ಮುಂದಿನ ತರಗತಿಗೆ ಹೋದ, ಅಥವಾ ನನ್ನ ಪಕ್ಕದವನು ಒಳ್ಳೆಯ ಬಟ್ಟೆಯನ್ನು ಹೊಂದಿದ್ದಾನೆ, ನನ್ನ ಪಕ್ಕದವನಿಗೆ ಅಥವಾ ನನ್ನೊಟ್ಟಿಗೆ ಇರ್ತಕ್ಕಂಥವನಿಗೆ ಒಳ್ಳೆಯ ಅವಕಾಶಗಳಿದೆ ಎನ್ನುವಂಥದ್ದಲ್ಲ. ನನ್ನಲ್ಲಿ ನಾನು ಸ್ಪರ್ಧೆಯನ್ನು ಮಾಡಿಕೊಳ್ಳಬೇಕು, ನನ್ನಲ್ಲಿರುವಂತಹ ಶಕ್ತಿಯನ್ನು ಹೊರತರುವಂತಹ ಸ್ಪರ್ಧೆಯನ್ನು ಮಾಡಿಕೊಳ್ಳಬೇಕು. ಅದು ನನ್ನ ಕಾಂಪಿಟೇಷನ್ ಅಲ್ಲ. ಇಟ್ ಈಸ್ ಅನ್ ಎಕ್ಸಲೆನ್ಸ್. ಐ ಹ್ಯಾವ್ ಟು ಪ್ರೂವ್ ಐ ಆಮ್ ಮೋರ್ ವ್ಯಾಲ್ಯೂಯಬಲ್ ದ್ಯಾನ್ ಅದರ್ಸ್, ಐ ಆಮ್ ಮೋರ್ ಯೂಸ್ಫುಲ್ ದ್ಯಾನ್ ಅದರ್ಸ್. ನೀವು ಮಾಡುವಂತಹ ಕೆಲಸ, ನಿಮ್ಮಲ್ಲಿ ಅಗಾಧವಾದ ಶಕ್ತಿಯನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಅಪ್ರತಿಮ ಸಾಧಕರಾಗುವಂತಹ ಅವಕಾಶಗಳು ನಿಮ್ಮಲ್ಲೇ ಇದೆ. ಆ ಸಾಧನೆಯನ್ನು ನೀವು ಹುಡುಕಿಕೊಳ್ಳಬೇಕು. ಆ ಸಾಧನೆಯನ್ನು ನೀವು ಪರಿಶ್ರಮದಿಂದ ನೀವು ಮುಂದೆ ಬರಬೇಕು. ಆ ಸಂದರ್ಭದಲ್ಲಿ ಮಾತ್ರ ನೀವು ಒಬ್ಬ ಸಾಧಕರಾಗಲು ಸಾಧ್ಯ. ಒಬ್ಬ ಶಿಲ್ಪಿ ಒಂದು ವಿಗ್ರಹವನ್ನು ರೂಪಿಸಿರ್ತಾನೆ. ಆ ಶಿಲ್ಪಿ ಅತ್ಯಂತ ಅವನ ಕೌಶಲ್ಯವನ್ನು ಮೆಚ್ಚಿ ಅಲ್ಲಿರುವಂಥವ್ರು ಹೇಳ್ತಾ ಇದ್ದಾರೆ, ಈ ಒಂದು ವಿಗ್ರಹವನ್ನು ನಿರ್ಮಿಸುವಲ್ಲಿ ಇದರಲ್ಲಿರುವಂತಹ ಅವನ ಕುಶಲಿ ಸಾಮರ್ಥ್ಯ ಅಂತಕ್ಕಂಥದ್ದು ಅತ್ಯಂತ ಪರಿಪೂರ್ಣವಾಗಿರ್ತಕ್ಕಂಥದ್ದು ಇದೆ. ಅವನು ಅತ್ಯಂತ ಕರ್ಮಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವನು ಹೇಳ್ತಾನೆ, ಇಲ್ಲಿ ಈಗಾಗಲೇ ಇರುವಂತಹ ಒಂದು ವಸ್ತುವನ್ನು ನಾನು ಅದರ ಮೇಲೆ ಇರುವಂತಹ ಬೇಡವಾದ ವಸ್ತುಗಳನ್ನು, ಬೇಡವಾಗಿರ್ತಕ್ಕಂಥ ಭಾಗಗಳನ್ನು ನಿರ್ಮೂಲನೆ ಮಾಡುವ ಮೂಲಕ ಈ ವಿಗ್ರಹವನ್ನು ನಾನು ಸೃಷ್ಟಿಸಿದ್ದೇನೆ. ಆದರೆ ವಿಗ್ರಹ ನಾನು ಸೃಷ್ಟಿಸಿಲ್ಲ, ವಿಗ್ರಹವನ್ನು ಹೊರಗೆ ತಂದಿದ್ದೇನೆ ಅಂತ ಹೇಳ್ತಾರೆ.
ಹಾಗೆಯೇ ನನ್ನಲ್ಲಿ ಅಪ್ರತಿಮವಾದ ಶಕ್ತಿ ಇದೆ. ಆ ಶಕ್ತಿಯಲ್ಲಿ ಇರುವಂತಹ ನನಗೆ ಅಡೆತಡೆಗಳು, ನನಗೆ ಬರುವಂತಹ ಕಷ್ಟ ಕಾರ್ಪಣ್ಯಗಳು, ನನ್ನಲ್ಲಿರುವಂತಹ ಕೀಳಿರಿಮೆಯನ್ನು ನೀವು ಯಾವಾಗ ಒಂದೊಂದನ್ನು ಹೊರಹಾಕ್ತಾ ಹೋಗ್ತೀರಾ, ಆಗ ನಿಮ್ಮಲ್ಲಿ ಇರುವಂತಹ ಅದ್ವಿತೀಯ ಶಕ್ತಿ ಅದು ಈ ದಿನ ನಾವು ಬೆಳಗಿಸಿರುವಂತಹ ಪ್ರಜ್ವಲಿಸಿರುವಂತಹ ದೀಪದ ಜ್ಯೋತಿ ಹೇಗೆ ಸೂರ್ಯನ ನಾಚಿಸುವಂತಹ ರೀತಿಯಲ್ಲಿ ಅದು ಪ್ರಜ್ವಲವಾಗಿ ಬೆಳಗುತ್ತೋ, ಹಾಗೆ ನಿಮ್ಮಲ್ಲಿರುವಂತಹ ಶಕ್ತಿಯೂ ಸಹ ಪ್ರಪಂಚಕ್ಕೆ ಅದು ಒಂದು ಕಾಣಿಕೆಯಾಗತ್ತೆ, ಕೊಡುಗೆಯಾಗತ್ತೆ ಮತ್ತು ನಿಮ್ಮ ಅಸ್ತಿತ್ವವನ್ನು ನಾವು ನೆನಪಿಟ್ಟುಕೊಳ್ಳುವಂಥ ಶಕ್ತಿಯಾಗತ್ತೆ. ಇವತ್ತು ಐನ್ಸ್ಟೀನ್ ಇದ್ದಾರೆ, ಸ್ಟೀವ್ ಜಾಬ್ಸ್ ಇದ್ದಾರೆ. ಅವರೆಲ್ಲ ಯಾವುದೇ ಶಾಲೆಯಲ್ಲಿ ಹೋಗಿ ಕಲಿತಂಥವರಲ್ಲ, ಯಾವುದೇ ಶಾಲೆಯ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಂಥವರಲ್ಲ. ಸ್ಟೀವ್ ಜಾಬ್ಸ್ ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ಅವರು ಘಟಿಕೋತ್ಸವ ಭಾಷಣವನ್ನು ಮಾಡುವಾಗ ಹೇಳ್ತಾ ಇದ್ದಾರೆ, ನಾನು ಇವತ್ತು ನನಗೆ ಎಂಥ ಸೌಭಾಗ್ಯ ಬಂದಿದೆ ಅಂತಂದರೆ, ಒಬ್ಬ ಪದವಿಯನ್ನು ಪಡೆದೇ ಇರುವವನು ಪದವಿಯನ್ನು ಪ್ರದಾನ ಮಾಡುವಂಥ ಅವಕಾಶ ಲಭ್ಯ ಆಗಿದೆ ಅಂತ ಹೇಳ್ತಾನೆ. ಇವತ್ತು ಅಮೆರಿಕ ಮತ್ತು ವಿಶ್ವದಲ್ಲಿ ಅತ್ಯಂತ ಹೆಸರಾಂತ ಪ್ರತಿಷ್ಠಿತ ಸಂಸ್ಥೆಯನ್ನು ಸಂಸ್ಥಾಪನೆ ಮಾಡಿರುವಂತಹ ಸಂಸ್ಥಾಪಕ ಸ್ಟೀವ್ ಜಾಬ್ಸ್, ಆ್ಯಪಲ್ ಮ್ಯಾಕಿಂಟೋಸ್ ಅಂತೇಳಿ. ಇವತ್ತೆಲ್ಲ ಫೋನ್ ಅಂದರೆ ಐಫೋನ್ ಅಂತ, ಫೋನ್ ಅಂದರೆ ಐಫೋನ್. ಅಂತಹ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಿರುವಂತಹ ಸಂಸ್ಥಾಪಕ ಇಸ್ಕಾನ್ ದೇವಸ್ಥಾನಗಳಿಗೆ ವಾರಕ್ಕೊಮ್ಮೆ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ನಡೆದು ಹೋಗಿ ಅಲ್ಲಿ ಭಾನುವಾರ ದಿವಸ ಕೊಡುವಂತಹ ಉಚಿತ ಊಟ ಪ್ರಸಾದವನ್ನು ಹೊಟ್ಟೆ ತುಂಬ ಊಟ ಮಾಡುವ ಮೂಲಕ ಅವತ್ತಿನ ಹಸಿವನ್ನು ಹಿಂಗಿಸುವಂತಹ ವ್ಯಕ್ತಿಯಾಗಿರ್ತಾ ಇದ್ದಾನೆ. ಅವನ ಜೀವನ ಚರಿತ್ರೆಯಲ್ಲಿ ಅದನ್ನು ಬರೀತಾ ಇದ್ದಾನೆ. ನೋಡಿ, ಸಾಧಕರಿಗೆ ಆರ್ಥಿಕತೆ ಯಾವುದೇ ಕಾರಣಕ್ಕೆ ಅದು ಅಡ್ಡಿಯಾಗುವುದಿಲ್ಲ, ಸಾಧಕರಿಗೆ ಯಾವುದೇ ಸಂಸ್ಥೆ ಅಡ್ಡಿಯಾಗುವುದಿಲ್ಲ, ಸಾಧಕರಿಗೆ ಯಾವುದೇ ರೀತಿಯ ಅವಕಾಶಗಳು ವಂಚಿಸುವುದಿಲ್ಲ. ಆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಳ್ಳಿ. ಯು ಮೇಕ್ ಯುವರ್ ಪ್ಲೇಸ್, ಯು ಮೇಕ್ ಯುವರ್ ಅಪರ್ಚುನಿಟಿ ಗುಡ್ ಫಾರ್ ಯುವರ್ ಬೆನಿಫಿಟ್, ಫಾರ್ ಯುವರ್ ಫ್ಯೂಚರ್. ಸೊ ದೆನ್ ಡೆಫಿನೆಟ್ಲಿ ಯು ವಿಲ್ ಫ್ಲರಿಶ್ ಆ್ಯಂಡ್ ಯು ವಿಲ್ ಬಿ an asset and you are a contributor to the society ಎನ್ನುವಂತಹದ್ದನ್ನು ಮಕ್ಕಳು ಅರಿಯಬೇಕು. ನೀವು ಯಾರಿಂದನೂ ಸಹ ಯಾವ ರೀತಿಯಲ್ಲೂ ಸಹ ಅವಕಾಶ ವಂಚಿತರಲ್ಲ, ನೀವು ಪಾಪದವರಲ್ಲ, ಭಾಗ್ಯವಂತರು ಎನ್ನುವಂತಹ ಹೆಮ್ಮೆ ಸ್ಫೂರ್ತಿ ನಿಮ್ಮಲ್ಲಿ ಇರಲಿ ಎನ್ನುವಂಥ ಆಶಯವನ್ನು ನಾನು ಹೊಂದಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ನನಗೆ ಇನ್ನೊಂದು ತುಂಬ ಸಂತೋಷದ ವಿಷಯ, ಇಬ್ಬರು ಉದಯೋನ್ಮುಖ ಚಾರ್ಟರ್ಡ್ ಅಕೌಂಟೆಂಟ್ಸ್, ಯಶಸ್ವಿ ಚಾರ್ಟರ್ಡ್ ಅಕೌಂಟೆಂಟ್ಸ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂಥ ಅವಕಾಶ ಸಿಕ್ತು. ನನಗೆ ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ದೆಮ್ ಫಾರ್ ಅಚೀವಿಂಗ್ ದಿಸ್ by having this type of educational background. Chartered accountancy is a very tough course. Its result will be always in single digits ಅಲ್ಲಿ ಇರ್ತಾ ಇತ್ತು. ನಮ್ಮ ಕಾಲದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಎಕ್ಸಾಮಿನೇಷನ್ ನಡೀತಾ ಇತ್ತು. ನಾವೆಲ್ಲ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಬೇಕು ಅಂತ ಹೇಳಿ ತಿಳ್ಕೊಂಡು, ಚಾರ್ಟರ್ಡ್ ಅಕೌಂಟೆಂಟ್ಸ್ ನಾವು ಶಿವಮೊಗ್ಗದಲ್ಲಿ ಮತ್ತು ದಾವಣಗೆರೆ ಮೈಸೂರಿನಲ್ಲಿ ಓದ್ತಿರ್ಬೇಕಾದ್ರೆ ಚಾರ್ಟರ್ಡ್ ಅಕೌಂಟೆನ್ಸಿಗೆ ಕೋಚಿಂಗ್ ತೆಗೆದುಕೊಳ್ಳೋಕ್ಕೆ ಮೆಡ್ರಾಸಿಗೆ ಹೋಗ್ತಾಯಿದ್ರು, ಹೈದ್ರಾಬಾದಿಗೆ ಹೋಗ್ತಾಯಿದ್ರು, ಡೆಲ್ಲಿಗೆ ಹೋಗ್ತಾಯಿದ್ರು. ಆದರೆ ನಮಗೆ ಅಷ್ಟು ಹಣವನ್ನು ಖರ್ಚು ಮಾಡಿ ಅಲ್ಲಿ ಹೋಗಿ ಕೋಚಿಂಗ್ ತೆಗೆದುಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಸಾಧ್ಯತೆಗಳು ಈಗ ನಮ್ಮ ಚಂದ್ರಹಾಸ್ ಅವರು ಹೇಳಿದರು. ಅವರೆಲ್ಲ ಸಾಧನೆಯನ್ನು ಮಾಡಿದ್ದನ್ನು ಬಿಚ್ಚಿಟ್ಟಿದ್ದಾರೆ. ಇವತ್ತು ಅದನ್ನು ಪ್ರೂವ್ ಮಾಡಿ ಅಲ್ಲಿ ಕೂತಿದ್ದಾರೆ, ಇಲ್ಲಿ ಕೂತಿಲ್ಲ. ಹಾಗೆ ನಮಗೆ ಅವಕಾಶಗಳು ಇರಲಿಲ್ಲ. ಆದ್ದರಿಂದ ನನಗೆ ತುಂಬ ಆಸೆ ಇತ್ತು. ನಾನು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಗ್ರ್ಯಾಜುಯೇಟ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಐ ಆಮ್ ಎ ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ಕಾಮರ್ಸ್. ಬಟ್ ನನಗೆ ಯಾವುದೇ ಸಂದರ್ಭದಲ್ಲಿ ತೊಂದರೆ ಆಗಲಿಲ್ಲ. ನನಗೆ ಉದ್ಯೋಗ ಅಂತಕ್ಕಂಥದ್ದು ತಾನಾಗಿ ಅರಸಿಕೊಂಡು ಬಂತು. ನನಗೆ ಎಲ್ಲ ಅವಕಾಶಗಳು ಅರಸಿಕೊಂಡು ಬಂದಿದ್ದಾವೆ. ನಾನು ಎಲ್ಲೂ ಬೆನ್ನತ್ತಿ ಹೋಗಿಲ್ಲ. ನಾನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದು ಸಹ ಹಾಗೆ. ನನಗೆ ಬೇಕಾದರೆ ನಾನು ಶಿವಮೊಗ್ಗದಲ್ಲೇ ಇರಬಹುದಾಗಿತ್ತು. ಇಲ್ಲ, ಕೊಟ್ಟಿದ್ದಾರೆ ಬಿಡಿ, ಅಲ್ಲಿ ಕೆಲಸ ಮಾಡೋಣ ಅಂತೇಳಿ ಬಂದೆ. ಹಾಗೆ ಇದ್ದಾಗ ನಾನು ತುಂಬ ಸುಲಭವಾಗಿ ವಾಣಿಜ್ಯಶಾಸ್ತ್ರ ಉಪನ್ಯಾಸಕನಾದೆ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥವರೆಲ್ಲ ಆಫೀಸರ್ಸ್ ಇದ್ದಾರೆ. ಅವರೆಲ್ಲ ನೀನು ಬೇಡ, ಈ ಟೀಚರ್ ಆಗೋದು ಬೇಡ, ಮೇಸ್ಟರ್ ಆಗೋದು ಬೇಡ, ಆಫೀಸರ್ ಆಗೋದು, KS ಎಕ್ಸಾಮ್ ತೆಗೆದುಕೋ, ಹಾಗೆ ಹೀಗೆ.
ಅದೇನೋ ಗೊತ್ತಿಲ್ಲ, ನಾನು ಒಂದ್ಸಾರಿ ಹೋಗ್ಬಿಟ್ಟೆ ಅಲ್ಲಿ ಪಾಠ ಮಾಡೋದಕ್ಕೆ ಕಲ್ತ್ಬಿಟ್ಟೆ, ವಿದ್ಯಾರ್ಥಿಗಳ ಮೆಚ್ಚುಗೆಗೆ ಪಾತ್ರನಾದೆ ಅಂತ ಹೇಳಿ ಬಯಸಿದ್ದೇನೆ. ಆ ಪಾತ್ರ ಆ ಒಂದು ಪ್ರೀತಿಯಿಂದ ಆ ಸೆಕ್ಟರ್ನಲ್ಲೇ ಮುಂದುವರಿಯುವುದು ಅಂತ ಆಯಿತು. ನನಗೆ ಉದ್ಯೋಗವೂ ಲಭಿಸಿತ್ತು, ಉದ್ಯೋಗ ಮುಂದುವರೆದೆ. ಆಗ ನಾನು ಈ ಚಾರ್ಟರ್ಡ್ ಅಕೌಂಟೆನ್ಸಿ ಬಗ್ಗೆ ನಿಮಗೆ ಹೇಳೋದಾದರೆ, ನನ್ನ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಕ್ಲಾಸಿಗೆ ಹೋದ ತಕ್ಷಣ ಫಸ್ಟ್ ಕೇಳ್ತಾ ಇದ್ದೆ ಒಂದು ಪ್ರಶ್ನೆ, ಯಾಕೆ ಸೇರಿದೆಯಾ ಕಾಮರ್ಸಿಗೆ, ಯಾಕೆ ಸೇರಿದೆಯಾ ಕಾಮರ್ಸಿಗೆ. ಆಗ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಇರ್ತಿರಲಿಲ್ಲ. ಅವರು ಬಾಯಿ ಏನೋ ಒಂದೊಂದು ಮಾತನ್ನು ಹೇಳ್ತಾ ಇದ್ದರು. ಇವತ್ತು ಯಾಕೆ ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತಂದರೆ, ಶಿವಮೊಗ್ಗದಲ್ಲಿ ಒಬ್ಬ ವಿದ್ಯಾರ್ಥಿ, ನನ್ನ ವಿದ್ಯಾರ್ಥಿ ಇದ್ದಾನೆ, ಅವನು ಹೇಳಿದ್ದ ಒಂದು ಮಾತು ಇವತ್ತು ನನಗೆ ನೆನಪಾಯಿತು, ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ. ಇವತ್ತು ಚಂದ್ರಹಾಸ್ ಅವರು ಹೇಳಿದರು, ಬರೆದಿಟ್ಕೊಳ್ಳಿ ಮಸ್ತಕದಲ್ಲಿ. ನಮ್ಮ ಪ್ರೊಫೆಸರ್ ಸರ್ ಹೇಳಿದರು, ಪುಸ್ತಕದಲ್ಲಿ ಬರೀರಿ, ಮಸ್ತಕದಲ್ಲಿ ಬರೀರಿ ಅಂತೇಳಿ ಹೇಳಿದರು. ಎಷ್ಟು ಕೆಲವು ಸಮಯ, ಕೆಲವು ಸಂದರ್ಭದಲ್ಲಿ ಬಂದಿರತಕ್ಕಂಥ ಶಬ್ದ ಎಷ್ಟು ಸ್ಫೂರ್ತಿದಾಯಕವಾಗಿರುತ್ತೆ, ಅದು ಹೇಗೆ ಟರ್ನ್ ಕೊಡುತ್ತೆ ಅಂತಕ್ಕಂಥದ್ದಕ್ಕೆ ಒಂದು ಜೀವಂತ ಸಾಕ್ಷಿ. ಅಷ್ಟೇ ದೊಡ್ಡದು ಹೆತ್ತ ತಾಯಿ ಎಂಬ ಹೆಸರು, ಎಷ್ಟು ದೊಡ್ಡದು ಆ ತಾಯಿಯ ಹೃದಯವು, ಅಷ್ಟೇ ದೊಡ್ಡದು. ಬೀಳದಂತೆ ಜಾರದಂತೆ ಕಾಯುವಳು ತಾಯಿ, ಮಗುವಿಗಾಗಿ ಪ್ರಾಣವನ್ನೇ ಕೊಡುವಳು ತಾಯಿ. ಮಗುವಿನಿಂದ ತನ್ನ ಮನದ ನೋವ ಮರೆವಳು, ಮಗುವಿನಿಂದ ಮುಂದಿನ ದಿನವ ಕಳೆವಳು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ತಾಯಿ ತನ್ನ ಮಗುವನ್ನು ತೊಟ್ಟಿನಲ್ಲಿಟ್ಟು, ಮಗುವನ್ನು ಕಾಯುವಳು ಮಮತೆಯಲ್ಲಿಟ್ಟು. ಮಗುವಿನಿಂದ ತನ್ನ ಮನದ ನೋವ ಮರೆವಳು, ಮಗುವಿನಿಂದ ಮುಂದಿನ ದಿನವ ಕಳೆವಳು. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಅಂಬೆಗಾಲಿಡುತ್ತ ಮಗು ಆಡುತ್ತಲಿತ್ತು, ಮನೆಯನ್ನೆಲ್ಲ ಇನ್ನು ತಾನು ಬೆಳಗುತ್ತಲಿತ್ತು. ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ, ಹೆತ್ತವರ ಪಾಲಿನ ಜ್ಯೋತಿಯಂತೆ. ಮಕ್ಕಳಿರುವ ಮನೆಯು ಸದಾ ಸ್ವರ್ಗದಂತೆ, ಹೆತ್ತವರ ಪಾಲಿನ ಜ್ಯೋತಿಯಂತೆ. ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವು ಅಷ್ಟೇ ದೊಡ್ಡದು. ಇಂದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಎಂ ನಾಗರಾಜಪ್ಪ, ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ವಿದ್ಯಾರ್ಥಿನಿ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಮತಿ ಶಕುಂತಲಾ ಶೆಟ್ಟಿ, ಮಾಜಿ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ವಂದನೆಗಳು. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾದ ಪ್ರೊಫೆಸರ್ ಶಿವಕುಮಾರ್, ಮಗದ ಪ್ರಾಧ್ಯಾಪಕರು, ಮೀನುಗಾರಿಕಾ ವಿಶ್ವವಿದ್ಯಾನಿಲಯ, ಎಕ್ಕೂರು, ಮಂಗಳೂರು, ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದ.